ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಈ ಒಂದು ಲೆವೆಲ್ 3 ವೈದಿಕ ಅಧ್ಯಯನ ಪಠ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾಂ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ಒಂದು ಲೆವೆಲ್ 3 ವೈದಿಕ ಅಧ್ಯಯನ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಒಂದು ಕೀರ್ತನೆಯ ಜೊತೆಗೆ ನಾವು ಪ್ರಾರಂಭ ಮಾಡೋಣ. ಯಾಕಂದ್ರೆ ಈಗಾಗಲೇ ಹೇಳಿರೋ ಹಾಗೆ ಈ ಭಕ್ತಿರ ಸಾಮೃತ ಸಿಂಧುವಿನಲ್ಲಿ ಕೃಪೆಯ ಅವಶ್ಯಕತೆ ತುಂಬಾ ಇರೋದ್ರಿಂದ ಸೊ ಅದನ್ನ ಕುರಿತಾಗಿ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಅದಕ್ಕಿಂತ ಮುಂಚೆ ನಾವು ಈ ಒಂದು ಕೀರ್ತನೆಯನ್ನ ತಿಳಿದುಕೊಂಡು ಬರೋಣ. ಹರೇ ಕೃಷ್ಣ. ಇದ್ರ ಮೊದಲು ಅರ್ಥವನ್ನ ನೋಡ್ಕೊಂಡು ಬರೋಣ, ಆಮೇಲೆ ನಾನು ಇದು ಕೀರ್ತನೆಯ ಕುರಿತಾಗಿ ತಿಳಿದುಕೊಳ್ಳೋಣ. ಈ ಒಂದು ಇದಕ್ಕೆ ಅರುಣೋದಯ ಕೀರ್ತನ ಅಂತ ಕರೀತಾರೆ. ಸೊ ಈ ಗೀತಾವಳಿಯನ್ನ ಬರೆದಿರುವಂತವರು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು. ಸೊ ಇದರ ಅರ್ಥ ಮೊದಲನೇ ಒಂದು ಪಲ್ಲವಿಯನ್ನ ನೋಡೋದಾದ್ರೆ, ಪೂರ್ವ ದಿಗಂತವು ಅರುಣೋದಯವನ್ನು ಸೂಚಿಸುವ ಕೆಂಪು ವರ್ಣದಿಂದ ರಚಿಸಿದಾಗ ಬ್ರಾಹ್ಮಣರ ರತ್ನ ಪ್ರಭು ಗೌರವ ಸುಂದರರು ಎಚ್ಚರಗೊಂಡರು. ತನ್ನ ಭಕ್ತರನ್ನು ಕರೆದುಕೊಂಡು ನದಿಯಾದ ಪಟ್ಟಣ ಮತ್ತು ಗ್ರಾಮದಲ್ಲಿ ಸಂಚರಿಸಿದರು ಅನ್ನೋದನ್ನ ಹೇಳ್ತಾರೆ. ಮೃದಂಗಗಳು ಥಾಥೈ ಥಾಥೈ ಎಂದು ಪ್ರತಿಧ್ವನಿಸಿದವು. ಝಾಜಗಳು ಅಂದ್ರೆ ಜಾಗಟೆಗಳಂತಹ ದೊಡ್ಡ ಕಾರತಾಳಗಳು ಕೀರ್ತನೆಗೆ ತಾಳವನ್ನು ಒದಗಿಸಿದವು. ಪ್ರಭು ಗೌರಾಂಗರ ಸುವರ್ಣ ಕಾಂತಿಯ ದೇಹವು ಭಗವಂತನ ದಿವ್ಯ ಪ್ರೇಮದ ಉನ್ಮಾದದಿಂದ ನಸು ತೂಗಿತು. ಅವರು ಧರಿಸಿದ ಕಾಲ್ಗೆಜ್ಜೆಗಳು
ಕಿಂಕಿಣಿಸಿದವು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗೌರಾಂಗ ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಹೇಗೆ ಕೀರ್ತನೆ ಮಾಡುವಾಗ ಹೇಗೆ ಎಲ್ಲ ಈ ಪರಿಕರಗಳು ಅಂತ ಹೇಳ್ತೇವೆ, ಅಂದ್ರೆ ಈ ಕೀರ್ತನೆಗೆ ಬೇಕಾಗಿರುವಂತಹ ಪರಿಕರಗಳು ಹೇಗೆಲ್ಲ ಶಬ್ದವನ್ನ ಮಾಡ್ತಾ ಇದ್ವು ಅನ್ನೋದನ್ನ ಇಲ್ಲಿ ಭಕ್ತಿ ವಿನೋದ್ ಠಾಕೂರರು ತಿಳಿಸ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ನಗರವಾಸಿಗಳಿಗೆ ಕರೆ ನೀಡಿದರು. ನೀವು ರಾತ್ರಿಗಳನ್ನು ವ್ಯರ್ಥವಾಗಿ ನಿದ್ರಿಸುತ್ತಲೂ ಹಗಲುಗಳನ್ನು ಅಲಂಕರಿಸಿಕೊಳ್ಳುತ್ತಲೂ ಕಳೆಯುತ್ತಿದ್ದೀರಿ. ನಿಮ್ಮ ಬಾಯಿ ತುಂಬಾ ಮುಕುಂದ, ಮಾಧವ, ಯಾದವ, ಹರಿ ಎಂಬ ಪವಿತ್ರ ನಾಮಗಳನ್ನು ಅಪರಾಧ ರಹಿತವಾಗಿ ಉಚ್ಚರಿಸಿರಿ ಅಂತ ಹೇಳ್ತಾ ಇದ್ದಾರೆ. ಬಹು ದುರ್ಲಭವಾದ ಮಾನವ ದೇಹವನ್ನು ಪಡೆದಿದ್ದೀಯೇ. ಈ ಉಡುಗೊರೆಯನ್ನು ಕುರಿತು ನಿನಗೆ ಲಕ್ಷ್ಯವೇ ಇಲ್ಲ. ತಾಯಿ ಯಶೋದೆಯ ಕಣ್ಮಣಿಯನ್ನು ಈಗ ನೀನು ಪೂಜಿಸದೆ ಹೋದರೆ ಮುಂದೆ ಮರಣ ಕಾಲದಲ್ಲಿ ತುಂಬಾ ದುಃಖವು ನಿನಗಾಗಿ ಕಾದಿದೆ. ಸೂರ್ಯನು ಪ್ರತಿ ಸಾರಿ ಮೂಡಿ ಮುಳುಗುವುದರಿಂದ ಒಂದು ದಿನವೂ ಉರುಳಿ ಕಳೆದು ಹೋಗುತ್ತದೆ. ನೀನೇಕೆ ಆಲಸಿಯಾಗಿ ಕುಳಿತಿದ್ದೀಯೇ? ಹೃದಯದ ಪ್ರಭುವಿನ ಸೇವೆ ಯಾಕೆ ನೀನು ಮಾಡ್ತಾ ಇಲ್ಲ? ದೇಹ ಅನ್ನುವಂತಹ ಉಡುಗೊರೆಯನ್ನ ಭಗವಂತ ಕೊಟ್ಟಿದ್ದಾನೆ. ಸೊ ಅದನ್ನ ಸುಮ್ಮನೆ ನೀನು ವ್ಯರ್ಥವಾಗಿ ಕಳೀತಾ ಇದೀಯಾ. ಹಗಲನ್ನ ಅಲಂಕರಿಸಿಕೊಳ್ಳಿಕ್ಕೆ ನೀನು ಕಳೀತಾ ಇದೀಯಾ. ನೀನು ಬಾಯಿ ತುಂಬಾ ಮುಕುಂದ, ಮಾಧವ, ಯಾದವ, ಹರಿ ಅನ್ನುವಂತಹ ಪವಿತ್ರ ನಾಮವನ್ನ ನೀನು ಅಪರಾಧ ರಹಿತವಾಗಿ ಉಚ್ಚರಿಸು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ ಅಂತ ಭಕ್ತಿ ವಿನೋದ ಠಾಕೂರರು ತಮ್ಮ ಅನುವಾದದಲ್ಲಿ ಬರೆದಿದ್ದಾರೆ. ಸೂರ್ಯನು ಪ್ರತಿ ಸಾರಿ ಮೂಡಿ ಮುಳುಗುವುದರಿಂದ ಒಂದು ದಿನವೂ ಉರುಳಿ ಕಳೆದು ಹೋಗುತ್ತದೆ. ನೀನೇಕೆ ಆಲಸಿಯಾಗಿ ಕುಳಿತಿದ್ದೀಯೇ? ಹೃದಯದ ಪ್ರಭುವಿನ ಸೇವೆ ಯಾಕೆ ನೀನು ಮಾಡ್ತಾ ಇಲ್ಲ? ಅತ್ಯವಶ್ಯಕವಾದ ಈ ವಿಚಾರವನ್ನು ನೀನು ತಿಳಿದುಕೊಳ್ಳಬೇಕು. ಜೀವನವು ಅಶಾಶ್ವತವಾದದ್ದು ಮತ್ತು ಅನೇಕ ಬಗೆಯ ದುಃಖಗಳಿಂದ ಕೂಡಿದುದು. ಆದ್ದರಿಂದ ನೀನು ಜೋಪಾನವಾಗಿ ಪವಿತ್ರ ನಾಮದ ಆಶ್ರಯವನ್ನು ಪಡೆದು ನಿತ್ಯ ವೃತ್ತಿಯಾಗಿ ಅವನ ಸೇವೆಯಲ್ಲಿ ನೀನು ತೊಡಗು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಜೀವಿಗಳನ್ನು ಆಶೀರ್ವದಿಸಲೆಂದು ಇಚ್ಛಿಸಿ ಕೃಷ್ಣನ ಸವಿನಾಮವು ಈ ಭೌತಿಕ ವಿಶ್ವಕ್ಕೆ ಇಳಿದು ಬಂದಿದೆ. ಹೃದಯದ ಆಕಾಶದಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಾ ಅಜ್ಞಾನವೆಂಬ ಕತ್ತಲೆಯನ್ನು ನೀನು ನಿವಾರಿಸು. ಕೃಷ್ಣನ ಪವಿತ್ರ ನಾಮದ ಶುದ್ಧ ಅಮೃತವನ್ನು ಕುಡಿದು ಠಾಕೂರರು ಅಂದ್ರೆ ಭಕ್ತಿ ವಿನೋದನ ಆತ್ಮವನ್ನು ತೃಪ್ತಿಪಡಿಸು. ಅಂದ್ರೆ ತನ್ನನ್ನ ತಾವೇ ಹೇಳ್ಕೊಳ್ತಾ ಇದ್ದಾರೆ, ನೀವೆಲ್ಲರೂ ಪವಿತ್ರ ನಾಮವನ್ನ ಜಪಿಸಿ ನನ್ನ ಆತ್ಮವನ್ನ ತೃಪ್ತಿಪಡಿಸಿ ಅಂತ ಹೇಳಿ ಭಕ್ತಿ ವಿನೋದ ಠಾಕೂರರು ಹೇಳ್ತಾ ಇದ್ದಾರೆ. 14 ಜಗತ್ತುಗಳಲ್ಲೂ ಪವಿತ್ರ ನಾಮವಲ್ಲದೆ ಬೇರೊಂದಿಲ್ಲ ಅಂತ ಭಕ್ತಿ ವಿನೋದ ಠಾಕೂರರು ಈ ಒಂದು ಕೀರ್ತನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಆ ಕೀರ್ತನೆ ಅದರ ರಾಗ ಏನು ಅನ್ನೋದನ್ನ ನಾವು ನೋಡೋಣ. ಯಾರೆಲ್ಲ ಹತ್ರ ಭಜನ ಇದೆ ಅವ್ರನ್ನ ಇದು ಭಜನ ಪುಸ್ತಕ ಇದೆ, ಈ ಒಂದು ಪೇಜ್ ನಂಬರ್ 49 ಅದನ್ನ ತೆಗೆದು ನೀವು ಅಲ್ಲಿ ಮ್ಯೂಟ್ ಅಲ್ಲಿ ಇದ್ಕೊಂಡು ಈ ಭಜನನ ಹೇಳ್ಬೋದು. ಉದಿಲೋ ಅರುಣ ಪುರಬ ಹಾಗೆ ಬೀಜಮಣಿ ಗೊರ ಅಮಲಿ ಜಾಗೆ. ಉದಿಲೋ ಅರುಣ ಪುರಬ ಬಾಗೆ ಬೀಜಮಣಿ ಗೊರ ಅಮಲಿ ಜಾಗೆ. ಭಕತ ಸಮೂಹ ಲೋಯಿಯ ಸಾಕೆ ಗೀಲಾ ನगर ब्राटे. ताथै बाजल खोल गान गान ताहि जांजीर रोल. प्रेमी ढल ढल सोनार अंग चरणेनु पुरभागे. मुकुंद माधव यादव हरि बोले ना बोलो रे वदन बोरी. नीचे निदबाशे गेलो रे राती दिवसा शरीर साजे. ये मन दुर्लभ मानव देहो पाइया की करो भावना को. ए बेना भजिले यशोदा सोता चरमे पोरी बेनाजी.
उदित तपन होइले आस्था दिना गेलो बोली होइबे व्यस्त तबे केनो एबे आलस होई ना भजर हृदय राजे जीवन अनित्य जान हंसा ताहे नानाविध विपदबा नामाशय करे जतने प्रोमी थाकह आपन खाते जीवेर कल्याण साधन का जगत सिए मधुर नाम अविद्याति मेरा तपन रूपे गगने विराजे कृष्ण नाम सुधा कोरिया पा जोरावो भक्ति विनोद प्राण नाम बिना किछु नाही को आरो चौदह भुवन माझे उदिलो अरुण पुरब भागे द्विजमणि गौर अमनितागे भगत समूह लोहिया साथे गिरिला नगर ब्राजे हरे कृष्णा हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे ತುಂಬಾ ಚೆನ್ನಾಗಿರುವಂತಹ ಕೀರ್ತನೆ ಇದು, ಅರ್ಥಗರ್ಭಿತವಾಗಿದೆ, ಬೆಂಗಾಲಿ ಭಾಷೆಯಲ್ಲಿ ಇರುವಂತದ್ದು ಇದು. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ತರಗತಿಯ ವಿಷಯವನ್ನು ಕುರಿತು ಚರ್ಚಿಸುವುದಕ್ಕಿಂತ ಮುಂಚೆ ನಾವು ಇವತ್ತಿನ ಅಂದ್ರೆ ಹಿಂದಿನ ತರಗತಿಯಲ್ಲಿ ಆಗಿರುವಂತಹ ವಿಷಯಗಳನ್ನ ನಾವು ರಿವಿಷನ್ ಮಾಡ್ಕೊಳ್ಳೋಣ, ಪುನರಾವರ್ತನೆಯನ್ನ ಮಾಡ್ಕೊಂಡು ಬರೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗಾಗಲೇ ನಾವು ಹಿಂದಿನ ತರಗತಿಯ ಒಂದು ಅಂದ್ರೆ 2ನೇ ತರಗತಿಯನ್ನ ನಾವು ಚರ್ಚಿಸಿದ್ವಿ. 2ನೇ ತರಗತಿಯ ಒಂದು ಅಧ್ಯಾಯದ ಹೆಸರನ್ನ ಯಾರಾದ್ರೂ ತಿಳಿಸ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತಿಯ ಪ್ರಾರಂಭಿಕ ಹಂತಗಳು. ಭಕ್ತಿಯ ಪ್ರಾರಂಭಿಕ ಹಂತಗಳು ಅಂದ್ರೆ ಭಕ್ತಿಯನ್ನು ಆರಂಭಿಸಬೇಕಾದ್ರೆ ಅಲ್ಲಿ ಯಾವ ಹಂತಗಳಿಂದ ನಾವು ಆ ಭಕ್ತಿಯನ್ನ ಮಾಡ್ತೇವೆ, ಮತ್ತೆ ಹಂತಗಳು ಯಾವ್ಯಾವ್ದಿರುತ್ತೆ ಅನ್ನೋದನ್ನ ಅಂದ್ರೆ ಭಕ್ತಿಯ ಪ್ರಕ್ರಿಯೆಗಳನ್ನ ನಾವು ತಿಳ್ಕೊಂಡ್ ಬಂದ್ವಿ. ಆ ಭಕ್ತಿಯ ಪ್ರಕ್ರಿಯೆಗಳು ಯಾವ್ದಾರೋದನ್ನ ತಿಳಿಸ್ತೀರಾ? ಸಾಧನಾ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ. ಹರೇ ಕೃಷ್ಣ. ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ. ಎಸ್, ಓಕೆ. ಸಾಧನಾ ಭಕ್ತಿ ಅನ್ನೋದನ್ನ ಏನನ್ನ ನಾವು ತಿಳ್ಕೊಂಡಿದ್ದೀವಿ. ಸಾಧ್ಯತೆ ಇತಿ ಸಾಧನ ಅಂದ್ರೆ ಇದು ಸಾಧ್ಯತೆ ಇದೆ ನಮ್ಗೆ ಭಕ್ತಿಯನ್ನ ಮುಂದುವರಿಸ್ಲಿಕ್ಕೆ. ಹಾಗಾದ್ರೆ ಈ ಸಾಧನೆ ಅನ್ನೋದು ಕೇವಲ ಅಭ್ಯಾಸದಿಂದ ಮಾತ್ರ ಬರುವಂತದ್ದ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇಲ್ಲ, ಇದು ಸೂಕ್ತವಾದಂತಹ ಪ್ರಜ್ಞೆ,
ಅದನ್ನ ಕೇವಲ ನಾವು ಜಾಗೃತಗೊಳಿಸ್ಬೇಕು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಅಂದ್ರೆ ಯಾವುದೇ ಒಂದು ಭೌತಿಕ ಶಿಕ್ಷಣವನ್ನ ನಾವು ಕಲಿಯುವಾಗ ಅದನ್ನ ನಾವು ಮೊದಲಿನಿಂದ ಆರಂಭ ಮಾಡ್ತೇವೆ. ಆದ್ರೆ ಈ ನಮ್ಮ ಭಕ್ತಿ ಅನ್ನೋದು ನಮ್ಮ ಜನ್ಮ ಜನ್ಮಾಂತರಗಳಿಂದನೂ ಕೂಡ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುವಂಥದ್ದು. ಹಾಗಾಗಿ ಆ ಇರುವಂತಹ ಭಕ್ತಿಯನ್ನ ನಾವು ಜಾಗೃತಗೊಳಿಸ್ಕೊಳ್ಬೇಕು ಅಂತ. ಹಾಗಾದ್ರೆ ಈ ಭಕ್ತಿಯನ್ನ ಜಾಗೃತಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಈ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತೆ ಈ ಒಂದು ಸಾಧನಾ ಭಕ್ತಿಯಲ್ಲಿ ನಾವು 2 ವಿಧಗಳನ್ನ ತಿಳಿದುಕೊಂಡ್ವಿ. ಒಂದು ವೈಧಿ ಸಾಧನಾ ಭಕ್ತಿ, ಮತ್ತೆ ಇನ್ನೊಂದು ರಾಗಾನುಗ ಸಾಧನಾ ಭಕ್ತಿ ಅಂತ ಹೇಳಿ. ವೈಧಿ ಸಾಧನಾ ಭಕ್ತಿ ಅಂತಂದ್ರೆ ಏನು? ಇದು ಒಂದು ನಿಯಂತ್ರಕ ತತ್ವಗಳನ್ನ ಪಾಲಿಸುವುದರ ಮೂಲಕ ನಾವು ಭಕ್ತಿಯನ್ನ ಮಾಡುವುದ್ರು ಅಂತ ಹೇಳಿ. ಅಂದ್ರೆ ಇದು ಅಸ್ವಾಭಾವಿಕವಾದದ್ದು. ಯಾಕಂದ್ರೆ ನಾವು ಭಕ್ತಿಯನ್ನ ಜಾಗೃತಗೊಳಿಸಬೇಕಾದ್ರೆ ಯಾವುದೇ ಒಂದು ವಿಷಯದ ಮೇಲೆ, ತತ್ವಗಳ ಮೇಲೆ ನಾವು ನಿರ್ಭರ ಆಗಿದ್ರೆ ಸೊ ಅಂತ ಒಂದು ಭಕ್ತಿಯನ್ನ ನಾವು ವೈಧಿ ಸಾಧನಾ ಭಕ್ತಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ವೈಧಿ ಸಾಧನಾ ಭಕ್ತಿಯ ಒಂದು ವ್ಯಾಖ್ಯಾನವನ್ನ ನಾವು ತಿಳಿದುಕೊಂಡ್ವಿ. ಈ ಒಂದು ಸದ್ಗುರುಗಳ ಆದೇಶದಂತೆ ಮತ್ತೆ ಈ ಧರ್ಮಗ್ರಂಥಗಳಲ್ಲಿ ತಿಳಿಸಿರುವಂತಹ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವಂತಹ ಭಕ್ತಿಯನ್ನು ನಾವು ವೈಧಿ ಸಾಧನಾ ಭಕ್ತಿ ಅಂತ ಕರಿತೇವೆ. ಇದು ಅಸ್ವಾಭಾವಿಕ ಭಕ್ತಿ. ವೈಧಿ ಅನ್ನುವಂತ ಹೆಸರೇ ಸೂಚಿಸುತ್ತೆ ಯಾವ ಭಕ್ತಿ ಅಂತ. ವೈಧಿ ಅಂದ್ರೆ ವಿಧಿಗಳು ಅಂತ ಹೇಳಿ, ವಿಧಿ ವಿಧಾನಗಳನ್ನು ಅನುಸರಿಸಿ ಮಾಡುವಂತಹ ಭಕ್ತಿ. ಮತ್ತೆ ನಾವು ಇನ್ನೊಂದು ಭಕ್ತಿಯನ್ನ ತಿಳಿದುಕೊಂಡ್ವಿ, ಅದೇ ರಾಗಾನುಗ ಭಕ್ತಿ. ಭಕ್ತಿಯಲ್ಲಿ 2 ವಿಧ, ಯಾವ ಸಾಧನಾ ಭಕ್ತಿಯಲ್ಲಿ 2 ವಿಧ, ವೈಧಿ ಸಾಧನಾ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿ. ವೈಧಿ ಸಾಧನಾ ಭಕ್ತಿಯನ್ನು ನಾವು ತಿಳಿದುಕೊಂಡ್ವಿ. ಈಗ ರಾಗಾನುಗ ಸಾಧನಾ ಭಕ್ತಿಯನ್ನು ಸ್ವಲ್ಪ ನಾವು ತಿಳಿದುಕೊಂಡು ಬರೋಣ. ಇನ್ ಮುಂದೆ ಇದರ ಕುರಿತಾಗಿ ನಾವು ವಿವರಣೆಯನ್ನ ಕಾಣ್ತೀವಿ. ಆದ್ರೆ 2ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಶ್ರೀಲ ಪ್ರಭುಪಾದವರು ನಮ್ಗೆ ಅವರ ಭಾವಾರ್ಥದಲ್ಲಿ ಈ ರಾಗಾನುಗ ಸಾಧನಾ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ತಿಳಿಸಿದ್ದಾರೆ. ರಾಗಾನುಗ ಸಾಧನಾ ಭಕ್ತಿ ಅಂದ್ರೆ ಏನು? ಇಲ್ಲಿನೂ ಕೂಡ ಸಾಧನ ಅಂತ ಇದೆ. ಸಾಧನ ಅಂದಾಗ ಇಲ್ಲಿ ಕೂಡ ನಾವು ಸದ್ಗುರುಗಳ ಆದೇಶ, ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಈ ನಿಯಂತ್ರಕ ತತ್ವಗಳನ್ನು ಪಾಲಿಸಿ ನಿಯಂತ್ರಕ ತತ್ವಗಳನ್ನ ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ಮಾಡುವಂತಹ ಭಕ್ತಿಯನ್ನು ನಾವೇನಂತ ಕರಿತೀವಿ? ಸಾಧನಾ ಭಕ್ತಿ. ಅಂದ್ರೆ ಇದೆಲ್ಲವೂ ಕೂಡ ಒಳಗೊಂಡಿದೆ. ಇಲ್ಲಿ ಸದ್ಗುರುಗಳ ಆದೇಶ, ಧರ್ಮ ಗ್ರಂಥ ಮತ್ತೆ ಜೊತೆಗೆ ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವಂಥದ್ದು. ಸೊ ಹಾಗೆ ನಾವು ಭಕ್ತಿಯನ್ನ ಮಾಡುವುದನ್ನ ನಾವು ಏನಂತ ಕರೀತೇವೆ? ರಾಗಾನುಗ ಸಾಧನ ಭಕ್ತಿ. ಹೆಸರೇ ಇಲ್ಲಿ ಕೂಡ ಸೂಚಿಸುತ್ತೆ, ರಾಗ ಅನುಗ ಅಂತ ಹೇಳಿ. ರಾಗ ಅಂತಂದ್ರೆ ನಾವಿಲ್ಲಿ ತೋರಿಸುವಂತಹ ಒಂದು ಆಸೆ, ಇಚ್ಛೆ ಅಂತ ಹೇಳ್ತೀವಿ. ಆ ಇಚ್ಛೆ ಅನುಸರಿಸೋದು, ಅನುಗರನ್ನ ಅಂತ ಹೇಳ್ತೇವೆ. ಈಗ ರಾಗ ಅಂತ ಇಲ್ಲಿ ನಾವು ಶ್ರೀಲ ರೂಪ ಗೋಸ್ವಾಮಿ ಅವರನ್ನ ಕಾಣ್ತೇವೆ. ಅವರು ಇಲ್ಲಿ ಅವರ ಒಂದು ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವಂಥದ್ದು. ರಾಗ ಅನುಗರು ಅಂತ ಅವರಿಗೆ ನಾವು ಕರಿತೇವೆ. ಸೊ ನಾವೆಲ್ಲರೂ ಕೂಡ ಅವರು ಫಾಲೋವರ್ಸ್. ಈಗ ಹೇಗೆ ನಮ್ಗೆ ಈ ಒಂದು ಗುರು ಪರಂಪರೆಯಿಂದ ನಮ್ಗೆ ಹೀಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯೋ, ಇದೆಲ್ಲರ ನಾವು ಅವರ ಹೆಜ್ಜೆ ಜಾಡಿನಲ್ಲಿ ನಾವು ನಡೀತಾ ಇರುವಂತದ್ದು, ಅವರನ್ನ ನಾವು ಅನುಸರಿಸಿ ಭಕ್ತಿಯನ್ನ ನಾವು ಮಾಡ್ತಾ ಇರುವಂತದ್ದು ಅಂತ. ಮತ್ತೆ ಇನ್ನೊಂದು ವಿಷಯಗಳನ್ನ ನಾವು ತಿಳಿದುಕೊಂಡು, ಯಾವ್ದಂದ್ರೆ ಈ ಎಲ್ಲಾ ನಿಯಂತ್ರಕ ತತ್ವಗಳಲ್ಲಿ ಅತ್ಯಂತ ಮೂಲವಾದದ್ದು ಯಾವುದು ಅಂತ, ಮೂಲಭೂತವಾದದ್ದು ಯಾವುದು ಅಂತ. ಹೀಗೆ ಇಲ್ಲಿ ಮೂಲಭೂತವಾದದ್ದು ಏನು ಅಂತಂದ್ರೆ, ಈ ಒಂದು ನಿಯಂತ್ರಕ ತತ್ವಗಳಲ್ಲಿ ನಾವು ಹೇಗಾದರೂ ಮಾಡಿ ಯಾವುದೇ ರೀತಿಯಲ್ಲಿ ಸದಾ ಕೃಷ್ಣನನ್ನೇ ನಾವು ಚಿಂತಿಸ್ತಾ ಇರೋದು, ಕೃಷ್ಣನ ಕುರಿತಾಗಿ ನಾವು ಯೋಚಿಸ್ತಾ ಇರೋದು, ಯಾವುದೇ ಸಂದರ್ಭದಲ್ಲೂ ಭಗವಂತನನ್ನ ಮರೆಯದೇ ಇರುವಂತಹ ಭಕ್ತಿಯನ್ನು ಅಥವಾ ಭಕ್ತಿ ಸೇವೆಯನ್ನು, ಭಕ್ತಿ ಸೇವೆನೇ ಇದು ಒಂದು ನಿಯಂತ್ರಕ ತತ್ವದ ಮೂಲಭೂತ, ನಿಯಂತ್ರಕದ ಸಾಧನಾ ಭಕ್ತಿಯ ಒಂದು ಮೂಲಭೂತ ತತ್ವ ಆಗಿದೆ ಅಂತ ಹೇಳ್ತೀವಿ. ಅಂದ್ರೆ ಸದಾ ನಮ್ಮನ್ನ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು ಮತ್ತು ಎಲ್ಲಾ ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸುವುದು. ಸೊ ಅದಕ್ಕಾಗಿ ಇದಕ್ಕೆ ಏನಂತ ಹೇಳ್ತಾರೆ, ಇದು ಮೂಲಭೂತ ಉದ್ದೇಶ ಅಂತ ಕರೀತಾರೆ. ನಿಯಂತ್ರಕ ತತ್ವಗಳ ಮೂಲಭೂತ ಉದ್ದೇಶ. ಯಾಕೆ ನಾವೆಲ್ಲರೂ ಕೂಡ ಈ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾ ಇದ್ದೇವೆ? ಯಾಕೆ ನಾವೆಲ್ಲರ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇವೆ? ಯಾಕಂತಂದ್ರೆ ನಾವೆಲ್ಲರೂ ಕೂಡ ಮರೆವು ಅನ್ನೋದು ಸಾಮಾನ್ಯ. ನಾವು ಅಪರಿಪೂರ್ಣರು. ಬುದ್ಧಿ ಭಗವಂತ ಕೊಟ್ಟಿದ್ರು ಕೂಡ ಆ ಒಂದು ಬುದ್ಧಿ ಸೀಮಿತವಾಗಿದೆ. ಇದಕ್ಕೆ ಹೆಚ್ಚಿನ ಸಮಯದವರೆಗೂ ವ್ಯಾಪ್ತಿ ಇಲ್ಲ. ಅದಕ್ಕೋಸ್ಕರ ನಾವು ದಿನೇ ದಿನೇ ಅಭ್ಯಾಸ ಮಾಡೋದ್ರಿಂದ, ಈಗ ಹೇಗೆ ಶಾಲೆಗೆ ಹೋಗುವಂತಹ ಒಬ್ಬ ವಿದ್ಯಾರ್ಥಿ ದಿನೇ ದಿನೇ ಆ ವಿಷಯ ವಸ್ತುಗಳನ್ನ ಮನನ ಮಾಡ್ಕೊಳ್ಳೋ ಹಾಗೆ, ಮನನ ಮಾಡಿದ ಹಾಗೆ ಅವನಿಗೆ ಮನದಟ್ಟಾಗುತ್ತೆ. ಹಾಗೆ ನಾವು ಸಾಧನಾ ಮಾರ್ಗದಲ್ಲಿ ಪ್ರಾಯೋಗಿಕವಾಗಿ ನಾವು ಸಾಧನಾ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ನಿಯಂತ್ರಕ ತತ್ವಗಳನ್ನ ಪಾಲನೆ
ಮಾಡಿಕೊಂಡು ಪ್ರಾಯೋಗಿಕ ವಿಧಾನ ಅಂತಂದ್ರೆ ಇವೆ ನಾವೆಲ್ಲ ದಿನನಿತ್ಯವಾಗಿ ಈ ಭಾಗವತಂ ಪ್ರವಚನವನ್ನ ಕೇಳೋದು, ಭಗವದ್ಗೀತೆಯನ್ನ ಶ್ಲೋಕಗಳನ್ನ ಓದೋದು, ಭಾವಾರ್ಥವನ್ನ ಓದೋದು, ಮತ್ತೆ ಈ ತರಗತಿಯು ಕೂಡ ಈ ಒಂದು ಸಾಧನಾ ಭಕ್ತಿ ಒಂದು ಸಾಧನ. ಹೀಗೆ ಈ ಭಗವಂತನನ್ನ ಹೀಗೆ ಈ ಸಾಧನಾ ಮಾರ್ಗದಲ್ಲಿ ಹೇಗಾದರೂ ಮಾಡಿ ಯಾವುದೇ ಒಂದು ರೀತಿಯಲ್ಲಿ ಸದಾ ಕೃಷ್ಣನ ಕುರಿತಾಗಿ ನಾವು ಯೋಚನೆಯನ್ನ ಮಾಡೋದು. ಇದೇ ನಿಯಂತ್ರಕ ತತ್ವಗಳ ಒಂದು ಉದ್ದೇಶ. ಮತ್ತೆ ಯಾವುದೇ ಸಂದರ್ಭದಲ್ಲೂ ಭಗವಂತನನ್ನ ಮರೆಯದೇ ಇರುವಂತದ್ದು. ಅದಕ್ಕಾಗಿ ಸದಾ ನಾವು ಭಕ್ತರ ಸಂಘದಲ್ಲಿ ಇರ್ತೇವೆ, ಪ್ರವಚನವನ್ನ ಆಲಿಸ್ತಾ ಇರ್ತೇವೆ, ಸದಾ ಒಂದು ಕೀರ್ತನೆ ಭಜನದಲ್ಲಿ ನಾವು ತೊಡಗಿರ್ತೇವೆ. ಸೊ ಇದರಿಂದ ಏನು ಸಾಧ್ಯತೆ ಇತಿ ಸಾಧನ ಅಂತ ಹೇಳ್ತೇವೆ. ಇದರಿಂದ ನಾವು ಈ ಸಾಧನಾ ಭಕ್ತಿ ಇಂದ ನಾವು ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ ಈ ಹಂತದವರೆಗೂ ನಮ್ಗೆ ಹೋಗ್ಲಿಕ್ಕೆ ಇದು ನಮ್ಗೆ ಅನುವು ಮಾಡಿ ಕೊಡುತ್ತದೆ. ಮತ್ತೆ ಈ ಇನ್ನೊಂದು ನಾವು ತಿಳಿದುಕೊಂಡ್ವಿ, ಈ ಭಗವದ್ಗೀತೆಯನ್ನ ಬೋಧಿಸುವವರು ಶ್ರೀಲ ಪ್ರಭುಪಾದವರು ಹೇಳ್ತಾರೆ, ಭಗವದ್ಗೀತೆಯ ಸಂದೇಶವನ್ನ ಬೋಧಿಸುವವರಿಗೆ ನಾವು ಭೋಜನವನ್ನ ನೀಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಅದನ್ನು ಕೂಡ ನಾವು ತಿಳ್ಕೊಂಡ್ವಿ. ಭಗವದ್ಗೀತೆಯನ್ನ ಬೋಧಿಸುವವರು ಕೃಷ್ಣನಿಗೆ ತುಂಬಾ ಪ್ರಿಯ. ಹಾಗಾಗಿ ಅಂತವರಿಗೆ ನಾವು ಭೋಜನವನ್ನ ನೀಡಿದ್ರೆ ನೇರವಾಗಿ ಭಗವಂತನಿಗೇನೆ ಭೋಜನ ಉಣಪಡಿಸಿದ ಹಾಗೆ ಅನ್ನೋದನ್ನ ಕೂಡ ನಾವು ಈ ಒಂದು ಭಾವಾರ್ಥದಲ್ಲಿ ನಾವು ತಿಳಿದುಕೊಂಡ್ವಿ. ಸೊ ಇವತ್ತಿನ ತರಗತಿಯ ಒಂದು ಅಧ್ಯಾಯದ ಹೆಸರು ಯಾವುದು ಅನ್ನೋದನ್ನ ನಾವು ನೋಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 3 ಭಕ್ತಿರಸಾಮೃತ ಸಿಂಧು ಅಧ್ಯಾಯ 3 ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಅಧ್ಯಾಯ 3 ಹೆಸರು ಏನು ಅನ್ನೋದನ್ನ ನಾವು ನೋಡೋಣ. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ. ಈ ಅಧ್ಯಾಯನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿರುವಂತಹ ಈ ಒಂದು ಭಕ್ತಿ ಸೇವೆಯ ವ್ಯಾಖ್ಯಾನ ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ ಮೊದಲನೇ ತರಗತಿಯಲ್ಲಿ. ಅದು ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೇ ಭಾಗದ ಮೊದಲನೇ ಅಧ್ಯಾಯದ 11ನೇ ಶ್ಲೋಕ. ಸೊ ಈ 3 ಶ್ಲೋಕಗಳು ಮುಖ್ಯವಾಗಿದೆ. ಇವು 3 ಶ್ಲೋಕಗಳನ್ನ ನೀವು ಕಲ್ತ್ಕೊಳ್ಳಿ. ಇದು ನಮ್ಗೆ ಭಕ್ತಿಯ ಕುರಿತಾಗಿ ತಿಳಿಸುತ್ತೆ. ಸೊ ಇವು ನಮ್ಗೆ ಗೊತ್ತಿರ್ಬೇಕು. 11ನೇ ಶ್ಲೋಕ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಮತ್ತೆ ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೇ ಭಾಗದ ಮೊದಲನೇ ಅಧ್ಯಾಯದ 12ನೇ ಶ್ಲೋಕ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿರುಚ್ಯತೆ. ಇದು ಕೂಡ ಭಕ್ತಿ ಒಂದು ವ್ಯಾಖ್ಯಾನ. ಮತ್ತೆ ಈ ಒಂದು 2ನೇ ಅಧ್ಯಾಯದ 234ನೇ ಶ್ಲೋಕ. ಅತ ಶ್ರೀಕೃಷ್ಣ ನಾಮಾದೀನಾ ಭವೇತ್ ಗ್ರಾಹ್ಯಮೇಂದ್ರಿಯೈಃ ಸೇವೋನ್ಮುಖೈಃ ಜಿಹ್ವಾದೋ ಸ್ವಯಂ ಏವ ಸ್ಫುರತಿ ಅದಾಹ. ಸೊ ಇವು ಮುಖ್ಯವಾಗಿರುವಂತಹ ಶ್ಲೋಕಗಳು. ಸೊ ಇದು ನಿಮ್ಮ ಹತ್ರ ರೆಕಾರ್ಡಿಂಗ್ ಇರುತ್ತೆ. ಸೊ ಇವುಗಳನ್ನ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದ್ರೆ ಬನ್ನಿ, ಇವತ್ತಿನ ತರಗತಿಯ ಹೆಸರು ಏನು? ಭಕ್ತಿ ಸೇವೆಯನ್ನು ಸ್ವೀಕರಿಸಲು ಇರುವಂತಹ ಅಭ್ಯರ್ಥಿಯ ಅರ್ಹತೆ. ಭಕ್ತಿ ಮಾಡ್ಲಿಕ್ಕೂ ಅರ್ಹತೆ ಬೇಕಾ? ಈಗಾಗಲೇ ನಾವು ತಿಳ್ಕೊಂಡ್ವಿ ಅದು ಸೂಕ್ತವಾದದ್ದು, ಜಾಗೃತಗೊಳಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಯಾವ ತರ ಅದು ಜಾಗೃತಗೊಳ್ಬೇಕು ಅಂತಂದ್ರೆ ಯಾವ ತರನಾದಂತ ಅರ್ಹತೆಯನ್ನ ನಾವು ಪಡೆದುಕೊಳ್ಬೇಕು? ಒಂದು ಭಕ್ತಿ ಸೇವೆಗೆ ಭಕ್ತಿಯಲ್ಲಿ ನಾವು ಬರಬೇಕು ಅಂತಂದ್ರೆ ಯಾರು ಅರ್ಹರಿದ್ದಾರೆ, ಎಲ್ರಿಗೂ ಕೂಡ ಇದು ಸಿಗುವಂತದ್ದಲ್ಲ. ಯಾರು ಅರ್ಹರು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಈಗ ನಾನೊಂದು ನಿಮ್ಗೆ ಪ್ರಶ್ನೆ ಕೇಳ್ತೇನೆ. ಏನಂತ? ಈಗ ಹೇಗೆ ನೀವು ಭಕ್ತಿಗೆ ಬಂದ್ರಿ? ಯಾರಾದ್ರೂ ತಿಳಿಸ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಅಂದ್ರೆ ನೀವು ಈ ಭಕ್ತಿ ಮಾರ್ಗದಲ್ಲಿ ಬರ್ಲಿಕ್ಕೆ ಕಾರಣ ಏನು? ಯಾರು ಪ್ರೋತ್ಸಾಹಿಸಿದರು ನಿಮ್ಗೆ ಈ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ? ಅಥವಾ ಯಾವ ವಿಷಯ ವಸ್ತು ನಿಮ್ಗೆ ಪ್ರೋತ್ಸಾಹಿಸಿತು, ಆಕರ್ಷಿಸಿತು ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ? ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆ ಓದ್ದೆ, ಮತ್ತೆ ಇದು ಒಬ್ರು ಡಿವೋಟಿ ಸಿಕ್ಕಿ ಅವ್ರ ಕಡೆಯಿಂದ ನಾನು ಭಕ್ತಿಗೆ ಬಂದೆ ಮಾತಾಜಿ. ಓಕೆ, ಹರೇ ಕೃಷ್ಣ, ಧನ್ಯವಾದ.
ಅದೊಂದು ಗ್ರಂಥ ಮತ್ತೆ ಡಿವೋಟಿಸ್ ಅಸೋಸಿಯೇಷನ್. ಅಸೋಸಿಯೇಷನ್. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹ್ಮ್. ನಾನು ಇಸ್ಕಾನಿಂದ 18 ದಿವಸದ್ದು ಭಗವದ್ಗೀತೆಯಿಂದ ಶುರುವಾಗಿ ಇಲ್ಲಿ ತನಕ ಬಂದಿದ್ದೀನಿ ಮಾತಾಜಿ. ನನಗೆ ಭಾಗವತ ಓದ್ಬೇಕು ಅಂತ ಇಷ್ಟ ಇತ್ತು. ಹ್ಮ್. ಇಸ್ಕಾನ್ ಮುಖಾಂತರ ಭಗವಂತ ಇದನ್ನ ಕರುಣಿಸಿದಾನೆ. ಓಕೆ. ಮತ್ತೆ ಇಸ್ಕಾನ್ ಮೂಲಕ ಅಂತಂದ್ರೆ ಇಲ್ಲಿ ಮತ್ತೆ ಅಸೋಸಿಯೇಷನ್. ಎಸ್. ಹ್ಮ್. ಓಕೆ. ಹರೇ ಕೃಷ್ಣ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. Yes. ನನಗೆ ಭಗವದ್ಗೀತೆಯಲ್ಲಿ ಏನು ಬರ್ದಿದೆ ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ. ಆದ್ರೆ ಅಂತ ಪುಸ್ತಕ ಇರ್ಲಿಲ್ಲ. ಆದ್ರೆ ಕೋವಿಡ್ ಇದ್ರಲ್ಲಿ ನನಗೆ 2-3 ಕಡೆಯಿಂದ ವಾಟ್ಸ್ಆಪ್ ಅಲ್ಲಿ ಆನ್ಲೈನ್ ಇದ್ರದ್ದು ಮೆಸೇಜ್ ಬಂತು. ಹಾಗಾಗಿ ನಾನು ಜಾಯಿನ್ ಆದೆ ಮಾತಾಜಿ. ಹಾಗಾಗಿ ನಂಗೆ ಮತ್ತೆ 18 ಡೇಸ್ ಆದ್ಮೇಲೆ ಈಗ ಅದು ಕಂಟಿನ್ಯೂ ಉಂಟು ನಂದು ಜರ್ನಿ. ಹ್ಮ್. ಸೊ ಅದ್ರಲ್ಲಿ ಎಂತ ಉಂಟಂತ ನನ್ಗೆ ಅದು ಇದಿತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ. ಅಂದ್ರೆ ಭಗವದ್ಗೀತೆಯಲ್ಲಿ ಏನ್ ಬರ್ದಿದೆ ಅಂತ ಇದ್ ಮಾಡ್ಲಿಕ್ಕೆ ನನ್ನ ಬುಕ್ ಇರ್ಲಿಲ್ಲ. ಹಾಗಾಗಿ ಇದು ಆನ್ಲೈನ್ ಕೋವಿಡ್ ಟೈಮ್ ಅಲ್ಲಿ ನನ್ಗೆ ಅದು ಇದಾಯ್ತು ಮಾತಾಜಿ, ಜಾಯಿನ್ ಆಗ್ಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ. ಇಸ್ಕಾನ್ ಇಂದ ನನ್ಗೆ ಈಸಿ ಆಯ್ತು ಓದ್ಲಿಕ್ಕೆ ಸಹ. ಈಗ ನನಗೆ ಬರ್ತದೆ, ಮೊದ್ಲು ಬರ್ತಿರ್ಲಿಲ್ಲ ಶ್ಲೋಕ ಎಲ್ಲ ಓದ್ಲಿಕ್ಕೆ. ಎಸ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸವಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ಗೆ ಅಂದ್ರೆ ಭಗವದ್ಗೀತೆ ಓದುತ್ತಿದ್ದೆ ನಾನು, ಆದ್ರೆ ಅದು ಅಷ್ಟೊಂದು ಅರ್ಥ ಆಗುತ್ತಿಲ್ಲ. ಓದ್ತಾ ಹೋಗ್ತಿದ್ದೆ, ಯಾಕಂದ್ರೆ ಓದ್ಬೇಕು ದಿನಲ್ಲೊಂದು ಅಂತ ಓದ್ತಾ ಇದ್ದೆ. ಮತ್ತೆ ಜಪ ಮಾಲೆ ಕೂಡ ನನ್ಗೆ ಒಂದು ಸುಮಾರು 6-7 ವರ್ಷದ ಮುಂದೆ ನನ್ಗೆ ಸಿಕ್ಕಿದ್ದು. ಅದರಲ್ಲಿ ನಾನು ಒಂದು ಮಾಲೆ ಮಾತ್ರ ಮಾಡುತ್ತಿದ್ದೆ. ನನ್ಗೆ ಅದು ಒಂದ್ ಮಾಡ್ಬೇಕಂತ ಅಷ್ಟು ಮಾಡ್ತಿದ್ದೆ ಅಷ್ಟೇ. ಮತ್ತೆ ಈಗ ಕೋವಿಡ್ ನ ಟೈಮ್ ಅಲ್ಲಿ ಇದು ಆನ್ಲೈನ್ ಕ್ಲಾಸ್ ಚಾಲು ಆಯ್ತು, ಅದ್ರ ಲಿಂಕ್ ನನ್ಗೆ ಸಿಕ್ತು. ಹಾಗೆ ಮತ್ತೆ ಈ ಲಿಂಕ್ ಅಲ್ಲಿ ಕೇಳಿ ಮತ್ತೆ ಭಕ್ತಿಗೆ ಅಂದ್ರೆ ಸ್ವಲ್ಪ ಡೀಪ್ ಆಗಿ ಬಂದಿದ್ದೇವೆ. ಅಂದ್ರೆ ಪರಿಶುದ್ಧವಾಗಿಲ್ಲ ಆದ್ರೂ ಮಾಡ್ತಾ ಇದ್ದೇನೆ. ಹಾಗೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ ಎಲ್ರಿಗೂ. ಇನ್ನ ಹ್ಯಾಂಡ್ ರೈಸ್ ಮಾಡಿದೀರಾ? ಸೊ ನೋಡೋಣ ನಾನು ಮುಂದೆ ನಮ್ಮ ಪ್ರಶ್ನೆಗೆ ನೀವು ಅದಕ್ಕೆ ಉತ್ತರ ಕೊಡುವಿರಿ ಅಂತೆ. ಸೊ ಭಕ್ತಿ ಸೇವೆಯನ್ನ ಸ್ವೀಕರಿಸಲಿಕ್ಕೆ ನಾವು ಮುಖ್ಯವಾಗಿ ಇಲ್ಲಿ ನೋಡಿರೋದು, ಎಲ್ರು ಹೇಳಿದಾಗ ಸೊ ಲಿಂಕು ಅವ್ರು ಸೆಂಡ್ ಮಾಡಿದ್ರು, ಇವ್ರು ಸೆಂಡ್ ಮಾಡಿದ್ರು, ನಾನು ಈಗ ಈ ಒಂದು ಭಕ್ತಿಯಿಂದ ಅಸೋಸಿಯೇಷನ್ ಇಂದ ನಾನು ಮುಂದುವರಿತಿದ್ದೇನೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾಗಿರೋದನ್ನ ಏನ್ ಕಾಣ್ತೇವೆ? ಅಸೋಸಿಯೇಷನ್ ಅಂತ ಹೇಳಿ ಅಂದ್ರೆ ಭಕ್ತಿ ಸೇವೆಯನ್ನ ಸ್ವೀಕರಿಸಲಿಕ್ಕೆ ಮೊದಲನೇದಾಗಿ ಅಭ್ಯರ್ಥಿಗೆ ಬೇಕಾದಂತಹ ಅರ್ಹತೆಗಳು. ಸೊ ಇದು ಸಾಮಾನ್ಯವಾಗಿ ನಾವು ತಿಳಿದುಕೊಂಡಿರುವಂತದ್ದು. ಹಾಗಾದ್ರೆ ಇಲ್ಲಿ ಮುಂದೆ ಏನ್ ಹೇಳ್ತಾರೆ ಶ್ರೀಲ ರೂಪ ಗೋಸ್ವಾಮಿ ಅವರು ಮತ್ತೆ ಶ್ರೀಲ ಪ್ರಭುಪಾದ್ ಅವರು ಅನ್ನೋದನ್ನ ನಾವು ನೋಡೋಣ. ವೈದಿ ಭಕ್ತಿಗೆ ಯಾರು ಅರ್ಹರು ಅಂತ ಅಂದ್ರೆ ಇಲ್ಲಿ ಸಾಧನಾ ಭಕ್ತಿಯಲ್ಲಿ ಇರುವಂತಹ ಮೊದಲನೇ ವಿಧ ವೈದಿ ಸಾಧನಾ ಭಕ್ತಿ. ಆ ವೈದಿ ಸಾಧನಾ ಭಕ್ತಿಗೆ ಯಾರು ಅರ್ಹರಿದ್ದಾರೆ? ಯಾಕಂದ್ರೆ ಪ್ರಾರಂಭಿಕರು ನಾವೆಲ್ಲರೂ ಕೂಡ. ಇನ್ನ ಅದು ವೈದಿ ಸಾಧನಾ ಭಕ್ತಿಯಲ್ಲಿ ಇರುವಂತಹ ರಾಗಾನುಗ ಸಾಧನಾ ಭಕ್ತಿ ಅದು ಮುಂದಿನದ್ದು. ಹಾಗಾದ್ರೆ ನಾವು ಇಲ್ಲಿ ಸಾಧನೆಯನ್ನ ಮಾಡ್ಬೇಕು ಅಂತಂದ್ರೆ, ಸಾಧನಾ ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಯಾವ ಅರ್ಹತೆ ಇರ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಮೊದಲೇದು ವೈದಿ ಭಕ್ತಿಗೆ ಯಾರು ಅರ್ಹರು ಅನ್ನೋದನ್ನ. ಇದು ನಮ್ಗೆ ಶ್ರೀಮದ್ ಭಾಗವತಂ 11ನೇ ಒಂದು ಸ್ಕಂದದ 20ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ನಾವು ಇದನ್ನ ತಿಳಿಸಲಾಗಿದೆ. ಸೊ ಇದನ್ನ ಕುರಿತಾಗಿ ಉದ್ಧವ ಅಂದ್ರೆ ಶ್ರೀಕೃಷ್ಣ ಉದ್ಧವನಿಗೆ ಇದರ ಕುರಿತಾಗಿ ತಿಳಿಸ್ತಾ ಇದ್ದಾನೆ. ಯದೃಚ್ಛಯಾ ಮತ್ಕದಾದೌ ಜಾತ ಶ್ರದ್ಧಸ್ತು ಯಃ ಪುಮಾನ್ ನ ನಿರ್ವಿಣ್ಣೋ ನಾತಿಸಕ್ತೋ ಭಕ್ತಿಯೋಗ್ಯಸ್ಯ ಸಿದ್ಧಿದಾಹ ಅಂತ. ಇಲ್ಲಿ ಉದ್ಧವ ಏನ್ ಹೇಳ್ತಾ ಇದ್ರೆ, ಹೇಗಾದರೂ ಯಾವ್ದಾದ್ರೂ ರೀತಿಯಿಂದ ಅದೃಷ್ಟದಿಂದ, ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಯಾವ್ದಾದ್ರೂ ಒಂದು ರೀತಿಯಿಂದ ಒಂದು ನನ್ನ ಲೀಲೆಗಳನ್ನ ಕೇಳುವಲ್ಲಿ ಜಪಿಸುವಲ್ಲಿ ಎಲ್ರೂ ಶ್ರದ್ಧೆಯನ್ನ ಬೆಳೆಸಿಕೊಂಡರೆ ಅಂತಹ ವ್ಯಕ್ತಿ ಈ ಒಂದು ಭೌತಿಕ ಜೀವನದಲ್ಲಿ ಏನು ಲಿಪ್ತರಾಗದೆ, ಭೌತಿಕ ಜಗತ್ತಿಗೆ ಲಿಪ್ತರಾಗದೆ
ನನ್ನ ಮೇಲಿನ ಒಂದು ಪ್ರೀತಿಯ ಭಕ್ತಿಯನ್ನ ಅವರು ಶ್ರದ್ಧೆ ಪೂರ್ವಕವಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಅದನ್ನ ಆ ಮಾರ್ಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸ್ತಾರೆ ಅನ್ನೋದನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾರೆ. ಯಾರಿಗೆ? ಉದ್ಧವನಿಗೆ. ಹಾಗಾದ್ರೆ ಇಲ್ಲಿ ಭಗವಂತನೇ ಹೇಳ್ತಾ ಇರೋದು ಏನು ಅಂತ ಹೇಳಿ, ಹೇಗಾದ್ರೂ ಮಾಡಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನನ್ನ ಲೀಲೆಗಳನ್ನ ನೀನು ಕೇಳು, ಮತ್ತೆ ನನ್ನನ್ನ ಜಪಿಸುವಲ್ಲಿ ನೀನು ಶ್ರದ್ಧೆಯನ್ನ ಇಡು. ಮುಖ್ಯವಾಗಿ ನಮ್ಗೆ ಇರುವಂತದ್ದು ಇಲ್ಲಿ ಶ್ರದ್ಧೆ ಅಂದ್ರೆ ನಂಬಿಕೆಯನ್ನ ಬೆಳೆಸ್ಕೊಳ್ಬೇಕು ಅಂತ. ಹಾಗಾದ್ರೆ ನಾವೆಲ್ಲರೂ ಕೂಡ ಇಲ್ಲಿ ನಂಬಿಕೆಯನ್ನ ಬೆಳೆಸ್ಕೊಂಡಿಲ್ವಾ? ಈಗ ಎಲ್ರು ಕೂಡ ಭಕ್ತರಿದ್ದಾರೆ, ಅಲ್ಲಿ ಎಲ್ರು ಭಕ್ತರಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಇಲ್ಲಿ ಭಗವಂತನ ಕುರಿತು ಕೇಳುವಲ್ಲಿ ಅಥವಾ ಲೀಲೆಗಳನ್ನ ಹೇಳುವುದರಲ್ಲಿ, ಪಠಿಸುವುದರಲ್ಲಿ, ಮತ್ತೆ ಜಪಿಸುವುದರಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕೊರತೆಯನ್ನ ನಾವು ಕಾಣ್ತೇವೆ. ಆ ಕೊರತೆನೆ ಇಲ್ಲಿ ನಂಬಿಕೆ, ಶ್ರದ್ಧೆ ಎಲ್ಲಿ ಪೂರ್ಣತೆ ಇಲ್ಲದೆ ಇರುವಂತದ್ದು, ಅಥವಾ ಶ್ರದ್ಧೆಯಲ್ಲಿ ಕೊರತೆ ಇರುವಂತದ್ದು ಅಂತ ನಾವು ಹೇಳ್ತೇವೆ. ಹಾಗಾಗಿ ಆ ಕೊರತೆಯನ್ನ ಸರಿಪಡಿಸ್ಲಿಕ್ಕೆ, ಆ ಕೊರತೆಯನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಗೆ ಈ ಒಂದು ವೈದಿ ಭಕ್ತಿ ಬೇಕು. ಹಾಗಾಗಿ ಭಗವಂತ ಇಲ್ಲಿ ಹೇಳ್ತಾ ಇರೋದು ವೈದಿ ಭಕ್ತಿಗೆ ಯಾರು ಅರ್ಹರು ಅನ್ನೋದನ್ನ ನಮ್ಗೆ ತಿಳಿಸ್ತಾರೆ. ಮುಂದೆ ವೈದಿ ಭಕ್ತಿಗೆ ಅಗತ್ಯವಾದ 3 ಅರ್ಹತೆಗಳು ಯಾವುದು ಅನ್ನೋದನ್ನ, ಅಂದ್ರೆ ಮುಖ್ಯವಾಗಿ ವೈದಿ ಭಕ್ತಿಗೆ ಏನು ಅರ್ಹತೆ ಇರ್ಬೇಕು? ಮತ್ ಕಥಾದೌ ಜಾತ ಶ್ರದ್ಧಾ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದಿರ್ಬೇಕು ಯಾವುದು? ಯದೃಚ್ಛಯ ಮತ್ಕದಾಥೌ ಜಾತ ಶ್ರದ್ಧಸ್ತು ಅಂತ ಹೇಳಿ. ಜಾತ ಶ್ರದ್ಧಸ್ತು ಅಂತಂದ್ರೆ ಏನು? ಇಲ್ಲಿ ಶ್ರದ್ಧೆ ಒಂದು ವೈದಿ ಭಕ್ತಿಗೆ ಅಗತ್ಯವಾದ 3 ಅರ್ಹತೆಗಳು ಏನು ಅಂದ್ರೆ, ಮೊದಲನೇದು ನಮ್ಗೆ ಶ್ರದ್ಧೆ ಇರ್ಬೇಕು. ಭಗವಂತನ ಕುರಿತಾಗಿ ನಮ್ಗೆ ನಂಬಿಕೆ ಇದ್ದಾಗ ಮಾತ್ರ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಮತ್ತೆ ನ ಅತಿಸಕ್ತ ಅಂತ ಹೇಳ್ತಾರೆ. ನ ಅತಿಸಕ್ತ ಅಂತಂದ್ರೆ ಹೆಚ್ಚಾಗಿ ನಾವು ಭುಕ್ತಿಯಲ್ಲಿ ಆಸಕ್ತಿ ಅಂತ ಹೇಳ್ತೇವೆ, ಭೌತಿಕ ಜಗತ್ತಿನಲ್ಲಿ ಆಸಕ್ತಿ. ಸೊ ಆ ಆಸಕ್ತಿ ನಮ್ಗೆ ಇರಬಾರ್ದು, ಅತಿಯಾಗಿ ನಾವು ಅಂಟ್ಕೊಳ್ಬಾರ್ದು. ಮತ್ತೆ ನ ನಿರ್ವನ್ನಃ, ಮತ್ತೆ ಅತಿಯಾಗಿ ನಾವು ಡಿಟ್ಯಾಚ್ ಕೂಡ ಇರಬಾರ್ದು ಅಂತ ಹೇಳಿ. ಎಲ್ಲವನ್ನ ತೊರೆದು ಕಾಡಿಗೆ ಹೋಗಿ ನಾನು ತಪಸ್ಸನ್ನ ಮಾಡ್ತೇನೆ, ಅಥವಾ ನನ್ಗೆ ಯಾರೂ ಬೇಡ, ನಾನು ಒಂದು ಏಕಾಂಗಿಯಾಗಿ ಯಾರು ಇಲ್ಲದೆ ಇರುವಂತಹ ಒಂದು ಕೋಣೆಯಲ್ಲಿ ನಾನು ಭಕ್ತಿಯನ್ನ ಮಾಡ್ತೇನೆ. ಸೊ ಇದು ಏನಂತ ಹೇಳ್ತೇವೆ? ಡಿಟ್ಯಾಚ್ಮೆಂಟ್. ಹೀಗೆ ಇಲ್ಲಿ ಈ ವೈದಿ ಭಕ್ತಿಗೆ ಅಗತ್ಯವಾದ 3 ಅರ್ಹತೆಗಳನ್ನ ಈ ಒಂದು ಶ್ರೀಮದ್ ಭಾಗವತಂ 11ನೇ ಸ್ಕಂದದಲ್ಲಿ ಮತ್ತೆ 20ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ತಿಳಿಸ್ತಾ ಇರುವಂತದ್ದು. ಮೊದಲೇದು ಕೃಷ್ಣನ ಮಹಿಮೆಗಳನ್ನ ಕೇಳುವುದರಲ್ಲಿ ಶ್ರದ್ಧೆ ಇರ್ಬೇಕು. ಆಮೇಲೆ ಭೌತಿಕವಾದಂತಹ ವಿಷಯ ವಸ್ತುಗಳಿಗೆ ಹೆಚ್ಚಾಗಿ ಆಸಕ್ತಿ ಅಥವಾ ಲಿಪ್ತತೆ ಇರಬಾರ್ದು. ಮತ್ತೆ ಅತಿಯಾಗಿ ನಾವು ನಿರ್ಲಿಪ್ತತೆಯನ್ನು ಕೂಡ ತೋರಿಸಬಾರ್ದು. ಅತಿಯಾಗಿ ನ ನಿರ್ವಿನ್ನಃ, ಡಿಟ್ಯಾಚ್ ಕೂಡ ಇರಬಾರ್ದು ಅನ್ನೋದನ್ನ ಹೇಳ್ತಾರೆ. ಎದ್ರ ಜೊತೆಗೆ? ಭೌತಿಕ ಜಗತ್ತಿನೊಂದಿಗೆ. ಯಾಕೆ ಅಂತಂದ್ರೆ ನಾವು ಮಾಯೆಯಲ್ಲಿದ್ದೇವೆ ಎಲ್ರು ಕೂಡ. ಮಾಯೆ ಆವಾಗ ನಮ್ಗೆ ಪ್ರಭಾವ ಬೀರುತ್ತೆ ಅಂತ ಆದ್ರೆ ಆ ಮಾಯೆಯಿಂದ ಬಿಡಿಸ್ಕೊಳ್ಳಿಕ್ಕೆ ನಾವು ಒಂಟಿ ಕೋಣೆಯಲ್ಲಿದ್ರು ಕೂಡ, ಏಕಾಂಗಿಯಾಗಿ ಕೋಣೆಯಲ್ಲಿದ್ರು ಕೂಡ ಆ ಮಾಯೆ ಪ್ರಭಾವ ನಿಲ್ಲದು. ಹಾಗಾಗಿ ನಾವು ಸಂಘದಲ್ಲಿ ಇರ್ಬೇಕು ಅಂತ. ಎಲ್ಲಾನು ತೊರೆದು ನಾನು ಭಕ್ತಿ ಮಾಡ್ತೇನೆ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮುಂದೆ ಈ 3 ರೀತಿಯ ಏನು ಅರ್ಹತೆ ಪಡೆದ ವ್ಯಕ್ತಿ ಯಾವ ತರದ ಕಾರ್ಯವನ್ನ ಮಾಡ್ತಾನೆ ಅನ್ನೋದನ್ನ, ಎದಕ್ಕೆ ಅಟ್ಯಾಚ್ ಆಗಿರ್ತಾನೆ ಅನ್ನೋದನ್ನ ತೋರಿಸ್ತಾರೆ. ಈಗಾಗಲೇ ನಾವು ತಿಳ್ಕೊಂಡಿರುವಂತದ್ದು ಏನು? 3 ರೀತಿಯಾದಂತಹ ವೈದಿ ಭಕ್ತಿಗೆ ಅಗತ್ಯವಾದಂತಹ 3 ಅರ್ಹತೆಗಳನ್ನ ಇಲ್ಲಿ ಆ ಒಂದು ಮಾರ್ಗಕ್ಕೆ ಹೇಗೆ ಅವರು ಅರ್ಹತೆಯನ್ನ ಹೊಂದಿದ್ದಾರೆ ಅಂತಂದ್ರೆ, ಅಂತ ವ್ಯಕ್ತಿಗಳು ಯಾವ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಾರೆ, ಅಂತ ವ್ಯಕ್ತಿಗಳು ಯಾವುದಕ್ಕೆ ಹೆಚ್ಚಿಗೆ ತಾವು ಆಕರ್ಷಣೆಯನ್ನ ಹೊಂದ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮೊದಲನೇದು ಅಟ್ಯಾಚ್ಮೆಂಟ್, ಲಗತ್ತು ಅಂದ್ರೆ ಲಗತ್ತೀಕರಿಸೋದು, ಲಿಪ್ತತೆ ಅಂತ ಹೇಳ್ತಾರೆ. ದೇವರ ಬಗ್ಗೆ ಕೇಳುವುದು, ಭಗವಂತನ ಬಗ್ಗೆ ಕೇಳುವುದು, ಭಗವಂತನ ಬಗ್ಗೆ ಜಪಿಸೋದು. ಸೊ ಇದು ಯಾವಾಗ ನಾವು ಭಗವಂತನ ಬಗ್ಗೆ ಶ್ರವಣ ಕೀರ್ತನವನ್ನ ಮಾಡ್ತೀವೋ ಆವಾಗ ನಾವು ಭಕ್ತಿಯ ಹಾದಿಯಲ್ಲಿ ಅರ್ಹತೆಯನ್ನ ಪಡಿತೀವಿ, ಭಕ್ತಿ ಮಾರ್ಗದಲ್ಲಿ ನಾವು ಮುನ್ನಡಿತೀವಿ. ಆಮೇಲೆ ಯಾವಾಗ ನಾವು ವಸ್ತು ವಿಷಯಗಳಿಗೆ ಲಿಪ್ತರಾಗ್ತೀವೋ, ಲಗತ್ತು ಅಂತಂದ್ರೆ ಏನು? ಲಿಪ್ತತೆ. ಎರಡನೇದು ಇಲ್ಲಿ ವಸ್ತು ವಿಷಯಗಳಿಗೆ ನಾವು ಲಿಪ್ತರಾದಾಗ ನಾವು ಯಾವ ಒಂದು ಅರ್ಹತೆಯನ್ನ ಪಡಿತೇವೆ? ಸಕಾಮ ಕರ್ಮ ಅಂತ ಹೇಳ್ತೇವೆ, ಕರ್ಮ ಮಾಡ್ಲಿಕ್ಕೆ. ಸೊ ಕರ್ಮ ಅಂತಂದ್ರೆ ಇಲ್ಲಿ ನಾವು ಏನ್ ಹೇಳ್ತೇವೆ? ಸಕಾಮ ಕರ್ಮ.
ಕರ್ಮವನ್ನ ನಾನು ಮಾಡಿ ಅದರ ಪ್ರತಿಫಲದ ಅಪೇಕ್ಷೆಯನ್ನ ನಾನು ಅಪೇಕ್ಷಿಸುವಂಥದ್ದು ಮತ್ತೆ ನಾನು ಆ ಫಲವನ್ನ ಭೋಗಿಸುವಂಥದ್ದು ಅಂತ. ಹಾಗಾಗಿ ವಸ್ತು ಇಂದ್ರಿಯ ವಿಷಯಗಳಿಗೆ ನಾವು ಲಿಪ್ತರಾದ್ರೆ ನಾವು ಕರ್ಮದಲ್ಲಿ ಮಾತ್ರ ಅರ್ಹತೆ ಪಡಿತೀವಿ. ಅಂದ್ರೆ ಕರ್ಮ ಮಾಡ್ಲಿಕ್ಕೆ, ಕಾರ್ಯನಿರ್ವಹಿಸ್ಲಿಕ್ಕೆ, ಭೌತಿಕ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಮಾತ್ರ ನಾವು ಅರ್ಹತೆಯನ್ನ ಪಡಿತೀವಿ. ಮತ್ತೆ ಅತಿಯಾಗಿ ನಾವು ನಿರಾಕರಿಸ್ಬಿಟ್ರೆ ಅದು ನನ್ಗೆ ಬೇಡ, ಇದು ನನ್ಗೆ ಬೇಡ, ಸೊ ಎಲ್ಲಾದ್ರೂ ಒಂದು ಕೊರತೆ ಇದೆ, ಭಕ್ತರ ಸಂಘದಲ್ಲಿಯೂ ಕೂಡ ನಾವು ಕೊರತೆ ಇದೆ. ಸೊ ಹೀಗೆ ನಾವು ನ್ಯೂನ್ಯತೆಗಳನ್ನ ಪ್ರತಿಯೊಬ್ಬರಲ್ಲಿ ಕಾಣ್ತಾ ಹೋದ್ರೆ ಅದರಿಂದ ಏನಾಗುತ್ತೆ? ಸೊ ತೀವ್ರ ನಿರಾಕರಣೆ ನಾವು ಮಾಡೋದ್ರಿಂದ ಇಲ್ಲಿ ಕ್ಷಮಿಸಿ, ಇಲ್ಲಿ ತೀವ್ರ ನಿರಾಕರಣೆ ಅಂತಂದ್ರೆ ಡಿಟ್ಯಾಚ್ ಆಗಿರೋದು. ಡಿಟ್ಯಾಚ್ ಆಗೋದ್ರಿಂದ ಏನಾಗುತ್ತೆ? ನಾವಿಲ್ಲಿ ಜ್ಞಾನದ ಹಂತದಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ಜ್ಞಾನದ ಹಂತವೂ ಕೂಡ ಅತಿಯಾಗಿ ಇರಬಾರ್ದು. ಅದು ಮುಂದಿನ ಸ್ಲೈಡ್ಗಳಲ್ಲಿ ನಾವು ನೋಡ್ತೇವೆ. ಇಲ್ಲಿ ಭಕ್ತಿ ಅಗತ್ಯವಾದ 3 ಅರ್ಹತೆಗಳು: ಒಂದು ಶ್ರದ್ಧೆ, ಅತಿಯಾಗಿ ಆಸಕ್ತಿಯನ್ನ ತೋರಿಸೋದು, ಮತ್ತೆ ಅತಿಯಾಗಿ ನಾವು ಅನಾಸಕ್ತರಾಗಿರೋದು ಅನ್ನೋದನ್ನ. ಮತ್ತೆ ಈ ಒಂದು ಜ್ಞಾನದ ಹಂತದಲ್ಲಿ ಇರೋರು ಏನ್ ಮಾಡ್ತಾರೆ? ಇವರು ಎಲ್ಲದರೊಂದಿಗೆ ಡಿಟ್ಯಾಚ್ ಆಗಿರ್ತಾರೆ. ಯಾಕಂದ್ರೆ ಅವ್ರು ತಿಳ್ಕೊಂಡಿರ್ತಾರೆ ಏನಂತ, ಭಗವಂತ ಯಾರು, ಎರಡನೇದು ಭಗವಂತ ಮತ್ತೆ ನನ್ನ ಜೊತೆಗೆ, ಭಗವಂತ ಮತ್ತೆ ನನ್ನ ಮಧ್ಯೆ ಇರುವಂತಹ ಒಂದು ಸಂಬಂಧ, ಮತ್ತೆ ನನ್ನ ಮುಂದಿನ ಗುರಿ, ಇವು ಎಲ್ಲವನ್ನು ಕೂಡ ಅರ್ಥಕೊಂಡಿರ್ತಾರೆ. ಹಾಗಾಗಿ ಇವರು ಭೌತಿಕ ವಿಷಯ ವಸ್ತುಗಳಿಂದ ನಿರ್ಲಿಪ್ತರಾಗಿರ್ತಾರೆ ಅಂತ. ಹಾಗಾಗಿ ಅವರು ಆ ಜ್ಞಾನದ ನೆಲೆಯಲ್ಲಿ ಇರೋದ್ರಿಂದ ಅವರು ಆ ತರದ ನಿರಾಕರಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಓಕೆ, ಹಾಗಾದ್ರೆ ನಮ್ಗೆ ಶ್ರದ್ಧೆ ಬರಬೇಕು ಅಂತಂದ್ರೆ ಶ್ರದ್ಧೆಗೆ ಕಾರಣ ಏನು? ನಂಬಿಕೆಗೆ ಕಾರಣ ಏನು? ಅದೇ ಕೃಷ್ಣನ ಆಕರ್ಷಣೆ ಅಂತ ಹೇಳ್ತೇವೆ. ಸೊ ಕೃಷ್ಣನ ಆಕರ್ಷಣೆ ಅಥವಾ ಕೃಷ್ಣನ ಬಗ್ಗೆ ಕೇಳುವುದರಲ್ಲಿ ಮತ್ತೆ ಪಠಿಸುವುದರಲ್ಲಿ ನಮಗೆ ಇರುವಂತಹ ನಂಬಿಕೆ, ಅದು ಬರುವ ರೀತಿಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಯದೃಚ್ಛ ಅಂತ ಹೇಳ್ತಾರೆ. ಈಗಾಗಲೇ ಅಲ್ಲಿ 11ನೇ ಸ್ಕಂದದಲ್ಲಿ ಇರುವಂತದ್ದು ಯದೃಚ್ಛ ಅಂದ್ರೆ ಅದು ಒಂದು ಅದೃಷ್ಟ. ಯದೃಚ್ಛ ಅಂತಂದ್ರೆ ಯಾವುದೋ ರೀತಿಯಿಂದ ಇರುವಂತಹ ಒಂದು ಭಾಗ್ಯದಿಂದ ನಮ್ಗೆ ಸಿಕ್ಕಿರುವಂತದ್ದು. ಈಗ ನಾವೆಲ್ಲರೂ ಹೇಳ್ತೇವೆ ಆಧ್ಯಾತ್ಮಿಕದಲ್ಲಿ ಬಂದವರು ಎಲ್ಲರೂ ಕೂಡ ಅದೃಷ್ಟವಂತರು ಅಂತ ಹೇಳಿ. ಯಾಕೆ ಈ ಒಂದು ಭಾಗ್ಯ ನಮ್ಗೆ ಸಿಕ್ಕಿರುವಂತದ್ದು? ಅದಕ್ಕಾಗಿ ಇದಕ್ಕೆ ಯದೃಚ್ಛಯ ಅಂದ್ರೆ ಈ ಒಂದು ನಂಬಿಕೆ ನಮ್ಗೆ ಬರುವ ರೀತಿ ಅಂದ್ರೆ ಅದು ಅದೃಷ್ಟದಿಂದ. ಹಾಗಾದ್ರೆ ಈ ಅದೃಷ್ಟ ನಮ್ಗೆ ಒದಗಿರೋದು ಯಾರಿಂದ? ಈಗಾಗಲೇ ನೀವು ಪ್ರಶ್ನೆಗೆ ಉತ್ತರ ಕೊಟ್ರಿ ಏನಂತ, ಯಾಕೆ ಹೇಗೆ ನೀವು ಭಕ್ತಿಯಲ್ಲಿ ಬಂದ್ರಿ ಅಂತ. ಎಲ್ರು ಕೂಡ ನೀವು ಹೇಳಿದ್ರಿ ಗೀತಾ 18 ಮತ್ತೆ ನಿಮ್ಗೆ ಯಾರು ಪ್ರತ್ಯಕ್ಷವಾಗಿ ತಿಳಿಸಿರೋದ್ರಿಂದ ಅಥವಾ ಅಸೋಸಿಯೇಷನ್ ನಿಂದ, ಭಕ್ತರಿಂದ ಅನ್ನೋದನ್ನ ನೀವು ಉತ್ತರಿಸಿದ್ರಿ. ಹಾಗೆ ಈ ಒಂದು ಅದೃಷ್ಟ ನಮ್ಗೆ ಯಾರಿಂದ ಬರುತ್ತೆ? ಹಾಗೆ ನೀವು ಮೊದಲನೇದು ಕೃಷ್ಣನ ಆಕರ್ಷಣೆಗೆ ನಾವು ಕಾರಣ ಆಗತ್ತೆ ಭಕ್ತಿ. ಆ ಕೃಷ್ಣನ ಆಕರ್ಷಣೆ ಒಂದು ಆಗೋದು, ಕೃಷ್ಣನ ಆಕರ್ಷಣೆ ನಮ್ಗೆ ಕೇಳುವುದರಿಂದ ಪಠಿಸುವುದರಿಂದ ಆಕರ್ಷಣೆ ಹೆಚ್ಚಾಗತ್ತೆ. ಮತ್ತೆ ಅದೃಷ್ಟ ಅಂತ ಹೇಳ್ತೇವೆ. ಆ ಅದೃಷ್ಟ ನಮ್ಗೆ ಕೃಷ್ಣನ ಆಕರ್ಷಣೆಯಿಂದ ಬರುವಂತದ್ದು. ಆದ್ರೆ ಈ ಅದೃಷ್ಟ ಬರೋದು ಎಲ್ಲಿಂದ? ಈ ಅದೃಷ್ಟ ಬರುವಂತದ್ದು ಮಹಾನ್ ಭಕ್ತರಿಂದ ಅಂತ ಹೇಳ್ತಾರೆ. ಮಹಾನ್ ಭಕ್ತರೊಂದಿಗೆ ನಾವು ಮಹಾನ್ ಭಕ್ತರ ಸಂಘದಲ್ಲಿ ಇರುವುದರಿಂದ. ಇಲ್ಲಿ ಕೆಲವೊಂದು ಸೆಂಟೆನ್ಸಸ್ ಫ್ರೇಮಿಂಗು ಕರೆಕ್ಷನ್ ಮಾಡ್ಬೇಕು. ನೀವು ಹೇಳುವಾಗ ಅದನ್ನ ನೀವು ಬರ್ಕೊಳ್ಳುವಾಗ ಸ್ವಲ್ಪ ನಾವು ಈ ಪ್ರೊನೌನ್ಸಿಯೇಷನ್ ಅನ್ನ ತಿಳ್ಕೊಂಡು ಅಥವಾ ನಾನು ತಿಳಿಸ್ತಾ ಇರೋದನ್ನ ನೀವು ಬರ್ಕೊಳ್ಳಿ. ಮಹಾನ್ ಭಕ್ತರೊಂದಿಗೆ ಇರುವಂತಹ ಒಡನಾಟದಿಂದ ಅಂತ ಹೇಳ್ತೀವಿ. ಈಗ ಭಕ್ತಿ ನಮ್ಗೆ ಬಂದಿರೋದು ಯಾರಿಂದ? ಯಾರು ನಿಮ್ಗೆ ಈ ಒಂದು ಪೋಸ್ಟರ್ ಅನ್ನ ಪೋಸ್ಟ್ ಮಾಡಿದ್ರು ಅಥವಾ ಯಾರು ನಿಮ್ಗೆ ಇದ್ರ ಬಗ್ಗೆ ತಿಳಿಸಿದ್ರು ಅವರು ಕೂಡ ಒಬ್ರು ಭಕ್ತರು ತಾನೆ. ಹಾಗಾಗಿ ಭಕ್ತರ ಒಂದು ಕರುಣೆಯಿಂದ ನಮ್ಗೆ ಈ ಅದೃಷ್ಟ ಒಲಿದು ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಕ್ತರ ಕರುಣೆಯಿಂದ ನಮ್ಗೆ ಈ ಅದೃಷ್ಟ ಬಂತು. ಈ ಅದೃಷ್ಟದಿಂದ ನಮ್ಗೆ ಭಗವಂತನ ಮೇಲೆ ಆಕರ್ಷಣೆ ಮೂಡಿತು. ಆ ಆಕರ್ಷಣೆ ಹೇಗೆ ಬಂತು ಅಂದ್ರೆ ಕೇಳುವುದರಿಂದ, ಪಠಿಸುವುದರಿಂದ, ಭಗವಂತನ ಲೀಲೆಗಳನ್ನ ನಾವು ಅಧ್ಯಯನ ಮಾಡೋದ್ರಿಂದ ಅಥವಾ ತಿಳಿದುಕೊಳ್ಳೋದ್ರಿಂದ, ಮತ್ತೆ ಅದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಕೃಷ್ಣನ ಆಕರ್ಷಣೆ ಅದು ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಭಕ್ತರ ಸಂಘವು ಇಲ್ಲಿ ಭಾವಾರ್ಥದಲ್ಲಿ ಭಕ್ತರ ಸಂಘವು ತುಂಬಾ ಶಕ್ತಿಯುತವಾಗಿದೆ ಅಂತ ಹೇಳಿ. ಹಾಗಾದ್ರೆ ಈ ಶ್ರದ್ಧೆಗೆ ಮುಖ್ಯವಾಗಿ ಕಾರಣ ಏನು? ಭಕ್ತರ
ಸಂಘ. ಕೆಲವೊಮ್ಮೆ ಭೌತಿಕ ವಸ್ತುಗಳಿಗೆ ಅಥವಾ ವಿಪರೀತ ಪರಿತ್ಯಾಗಕ್ಕೆ ತುಂಬಾ ಅಂಟಿಕೊಂಡಿರುವವರು ಸಹ ಭಕ್ತರಾಗಬಹುದು. ಇಲ್ಲಿ ಹೇಳ್ತಾ ಇದ್ದಾರೆ, ಭೌತಿಕ ವಸ್ತುಗಳಿಂದ ಲಿಪ್ತರಾಗಿರಬಹುದು ಅಥವಾ ಅತಿಯಾಗಿ ಪರಿತ್ಯಾಗ ಮಾಡಿರುವವರು, ಎಲ್ಲವನ್ನು ಬಿಟ್ಟಿರುವವರು, ನಿರ್ಲಿಪ್ತರಾಗಿರುವವರು, ಡಿಟ್ಯಾಚ್ ಆಗಿರುವವರು ಧ್ಯಾನಿಗಳು ಅಂತ ಹೇಳ್ತೇವೆ. ಸೊ ಇವರೆಲ್ಲರೂ ಕೂಡ ಸಹ ಭಕ್ತರಾಗಬಹುದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಭಕ್ತಿಯಲ್ಲಿ ಇರುವಂತಹ ಭಕ್ತರ ಒಂದು 3 ಶ್ರೇಣಿಗಳನ್ನ ಮಾಡಲಾಗಿದೆ ಅವರ ಶ್ರದ್ಧೆಗೆ ಅನುಗುಣವಾಗಿ. ಯಾವ ತರದ ಶ್ರದ್ಧೆ ಅವರಿಗೆ ಇರುತ್ತೆ. ಈಗ ಎಲ್ರಿಗೂ ಕೂಡ ಒಂದೇ ತರದ ಶ್ರದ್ಧೆ ಇರೋದಿಲ್ಲ. ಎಲ್ರೂ ಕೂಡ ಭಕ್ತರ ಸಂಘದಿಂದ ಭಕ್ತಿಯನ್ನ ಪಡಿತಾರೆ ಅಂತನೂ ಕೂಡ ಇರೋದಿಲ್ಲ. ಈಗ ಉದಾಹರಣೆಗೆ ದುರ್ಯೋಧನನ ತಗೊಂಡ್ರೆ ಎಷ್ಟೊಂದು ಅವನಿಗೆ ಕರುಣೆ ಇತ್ತು. ಯಾರ್ದು? ಭಗವಂತನದ್ದು. ಅಂದ್ರೆ ಯಾವಾಗ್ಲೂ ಅವರ ಒಡನಾಟದಲ್ಲಿ ಇರ್ತಾ ಇದ್ರು. ಮತ್ತೆ ಇವನ್ ಈ ಪಂಚಪಾಂಡವರು ಕೂಡ ಶ್ರೇಷ್ಠ ಭಕ್ತರು. ಅವರ ಒಡನಾಟದಲ್ಲಿ ದುರ್ಯೋಧನ ಇದ್ರೂ ಕೂಡ ಅವನು ಭಕ್ತಿ ಮಾರ್ಗಕ್ಕೆ ಬರ್ಲಿಲ್ಲ. ಯಾಕೆ ಅನ್ನೋದನ್ನ ಹೇಳ್ತೀರಾ ಯಾರಾದ್ರೂ? ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಕಮಲಾ ಭಟ್ ಮಾತಾಜಿ. ಅವನಿಗೆ ಪಾಂಡವರ ಬಗ್ಗೆ ದ್ವೇಷ ಮತ್ತೆ ತಾನೇ ರಾಜ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು. ಹೌದು, ಮಾತ್ಸರ್ಯ. ಹಾಗಿದ್ರೆ ಮಾತ್ಸರ್ಯ ಅವನಿಗೆ ಇತ್ತು ಅಂದ್ರೆ ಯಾಕೆ ಮಾತ್ಸರ್ಯದಿಂದ ಮಾತ್ರ ಅವನು ಭಕ್ತನಾಗ್ಲಿಲ್ವಾ? ಮಾತ್ಸರ್ಯ ಒಂದೇ ಕಾರಣನಾ? ಅತಿಯಾದ ಆಸೆ. ಈಗ ನಾವು ನೋಡ್ತೇವೆ, ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಭಕ್ತರು ಅಂತ ಅಂದಾಗ ನಮ್ಗೆಲ್ಲ ನಿಯೋಫೈಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ಹೊಸಬರು, ನವೀನ ಭಕ್ತರು ಅಂತ ನಮ್ಗೆ ಹೇಳ್ತೇವೆ. ಈ ನವೀನ ಭಕ್ತರಲ್ಲಿ ಶುದ್ಧವಾದಂತಹ ಭಕ್ತಿ ಇನ್ನೂ ಕೂಡ ಜಾಗೃತ ಆಗಿಲ್ಲ. ಸೊ ಇದು ಅಭ್ಯಾಸದಿಂದ ನಾವು ಅದನ್ನ ಜಾಗೃತಗೊಳಿಸ್ಕೊಳ್ಬೇಕು. ಹಾಗಾದ್ರೆ NVS ಅನ್ನೋದು ಅಂದ್ರೆ ಈ ಒಂದು ಮಾತ್ಸರ್ಯ ಅನ್ನೋದು ಎಲ್ಲರಲ್ಲಿ ಸಾಮಾನ್ಯವಾಗಿ ನಾವು ಕಾಣ್ತೇವೆ. ಆದ್ರೂ ಕೂಡ ಅವರು ಭಕ್ತಿಯನ್ನ ಮಾಡ್ತಾ ಇರ್ತಾರೆ. ಮಾಡ್ತಾ ಅದನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆ ಇಲ್ಲಿ ದುರ್ಯೋಧನನಿಗೆ ಆ ಮಾತ್ಸರ್ಯ ಕಡಿಮೆ ಆಗ್ಲಿಲ್ಲ? ಅಧಿಕಾರ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವನ ಹತ್ರ ಮತ್ತೆ ಬೇರೆ ಅದೆಲ್ಲ ಲೋಭ, ಮದ, ಮತ್ಸರ ಎಲ್ಲ ಇತ್ತು ಮಾತಾಜಿ. 5 ಗುಣ ಸರ್. ಐ ಆಮ್ ದ ಡೂವರ್ ಅಂತ ಅವನ ಇದಿತ್ತು ಮೆಂಟಾಲಿಟಿ. ಓಕೆ. ಅರಿಷಡ್ವೈರಿಗಳಲ್ಲಿ ಕೊನೆಯದಾಗಿರುವಂತದ್ದು ಮಾತ್ಸರ್ಯ. ಇನ್ನು ಏನು ಕಾಮ, ಕ್ರೋಧ, ಲೋಭ, ಮದ ಕೂಡ ನಾವು ಕಂಟ್ರೋಲ್ ಮಾಡ್ಕೊ ಬಂದ್ರೆ, ನಾವು ಅದನ್ನ ಸಂಯಮದಿಂದ ಅದನ್ನ ನಾವು ತೆಗೆದು ಹಾಕ್ಬಹುದು ಅಂತಂದ್ರೆ ಆ ಒಂದು ಬಯಕೆ ಅನ್ನೋದನ್ನ ನಾವು ನಿಲ್ಲಿಸಬಹುದು. ಆದ್ರೆ ಯಾವಾಗ ಲೋಭ ಪ್ರಾರಂಭ ಆಯ್ತೋ ಅಲ್ಲಿಂದ ನಮ್ಗೆ ಈ ಮಾತ್ಸರ್ಯ ಕೂಡ ಬೆಳೀತಾ ಹೋಗುತ್ತೆ. ಆದ್ರೂ ಕೂಡ ಯಾಕೆ ಅವನು ಕಡಿಮೆ ಆಗ್ಬೇಕಲ್ಲ? ಎಷ್ಟರ ಸುಂದ್ರು ಅವನ ಸುತ್ತಲೂ ಕೂಡ ಅರ್ಜುನ್, ಈ ಪಾಂಡವರಿದ್ರು, ಪಂಚ ಪಾಂಡವರಿದ್ರು, ಮತ್ತೆ ಅವನ ಒಂದು ಸೈನ್ಯದಲ್ಲಿ ದ್ರೋಣಾಚಾರ್ಯರಿದ್ರು, ಭೀಷ್ಮಾಚಾರ್ಯರಿದ್ರು. ಯಾಕೆ ಅವರ ಒಂದು ಕರುಣೆ ಅವ್ರಿಗೆ ಸಿಗ್ಲಿಲ್ಲ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವನಿಗೆ ಭಗವಂತನ ಬಗ್ಗೆ ನಂಬಿಕೆ ಇರ್ಲಿಲ್ಲ ಮಾತಾಜಿ. ಭಗವಂತನ ಕುರಿತಾಗಿ ನಂಬಿಕೆ ಇರ್ಲಿಲ್ಲ. ಮತ್ತೆ ಯಾರಾದ್ರೂ ಹೇಳ್ತೀರಾ ಭಗವಂತನ ಬಗ್ಗೆ ನಂಬಿಕೆ ಇರ್ಲಿಲ್ಲ ಅಂತ? ಓಕೆ. ಇಲ್ಲಿ ಈಗಾಗಲೇ ನಾವು ತಿಳಿದುಕೊಂಡ್ವಿ ಆಕರ್ಷಣೆ ಅಂತ. ಆಕರ್ಷಣೆಯಿಂದ ಇದು ಸಾಧ್ಯ ಅಂತ, ಅದರಲ್ಲಿ ಒಂದು ಶ್ರದ್ಧೆಯನ್ನ ನಾವು ನೋಡಿದ್ವಿ. ಇಲ್ಲಿ ದುರ್ಯೋಧನನಿಗೆ ಆ ಶ್ರದ್ಧೆ ಬರ್ದೇ ಇರುವುದಕ್ಕೆ ಕಾರಣ, ಅಥವಾ ಎಲ್ಲರ ಭಕ್ತರ ಸಂಘದಲ್ಲಿ ಅವನು ಇದ್ರೂ ಕೂಡ ಆ ಭಕ್ತಿ ಅವನಿಗೆ ಒಲಿದೇ ಇರೋದಕ್ಕೆ ಕಾರಣ, ಅವನು ಈ ಭೀಷ್ಮಾಚಾರ್ಯರಾಗಿರ್ಬಹುದು, ದ್ರೋಣಾಚಾರ್ಯರಾಗಿರ್ಬಹುದು, ಪಾಂಡವರಾಗಿರಬಹುದು, ಅವರು ಕೊಟ್ಟಿರುವಂತಹ ಆದೇಶಗಳನ್ನ ಪಾಲಿಸದೇ ಇರುವಂಥದ್ದು, ಅಥವಾ ಮಾರ್ಗದರ್ಶನವನ್ನ ಪಡ್ಕೊಳ್ದೇ ಇರುವಂಥದ್ದು. ಭಕ್ತರ ಸಂಘದಲ್ಲಿ ಇದ್ದಾಗ ಗುರುಗಳ ಅಥವಾ ಸಾಧುಗಳ ಮಾರ್ಗದರ್ಶನದ ಅಡಿಯಲ್ಲಿ ನಡಿಬೇಕು ಅನ್ನೋದನ್ನ ನಮ್ಗೆ ಭಕ್ತಿ ರಸಾಮೃತ ಸಿಂಧು 1ನೇ ಅಧ್ಯಾಯದಿಂದ ತಿಳಿಸ್ಕೊಂತ ಬರ್ತಾ ಇದೆ.
ನಾವು ಭಕ್ತರ ಕೃಪೆಯನ್ನು ಪಡ್ಕೊಳ್ತೇವೆ. ಆದ್ರೆ ಆ ಭಕ್ತರ ಕೃಪೆಯೊಂದಿಗೆ ಅವರು ತಿಳಿಸಿರುವಂತಹ ಮಾರ್ಗದಲ್ಲಿ ನಾವು ನಡಿಬೇಕು, ಅವರ ಆದೇಶಗಳನ್ನ ಪಾಲನೆ ಮಾಡ್ಬೇಕು. ಆದ್ರೆ ದುರ್ಯೋಧನ ಯಾರ ಮಾತನ್ನು ಕೇಳಲಿಲ್ಲ. ಅಷ್ಟೊಂದು ಮಾತ್ಸರ್ಯ ಇತ್ತು. ಅದಕ್ಕಾಗಿ ಆ ಯುದ್ಧ ನಡೆದಿರುವಂತದ್ದು ಆದೇಶದ ಪಾಲನೆ ಮಾಡದೇ ಇರೋದಕ್ಕೆ ಆ ಯುದ್ಧ ನಡೆದಿರುವಂತದ್ದು. ಹೀಗೆ ಇಲ್ಲಿ ಶ್ರದ್ಧೆಯ ಪ್ರಕಾರಗಳನ್ನ ಹೇಳ್ತಾರೆ. ಅಂದ್ರೆ 3 ತರನಾದಂತಹ ವ್ಯಕ್ತಿಗಳಿರ್ತಾರೆ. ಈ ವೈದಿ ಭಕ್ತಿಗೆ ಸೂಕ್ತವಾದ ವ್ಯಕ್ತಿಗಳು ಅಥವಾ ವೈದಿ ಭಕ್ತಿಗೆ ಅರ್ಹರಾದಂತಹ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ ಅವುಗಳನ್ನ ಶ್ರೇಣಿಯನ್ನಾಗಿ ಮಾಡಲಾಗಿದೆ, ಕೆಟಗರೈಸ್ ಮಾಡಲಾಗಿದೆ. ಈಗ ನಾವು ಹೇಳ್ತೇವೆ ಶುದ್ಧ ಭಕ್ತ. ಶುದ್ಧ ಭಕ್ತನಿಗೂ ಮತ್ತೆ ಭಕ್ತನಿಗೂ ವ್ಯತ್ಯಾಸ ಇದೆ. ಹಾಗೆ ಇಲ್ಲಿ ಭಕ್ತಿಯಲ್ಲಿ ಈಗ ನಾವು ಎಲ್ಲಿನೂ ನೋಡಿದಾಗ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಅನ್ನೋದನ್ನ ನಾವು ಈ ಸ್ಪೋರ್ಟ್ಸ್ ಆಗಿರಬಹುದು, ಮತ್ತೆ ಇತರ ಭೌತಿಕ ಜಗತ್ತಿನಲ್ಲಿರುವಂತಹ ಪೈಪೋಟಿಗಳಾಗಿರ್ಬಹುದು, ಅಲ್ಲಿ ಎಲ್ಲ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಇಲ್ಲಿನೂ ಕೂಡ ಈ ವೈದಿ ಭಕ್ತಿಯ ಪೈಪೋಟಿಯಲ್ಲಿ ಇಲ್ಲದೆ ಇದ್ರು ಆದ್ರೂ ಇವುಗಳನ್ನ ಶ್ರದ್ಧೆಯ ಆಧಾರದ ಮೇಲೆ ವಿಭಾಗವನ್ನ ಮಾಡಲಾಗಿದೆ. ಯಾವ ಒಬ್ಬ ವ್ಯಕ್ತಿ ಎಷ್ಟು ಶ್ರದ್ಧೆಯನ್ನ ಹೊಂದಿರ್ತಾನೆ ಅನ್ನೋದನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ ಮೊದಲನೇ ಒಂದು ವಿಧ ಯಾವುದು ಅಂದ್ರೆ ಅದೇ ಉತ್ತಮ ಅಧಿಕಾರಿ ಅಂತ ಹೇಳ್ತೇವೆ. ಎರಡನೇದು ಮಧ್ಯಮ ಅಧಿಕಾರಿ, ಮೂರನೇದು ಕನಿಷ್ಠ ಅಧಿಕಾರಿ. ಮೇಲೆ ಇರುವಂತಹ ಇವು 3 ವಿಧಾನಗಳು ಶ್ರದ್ಧೆಯ ಮೇಲೆ ನಿರ್ಭರವಾಗಿದೆ. ಯಾವ ಶ್ರದ್ಧೆ ಅಂತಂದ್ರೆ ಈ ಒಂದು ಧರ್ಮ ಗ್ರಂಥಗಳ ವಿಷಯಗಳನ್ನ ಕುರಿತು ತಿಳಿದುಕೊಂಡಿರುವಂತದ್ದು, ಭಗವಂತನ ಮೇಲೆ ಇರುವಂತಹ ನಂಬಿಕೆ, ಭಕ್ತರ ಮೇಲೆ ಇರುವಂತಹ ಒಂದು ಶ್ರದ್ಧೆ, ಭಕ್ತರ ಅಥವಾ ಸಾಧು ಗುರುಗಳ ಆದೇಶಗಳ ಪಾಲನೆ. ಸೊ ಹೀಗೆ ಈ ಒಂದು ಶ್ರದ್ಧೆಯ ಆಧಾರದ ಮೇಲೆ ಇವುಗಳನ್ನ ವಿಭಾಗೀಕರಿಸಲಾಗಿದೆ. ಅದ್ಯಾವುದು ಧರ್ಮಗ್ರಂಥ, ಮತ್ತೆ ಅವನಿಗೆ ಭಕ್ತಿಯ ಮೇಲೆ ಇರುವಂತಹ, ಭಗವಂತನ ಮೇಲೆ ಇರುವಂತಹ ಒಂದು ನಂಬಿಕೆ, ಮತ್ತೆ ಇತರರೊಂದಿಗೆ ಅವನು ಹೇಗೆ ಈ ಧರ್ಮ ಗ್ರಂಥಗಳನ್ನ ಹಂಚ್ಕೊಳ್ತಾನೆ, ತಿಳಿಸ್ತಾನೆ, ಮತ್ತೆ ಅವನಿಗೆ ಇರುವಂತಹ ಒಂದು ತಾತ್ವಿಕ ತರ್ಕ ಅನ್ನೋದರ ಮೇಲೆ ಇವು ನಿರ್ಭರವಾಗಿದೆ. ಹೀಗೆ ವೈದಿ ಭಕ್ತಿಯು ಸ್ಫೂರ್ತಿಯು ಸಹಜ ಆಕರ್ಷಣೆಯ ಬದಲು ಧರ್ಮ ಗ್ರಂಥಗಳ ಬೋಧನೆ ಅಂತ ಹೇಳಿ ಇಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ವೈದಿ ಭಕ್ತಿಯ ಸ್ಫೂರ್ತಿ ಸಹಜವಾಗಿ ಆಕರ್ಷಣೆಯ ಬದಲು ಧರ್ಮ ಗ್ರಂಥಗಳ ಬೋಧನೆಯ ಅಂತ ಇಲ್ಲಿ ತಿಳಿಸಿದ್ದಾರೆ. ಅದರಿಂದ ವ್ಯಕ್ತಿಯು ಭಕ್ತಿಗೆ ಮೂಲ ಕಾರಣ ಧರ್ಮ ಗ್ರಂಥಗಳ ವಿಷಯದಲ್ಲಿ ಇರುವಂತಹ ನಂಬಿಕೆ. ಅದಕ್ಕಾಗಿ ಇಲ್ಲಿ ಶ್ರದ್ಧೆ ಅಂತ ಹೇಳಿರೋದು. ಶ್ರದ್ಧೆ ಅಂತಂದ್ರೆ ಏನು? ಧರ್ಮ ಗ್ರಂಥಗಳ ಮೇಲೆ ಇರುವಂತಹ, ಭಗವಂತನ ಮೇಲೆ ಇರುವಂತಹ ನಂಬಿಕೆನೆ ಈ ಒಂದು ಶ್ರದ್ಧೆ. ಹಾಗಾದ್ರೆ ಈ 3 ವಿಧದ ಅಥವಾ 3 ಶ್ರೇಣಿಯ ಭಕ್ತರನ್ನ ನಾವು ತಿಳ್ಕೊಂಡಿದೀವಿ. ಎಲ್ಲಿಂದ ತಿಳ್ಕೊಂಡಿದೀವಿ? ನಮಗೆ ಎಲ್ಲಿಂದ ಇದನ್ನ ಉಲ್ಲೇಖಿಸಲ್ಪಟ್ಟಿತ್ತು ಅಂತಂದ್ರೆ, ಇದು ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯಲ್ಲಿ ಇದನ್ನ ತಿಳಿಸಿರುವಂತದ್ದು. ಇದು ಮಧ್ಯ ಲೀಲೆ 22ನೇ ಒಂದು ಅಧ್ಯಾಯದ 64ನೇ ಶ್ಲೋಕ. ಶ್ರದ್ಧಾವಾಂಜನ ಹೈ ಭಕ್ತಿ ಅಧಿಕಾರಿ ಉತ್ತಮ ಮಧ್ಯಮ ಕನಿಷ್ಠ ಶುದ್ಧ ಅನುಸಾರಿ ಅಂತ. ಶ್ರದ್ಧಾವಾನ್ ಜನ ಹೈ ಭಕ್ತಿ ಅಧಿಕಾರಿ ಉತ್ತಮ ಮಧ್ಯಮ ಕನಿಷ್ಠ ಶ್ರದ್ಧಾ ಅನುಸಾರಿ ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಉತ್ತಮ, ಮಧ್ಯಮ ಮತ್ತೆ ಕನಿಷ್ಠ ಇವರು ಭಕ್ತಿಯಲ್ಲಿ ಇರುವಂತಹ ಭಕ್ತಿಗೆ ಮಾಡಲಿಕ್ಕೆ ಅಧಿಕಾರಿಯಾಗಿರುವಂತವರು ಅಂತ ಹೇಳಿ, ಮತ್ತೆ ಇವುಗಳು ಶ್ರದ್ಧೆಯನ್ನ ಅನುಸರಿಸುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗಾದ್ರೆ ಮೊದಲನೇದು ಉತ್ತಮ, ಮಧ್ಯಮ ಮತ್ತೆ ಕನಿಷ್ಠ ಅಧಿಕಾರಿಗಳಲ್ಲಿ ಮೊದಲನೇದು ಉತ್ತಮ ಅಧಿಕಾರಿಯ ಒಂದು ಗುಣಲಕ್ಷಣಗಳನ್ನ ನಾವು ನೋಡಿ ಬರೋಣ. ಸೊ ಇದನ್ನ ನಮ್ಗೆ ಈ ಚೈತನ್ಯ ಚರಿತಾಮೃತದ ಮಧ್ಯ ಲೀಲೆ 22ನೇ ಅಧ್ಯಾಯದ 65ನೇ ಶ್ಲೋಕದಲ್ಲಿ ಇದನ್ನ ತಿಳಿಸಲಾಗಿದೆ. ಏನಂತ? ಶಾಸ್ತ್ರಯುಕ್ತಿ ಸುನಿಪುಣ ದೃಢ ಶ್ರದ್ಧಾ ಯಾಮ್ರ ಉತ್ತಮ ಅಧಿಕಾರಿ ಸೆ ತಾರೆಯೇ ಸಂಸಾರ್ ಅಂತ. ಅಂದ್ರೆ ಇದರ ಅರ್ಥ ಅನುವಾದ ಏನು ಅಂದ್ರೆ, ಒಂದು ತರ್ಕವಾದ ಮತ್ತೆ ಬಹಿರಂಗವಾದಂತಹ ಗ್ರಂಥಗಳಲ್ಲಿ ಪರಿಣಿತನಾದ ಮತ್ತು ಕೃಷ್ಣನಲ್ಲಿ ದೃಢವಾದ ಶ್ರದ್ಧೆಯನ್ನ ಹೊಂದಿರುವಂತಹ
ಒಬ್ಬನನ್ನ ಉನ್ನತ ಭಕ್ತ, ಆ ಉನ್ನತ ಭಕ್ತಿಯ ವರ್ಗದಲ್ಲಿ ಅವನನ್ನ ಸೇರಿಸಲಾಗಿದೆ. ಮತ್ತೆ ಇವನು ಇಡೀ ಜಗತ್ತನ್ನ ತಲುಪಬಲ್ಲನು ಅಂತ ಹೇಳಿ. ಇಡೀ ಜಗತ್ತನ್ನ ಹೇಗೆ ತಲುಪಬಲ್ಲ? ಭಕ್ತಿಯನ್ನ ಆ ಹಂಚಲಿಕ್ಕೆ ಅಥವಾ ಭಕ್ತಿಯನ್ನ ಭಕ್ತರನ್ನ ಅಂದ್ರೆ ವ್ಯಕ್ತಿಗಳನ್ನ ಭಕ್ತರನ್ನಾಗಿ ಮಾಡ್ಲಿಕ್ಕೆ ಇವನು ಇಡೀ ಜಗತ್ತನ್ನು ಕೂಡ ತಲುಪಬಲ್ಲ ಅಂತ. ಅಂದ್ರೆ ಭಕ್ತಿ ಮಾಡ್ಲಿಕ್ಕೆ ನಾವು ಎಷ್ಟು ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿ, ಅಥವಾ ನಾನು ತಿಳಿದುಕೊಂಡಂತಹ ಗ್ರಂಥಗಳನ್ನ ಅಥವಾ ನಾನು ತಿಳ್ಕೊಂಡಿರುವಂತಹ ಭಗವಂತನನ್ನ ಹೇಗೆ ನಾನು ಇತರರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ, ಹೇಗೆ ನಾನು ಅದನ್ನ ಕನ್ವಿನ್ಸ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ಇದು ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಗ್ರಂಥಗಳನ್ನ ಓದ್ತಾರೆ, ಎಲ್ಲನೂ ತಿಳ್ಕೊಂಡ್ರು ಕೂಡ ಯಾವುದೇ ವ್ಯಕ್ತಿ ವಾದವನ್ನ ಮಾಡಿದಾಗ ನಿಮ್ಮ ಮುಂದೆ ಆ ವಾದಕ್ಕೆ ಪ್ರತಿವಾದ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಆ ವಾದಕ್ಕೆ ಸರಿಯಾಗಿ ಸಮಂಜಸವಾದಂತಹ ಉತ್ತರವನ್ನ ಕೊಡ್ಲಿಕ್ಕೆ ಕೆಲವೊಮ್ಮೆ ನಾವು ಅರ್ಹರಿರ್ಲಿಕ್ಕಿಲ್ಲ ಅಥವಾ ನಮ್ಗೆ ಅದು ಆಗ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ ಉತ್ತಮ ಅಧಿಕಾರಿ ಹೇಗೆ ಇರ್ತಾನಂತಂದ್ರೆ ಈ ಗ್ರಂಥಗಳಲ್ಲಿ ಇರುವುದೆಲ್ಲವನ್ನ ತಿಳ್ಕೊಂಡಿರ್ತಾನೆ. ಜ್ಞಾನ ಗಳಲ್ಲಿ ಇರುವಂತಹ ಅಂತಿಮ ಗುರಿ ಭಗವಂತನ ಕುರಿತಾಗಿ ತಿಳ್ಕೊಂಡಿರ್ತಾನೆ. ಮತ್ತೆ ಅದರಲ್ಲಿ ಇರುವಂತಹ ಎಲ್ಲ ದಿಂದ ಅವನು ಪರಿಣಿತನಾಗಿರ್ತಾನೆ. ಮತ್ತೆ ಇನ್ನೊಂದೇನು, ಅವನು ದೃಢವಾದ ಶ್ರದ್ಧೆಯನ್ನ ಹೊಂದಿರ್ತಾನೆ, ಭಗವಂತನ ಮೇಲಿನ ಶ್ರದ್ಧೆಯನ್ನ ಅವನು ಹೊಂದಿರ್ತಾನೆ. ಮತ್ತೆ ಮೂರನೇದಾಗಿ ಏನು, ತಾರ್ಕಿಕವಾಗಿ ಅವನು ಏನೆಲ್ಲ ಧರ್ಮ ಗ್ರಂಥಗಳನ್ನ ತಿಳ್ಕೊಂಡಿರ್ತಾನೋ ತರ್ಕಬದ್ಧವಾಗಿ ಅವುಗಳಿಗೆ ಸಮಂಜಸವನ್ನ ಕೊಡುವಂತಹ ಭಕ್ತನಾಗಿರ್ತಾನೆ. ಯಾರೇ ಅವನು ಮುಂದೆ ಭಕ್ತಿಯ ಕುರಿತಾಗಿ ಒಂದು ಚರ್ಚೆಗೆ ತೊಡಗಿದ್ರೆ ಅಥವಾ ಕೃಷ್ಣನೇ ಯಾಕೆ ದೇವೋತ್ತಮ ಪರಮ ಪುರುಷ ಅಂತ ಚರ್ಚೆಗೆ ತೊಡಗಿದ್ರೆ ಇಂಥ ಒಬ್ಬ ಉತ್ತಮ ಅಧಿಕಾರಿ ಅದಕ್ಕೆ ಸೂಕ್ತವಾದಂತಹ ಉಲ್ಲೇಖಗಳ ಜೊತೆಗೆ ಉದಾಹರಣೆಗಳ ಜೊತೆಗೆ ಅವರು ಅದನ್ನ ಆ ವ್ಯಕ್ತಿಗೆ ತಿಳಿಸ್ತಾರೆ ಅಥವಾ ಕನ್ವಿನ್ಸ್ ಮಾಡ್ತಾರೆ. ಇಲ್ಲಿ ಉದಾಹರಣೆಯನ್ನ ನಾವು ಶ್ರೀಲ ಪ್ರಭುಪಾದ್ ಅವ್ರದ್ದು ತಗೊಳ್ಬಹುದು. ಶ್ರೀಲ ಪ್ರಭುಪಾದ್ ಅವರು ಎಷ್ಟೋ ಜನ ಆರ್ಗ್ಯೂ ಮಾಡ್ತಾ ಇದ್ರು. ಆದ್ರೆ ಶ್ರೀಲ ಪ್ರಭುಪಾದ್ ಅವರು ಆರ್ಗ್ಯೂ ಮಾಡ್ತಿರ್ಲಿಲ್ಲ. ಅವ್ರಿಗೆ ಕೇವಲ ಆ ಒಂದು ಧರ್ಮ ಗ್ರಂಥಗಳಲ್ಲಿ ಇರುವುದನ್ನ ತಾವು ತಿಳಿದುಕೊಂಡಿರುವುದನ್ನ ಅದನ್ನ ಜಸ್ಟಿಫೈ ಮಾಡ್ತಾ ಇದ್ರು ಅಂತ. ಅದನ್ನ ಅವರು ಇತರರಿಗೆ ಬಹಿರಂಗವಾಗಿ ತರ್ಕವಾಗಿ ತಿಳಿಸ್ಲಿಕ್ಕೆ ನಿಪುಣನಾಗಿದ್ರು ಅಂತ ಹೇಳಿ ಇಲ್ಲಿ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಉತ್ತಮ ಅಧಿಕಾರಿಗಳಲ್ಲಿ ನಾವು ತಿಳ್ಕೊಂಡಿರೋದು ಏನು? ಉತ್ತಮ ಅಧಿಕಾರಿ ಒಂದು ಗುಣಲಕ್ಷಣಗಳನ್ನ ನಾವು ತಿಳಿದುಕೊಂಡ್ವಿ. ಯಾವ್ಯಾವುದು? ಒಂದು, ಧರ್ಮ ಗ್ರಂಥಗಳನ್ನ ಪೂರ್ಣವಾಗಿ ಅವನು ಅರ್ಥ ಮಾಡ್ಕೊಂಡಿರ್ತಾನೆ, ಪ್ರಾಯೋಗಿಕವಾಗಿ ಅವುಗಳನ್ನು ಅಳವಡಿಸ್ಕೊಂಡಿರ್ತಾನೆ. ಎರಡನೇದು, ಅವನು ಈ ಗ್ರಂಥಗಳಲ್ಲೇ ಆಗಿರ್ಬೋದು, ಭಗವಂತನ ಮೇಲೆ ಆಗಿರ್ಬೋದು, ಭಕ್ತರ ಮೇಲೆ ಆಗಿರ್ಬೋದು ದೃಢವಾದ ನಂಬಿಕೆಯನ್ನ ಶ್ರದ್ಧೆಯನ್ನ ಹೊಂದಿರ್ತಾನೆ. ಮತ್ತೆ ಮೂರನೇದ್ದು ಏನು, ಈ ಎಲ್ಲ ಗ್ರಂಥಗಳಲ್ಲಿ ಇರುವುದನ್ನ ತರ್ಕವಾಗಿ ಇತರರಿಗೆ ತಿಳಿಸಲು ನಿಪುಣನಾಗಿರ್ತಾನೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಇವು ಗುಣಲಕ್ಷಣಗಳು. ಮತ್ತೆ ಇನ್ನೊಂದು, ಇದು ನಮ್ಗೆ ಉಲ್ಲೇಖವನ್ನ ನಾವು ಕಾಣ್ಬೋದು ಉತ್ತಮ ಅಧಿಕಾರಿಯನ್ನ. ಇದು ನಮ್ಗೆ ಚೈತನ್ಯ ಚರಿತಾಮೃತದ 22 ಮಧ್ಯಲೀಲೆ 22ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಶಾಸ್ತ್ರಯುಕ್ತೋಚ ನಿಪುಣಃ ಸರ್ವಥಾ ದೃಢ ನಿಶ್ಚಯಃ ಪ್ರೌಢಶುದ್ಧೋಧಿಕಾರ್ಯ ಸಭಕ್ತ ಉತ್ತಮೋ ಮತಃ ಅಂತ. ಇಲ್ಲಿ ತರ್ಕದಲ್ಲಿ ನಿಪುಣನಾಗಿರ್ತಾನೆ, ಬಹಿರಂಗವಾಗಿ ಧರ್ಮ ಗ್ರಂಥಗಳನ್ನ ಅರ್ಥ ಮಾಡಿಕೊಳ್ಳುವನಾಗಿರ್ತಾನೆ, ದೃಢವಾದ ನಿಶ್ಚಯ ಅಂತಂದ್ರೆ ಇದೇ ಶ್ರದ್ಧೆಯನ್ನ ಹೊಂದಿರ್ತಾನೆ. ಅವನು ಅಜ್ಞಾನಿ ಆಗಿರೋದಿಲ್ಲ, ಕುರುಡನಾಗಿರೋದಿಲ್ಲ, ಆಳವಾದ ನಂಬಿಕೆಯನ್ನ ಭಗವಂತನಲ್ಲಿ ಹೊಂದಿರ್ತಾನೆ. ಯಾರೇ ಮುಂದಾಗಿ ಏನೇ ಒಂದು ವಾದವನ್ನ ಮಾಡಿದ್ರು ಆ ವಾದದಲ್ಲಿ ಅವರು ಬೀಳೋದಿಲ್ಲ, ಆದ್ರೆ ಅವರನ್ನ ಆ ವಾದದಿಂದ ಹೊರಗೆ ತೆಗಿತಾರೆ. ಅಷ್ಟೊಂದು ಸಾಮರ್ಥ್ಯವನ್ನ ಇವರು ಭಕ್ತಿಯಲ್ಲಿ ಹೊಂದಿರ್ತಾರೆ. ಹಾಗಾಗಿ ಇವ್ರಿಗೆ ಅಗ್ರಮಾನ್ಯ ಭಕ್ತ ಅಂತ ಪರಿಗಣಿಸಲಾಗುತ್ತೆ ಅಂತ ಈ ಒಂದು ಚೈತನ್ಯ ಚರಿತಾಮೃತ ಮಧ್ಯಲೀಲೆಯಲ್ಲಿ ತಿಳಿಸಲಾಗಿದೆ.
ಈ ಉತ್ತಮ ಅಧಿಕಾರಿಯ ಲಕ್ಷಣಗಳು ಈಗಾಗಲೇ ಏನು ನಾವು ಚರ್ಚೆ ಮಾಡಿದ್ವಲ್ಲ ಈ ಉಲ್ಲೇಖಗಳಲ್ಲಿ ಅದೇ ಇರುವಂತದ್ದು ಇಲ್ಲಿ ಮಧ್ಯಲೀಲೆ 22ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಏನ್ ತಿಳಿಸಲಾಗಿದೆಯೋ ಶಾಸ್ತ್ರಯುಕ್ತೌಚ ನಿಪುಣಃ. ಶಾಸ್ತ್ರಯುಕ್ತೌಚ ನಿಪುಣಃ ಅಂತಂದ್ರೆ ಏನು? ಶಾಸ್ತ್ರೈ ಬಹಿರಂಗವಾದ ಗ್ರಂಥಗಳು, ಯುಕ್ತೈ ಅಂತಂದ್ರೆ ಇದು ಯುಕ್ತ ಅಂತಂದ್ರೆ ತರ್ಕವಾಗಿ, ಚ ನಿಪುಣಃ ಮತ್ತೆ ನಿಪುಣ ಕೂಡ ಆಗಿರ್ತಾನೆ. ನಿಪುಣ ಅಂದ್ರೆ ಪರಿಣಿತನಾಗಿರ್ತಾನೆ ಅಂತ ಹೇಳಿ. ಆದ್ರೆ ಶಾಸ್ತ್ರೀಯ ಯುಕ್ತೌಚ ನಿಪುಣಃ ಅಂದ್ರೆ ಇಲ್ಲಿ ಅವನ ಗುಣಲಕ್ಷಣಗಳು ಯಾವ್ಯಾವುದು? ಶಾಸ್ತ್ರೀಯ ಯುಕ್ತೌಚ ನಿಪುಣದಲ್ಲಿ ಸಂಬಂಧಿತ ಗ್ರಂಥಗಳ ಅಧ್ಯಯನವನ್ನ ಹೊರತು ಪಡಿಸಿ ಧರ್ಮ ಗ್ರಂಥಗಳ ಆಧಾರದ ಮೇಲೆ ವಾದಗಳನ್ನ ಮಂಡಿಸುವುದರಲ್ಲಿ ನಿಪುಣನಾಗಿರ್ತಾನೆ. ಪರಿಪೂರ್ಣ ವಿವೇಚನೆಯೊಂದಿಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಚೆನ್ನಾಗಿ ಅವುಗಳನ್ನ ಇತರರಿಗೆ ಪ್ರಸ್ತುತಪಡಿಸ್ತಾನೆ. ಮತ್ತೆ ಭಕ್ತಿ ಸೇವೆ ಮಾರ್ಗಗಳಲ್ಲಿ ಅವನು ಮುನ್ನಡೆತಾನೆ. ಯಾವಾಗ್ಲೂ ಅವನಿಗೆ ಇಲ್ಲಿ ಹಿನ್ನಡೆ ಅನ್ನೋದು ಇರೋದೇ ಇಲ್ಲ. ಮತ್ತೆ ಬಹಳಷ್ಟು ಭಕ್ತರನ್ನ ಅವರು ಮಾಡಿರ್ತಾರೆ, ಬಹಳಷ್ಟು ಜನರನ್ನ ಭಕ್ತರನ್ನಾಗಿ ಮಾಡಿರ್ತಾರೆ ಅಂತ ಒಂದು ಅವರಲ್ಲಿ ಸಾಮರ್ಥ್ಯ ಇರುತ್ತೆ ಅಂತ ತಿಳಿಸ್ತಾರೆ. ಮತ್ತೆ ಸರ್ವಥಾ ದಶಾ ನಿಶ್ಚಯ, ಅದು ದೃಢ ಆಗ್ಬೇಕು. ಸರ್ವಥಾ ದೃಢ ನಿಶ್ಚಯ, ಯಾವಾಗ್ಲೂ ಅವರು ತತ್ವ ಮತ್ತೆ ಸಾಧನ ಇವುಗಳ ಕುರಿತಾಗಿ ದೃಢವಾದ ವಿಶ್ವಾಸವನ್ನ ಹೊಂದಿರ್ತಾರೆ. ಮತ್ತೆ ಪ್ರೌಢ ಶುದ್ಧೋ ಅಂತ ಹೇಳ್ತಾರೆ. ಪ್ರೌಢ ಶುದ್ಧೋ ಅಂತಂದ್ರೆ ಇಲ್ಲೇನು ಆಳವಾದ ಶ್ರದ್ಧೆ ಅಂತ ಹೇಳ್ತಾರೆ. ಪ್ರೌಢಾವಸ್ಥೆ ಅಂತ ಹೇಳ್ತೇವೆ ನಾವು, ಮ್ಯಾಚುರಿಟಿ ಅಂತ ಹೇಳ್ತೇವೆ. ಇಲ್ಲಿ ಶ್ರದ್ಧೆ ಯಾವ ಹಂತದಲ್ಲಿ ಇರುತ್ತೆ ಅಂದ್ರೆ ಪ್ರೌಢಾವಸ್ಥೆಯ ಹಂತದಲ್ಲಿ ಇದನ್ನ ನಾವು ಕಾಣ್ತೇವೆ. ಇದು ಆರಂಭಿಕ ಶ್ರದ್ಧೆ ಅಲ್ಲ, ಪ್ರೌಢಾವಸ್ಥೆಯಲ್ಲಿ ಬಂದಿರುವಂತಹ ಒಂದು ಶ್ರದ್ಧೆ ಅಂದ್ರೆ ಆಳವಾದ ಶ್ರದ್ಧೆಯನ್ನು ಅವನು ಹೊಂದಿರ್ತಾರೆ. ಮತ್ತೆ ಎಲ್ಲ ಕಾರಣಗಳ ಕಾರಣ ಯಾರು ಅನ್ನೋದನ್ನ ಅವರು ತಿಳಿದುಕೊಂಡಿರ್ತಾರೆ. ಮತ್ತೆ ಅವರು ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ವಿಷಯವನ್ನ ಆಳವಾಗಿ ನಂಬಿರ್ತಾರೆ. ಮತ್ತೆ ಗುರುಗಳು ಕೊಟ್ಟಿರುವಂತಹ ಆದೇಶಗಳನ್ನ, ಅಲ್ಲಿ ತಿಳಿಸಿರುವುದನ್ನ ಚಾಚು ತಪ್ಪದೆ ಪಾಲಿಸುವವರಾಗಿರ್ತಾರೆ. ಹೀಗೆ ಕೃಷ್ಣನ ಅತೀಂದ್ರಿಯ ಪ್ರೀತಿಯ ಸೇವೆಯನ್ನ ಅವರು ಪಡೆಯುವುದೇ ಅಂತಿಮ ಗುರಿ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಮತ್ತೆ ಇವಷ್ಟೇ ಅಲ್ಲದೆ ಈ 3 ಲಕ್ಷಣಗಳನ್ನ ಏನ್ ತಿಳಿಸಿದ್ರು ಅದನ್ನು ಹೊರತುಪಡಿಸಿ ಇನ್ನೂ ಹೆಚ್ಚುವರಿ ಲಕ್ಷಣಗಳನ್ನ ಉತ್ತಮ ಅಧಿಕಾರಿಯ ಲಕ್ಷಣಗಳನ್ನ ಇಲ್ಲಿ ತಿಳಿಸ್ತಾರೆ. ಮೊದಲನೇದು, ಅವರು ಪ್ರಾಮಾಣಿಕ ಆಧ್ಯಾತ್ಮಿಕ ಗುರುಗಳ ತರಬೇತಿ ಅಡಿಯಲ್ಲಿ ನಿಯಮ ಮತ್ತು ನಿಬಂಧನೆಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ. ಕಟ್ಟುನಿಟ್ಟಾಗಿ ಪ್ರಾಮಾಣಿಕವಾಗಿ ಅವರು ಪಾಲನೆಯನ್ನ ಮಾಡ್ತಾರೆ. ಮತ್ತೆ ಯಾರು ಉತ್ತಮ ಅಧಿಕಾರಿ ಆಗಿರ್ತಾರೋ ಅವರು ಬೋಧಿಸಲು ಸ್ವತಃ ಒಂದು ಆಧ್ಯಾತ್ಮಿಕ ಗುರುಗಳಿಂದ ತರಬೇತಿಯನ್ನ ಪಡೆದಿರುತ್ತಾರೆ. ಮತ್ತೆ ಈ ಉತ್ತಮ ಅಧಿಕಾರಿ ಯಾವುದೇ ತತ್ವಗಳ ಪಾಲನೆಯಲ್ಲಿ ವಿಮುಖನಾಗಿರೋದಿಲ್ಲ. ಅಂದ್ರೆ ನಿಯಮಿತವಾಗಿ ಚಾಚು ತಪ್ಪದೆ ಅವುಗಳ ಪಾಲನೆಯನ್ನ ಮಾಡ್ತಾ ಇರ್ತಾನೆ. ಮತ್ತೆ ಅವನ ನಂಬಿಕೆ ಎದ್ರ ಮೇಲೆ ಇರುತ್ತೆ? ಧರ್ಮ ಗ್ರಂಥಗಳ ಮೇಲೆ ಇರುತ್ತೆ. ಧರ್ಮ ಗ್ರಂಥಗಳ ಆಧಾರದ ಮೇಲೆ ವಾದ ಅವನು ಮಾಡೋದಿಲ್ಲ. ಆದ್ರೆ ಅದಕ್ಕೆ ಸರಿಯಾದ ಒಂದು ತರ್ಕವನ್ನ ತಿಳಿಸ್ತಾನೆ. ಸರಿಯಾದ ಅರ್ಥಗರ್ಭಿತವಾಗಿ ಇತರರಿಗೆ ತಿಳಿಯೋ ಹಾಗೆ ಆ ವಾದವನ್ನ ಮಂಡಿಸ್ತಾರೆ. ಮತ್ತೆ ಈ ಒಂದು ವಾದ ಯಾವಾಗ್ಲೂ ಕೂಡ ಊಹಾತ್ಮಕ ತರ್ಕವಾಗಿರೋದಿಲ್ಲ. ಊಹಾತ್ಮಕ ಅಂತಂದ್ರೆ ಈಗ ನಾನೇನು ಕಲ್ಪನೆ ಮಾಡ್ಕೊಂಡು ಹೀಗೆ ಭಗವಂತನ ಮೇಲೆ ಶ್ರದ್ಧೆ ಇಡುವಂಥದ್ದು ಅಥವಾ ಆ ತತ್ವಗಳ ಕುರಿತಾಗಿ ನಾನು ತಿಳಿಸುವಂಥದ್ದು ಅಂತ. ಆದ್ರೆ ಇಲ್ಲಿ ಉತ್ತಮ ಅಧಿಕಾರಿ ಆ ತರ ಆಗಿರೋದಿಲ್ಲ. ಉತ್ತಮ ಅಧಿಕಾರಿ ಅವನು ಧರ್ಮ ಗ್ರಂಥಗಳ ಆಧಾರದ ಮೇಲೆಯೇ ಅವನು ವಾದವನ್ನ ಅಂದ್ರೆ ಒಂದು ಜಸ್ಟಿಫಿಕೇಶನ್ ಅನ್ನ ಕೊಡುವಂತವನಾಗಿರ್ತಾನೆ. ಧರ್ಮ ಗ್ರಂಥಗಳ ಆಧಾರದ ಮೇಲೆ ಅವನು ಈ ಒಂದು ಸಮರ್ಥನೆಯನ್ನ ಕೊಡುವಂತವನು ಆಗಿರ್ತಾನೆ. ಅವರು ಭಕ್ತಿ ಸೇವೆಯ ವಿಷಯದಲ್ಲಿ ಪ್ರಬುದ್ಧ ನಿರ್ಣಯವನ್ನು ಸಾಧಿಸುತ್ತಾರೆ. ಮತ್ತೆ ಭಕ್ತಿ ಸೇವೆಯಲ್ಲಿ ಯಾವಾಗ್ಲೂ ದೃಢವಾದ ನಿಶ್ಚಯ ಯಾವಾಗ ಇರುತ್ತೋ ಆವಾಗ
ಪ್ರಬುದ್ಧವಾದಂತಹ ನಿರ್ಣಯಗಳು ಅಂತ ಹೇಳ್ತೇವೆ, ಪ್ರೌಢ ನಿರ್ಣಯಗಳು ಅಂತ ಹೇಳ್ತೇವೆ, ಡಿಸಿಷನ್ಸ್. ಭಕ್ತಿಗೆ ಸಂಬಂಧಪಟ್ಟಂತ ಡಿಸಿಷನ್ಸ್ ಯಾವಾಗ್ಲೂ ಪ್ರೌಢವಾಗಿರುತ್ತೆ. ಏನೇ ಅವರು ಮಾತನಾಡಿದ್ರೆ ಅದರಲ್ಲಿ ನಾವು ಒಂದು ಪ್ರೌಢತೆಯನ್ನ ಕಾಣ್ತೇವೆ. ಆ ನಿರ್ಧಾರ ಯಾವಾಗ್ಲೂ ಕೆಳಮಟ್ಟದ್ದಾಗಿರೋದಿಲ್ಲ. ಮತ್ತೆ ಅದು ಒಂದು ಸೂಕ್ತವಾದಂತಹ ಬದಲಾವಣೆಯನ್ನ ಭಕ್ತಿಯಲ್ಲಿ ತಂದು ಕೊಡುವಂತದ್ದಾಗಿರುತ್ತೆ ಅನ್ನೋದನ್ನ ಈ ಹೆಚ್ಚುವರಿ ಲಕ್ಷಣಗಳಲ್ಲಿ ತಿಳಿಸಲಾಗಿದೆ. ಇಲ್ಲಿ ಈಗ ಉತ್ತಮ ಅಧಿಕಾರಿಯ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಉತ್ತಮ ಅಧಿಕಾರಿಯ 3 ಮುಖ್ಯವಾದಂತಹ ಲಕ್ಷಣಗಳು ಹೇಗಿರುತ್ತೆ, ಮತ್ತೆ ಜೊತೆಗೆ ಹೆಚ್ಚುವರಿ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ. ಈಗ ಮಧ್ಯಮ ಅಧಿಕಾರಿ ಕುರಿತಾಗಿ ಮಧ್ಯಮ ಅಧಿಕಾರಿ ಅಂತ ಹೇಳಿ, ಅಧಿಕಾರಿ ಅಂತಂದ್ರೆ ಅಧಿಕರಿಸಿದವನು, ಮಧ್ಯಮನಾಗಿ ಭಕ್ತ ಅಂತ ಭಕ್ತಿಯ ಸ್ಥಾನವನ್ನ ಅಧಿಕರಿಸಿರುವಂಥವನು ಅಂತ ಹೇಳಿ, ಭಕ್ತನಾಗಿ ಅಧಿಕರಿಸಿರುವಂಥವನು ಅಂತ. ಒಂದ್ ನಿಮಿಷ. ಇದನ್ನು ಕೂಡ ನಾವು 67ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಚೇತನ ಚರಿತಾಮೃತ ಮಧ್ಯಲೀಲೆಯಲ್ಲಿ ಶಾಸ್ತ್ರಯುಕ್ತಿ ನಹಿ ಜಾನಿ ದೃಢ ಶ್ರದ್ಧಾವಾನ್ ಮಧ್ಯಮ ಅಧಿಕಾರಿ ಸೇ ಮಹಾಭಾಗ್ಯವಾನ್. ಅಂದ್ರೆ ಇಲ್ಲಿ ಉತ್ತಮ ಅಧಿಕಾರಿಯ ಗುಣಗಳಿಗಿಂತ ಸ್ವಲ್ಪ ಇಲ್ಲಿ ಕಡಿಮೆ ಆಗಿರುವಂಥದ್ದು, ಆ ಗುಣಲಕ್ಷಣಗಳು ಕಡಿಮೆ ಇರುವಂಥದ್ದು. ಇವನು ಬಹಿರಂಗವಾದ ಗ್ರಂಥಗಳ ಮೇಲೆ ವಾದ ಮತ್ತೆ ತರ್ಕಶಾಸ್ತ್ರದಲ್ಲಿ ಹೆಚ್ಚು ಪರಿಣಿತರಲ್ಲದೆ ಇದ್ರು. ಅಂದ್ರೆ ಪರಿಣಿತ ಪೂರ್ಣ ರೀತಿಯಾಗಿ ಪರಿಣಿತನಲ್ಲ ಅಂತ ಇಲ್ಲ, ಸ್ವಲ್ಪ ರೀತಿಯಾಗಿ ಅವನಿಗೆ ಪರಿಣಿತನಿರ್ತಾನೆ. ಮತ್ತೆ ಭಗವಂತನಲ್ಲಿ ದೃಢವಾದ ನಂಬಿಕೆಯನ್ನ ಅವನು ಹೊಂದಿರುವವನಾಗಿರ್ತಾನೆ. ಮತ್ತೆ ಇಂಥವನನ್ನ ನಾವೇನಂತ ಕರಿತೀವಿ, 2ನೇ ದರ್ಜೆಯ ಭಕ್ತ ಅಂತ ಪರಿಗಣಿಸಲಾಗುತ್ತೆ ಅಂತ. ಅವನು ಅತ್ಯಂತ ಅದೃಷ್ಟಶಾಲಿ ಅಂತ ಪರಿಗಣಿಸಲಾಗಿದೆ ಅಂತ ಹೇಳ್ತಾರೆ. ಸೇಯಿ ಮಹಾಭಾಗ್ಯವಾನ್ ಅಂತ ಹೇಳ್ತಾರೆ. ಅಂದ್ರೆ ಅವನು ಅತ್ಯಂತ ಅದೃಷ್ಟಶಾಲಿಯಾದಂತಹ ವ್ಯಕ್ತಿ ಅಂತ ಕರಿತಾ ಇದ್ದಾರೆ. ಯಾಕೆ ಇಲ್ಲಿ ಅದೃಷ್ಟಶಾಲಿಯಾದಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ? ಅಟ್ಲೀಸ್ಟ್ ಆ ಹಂತಕ್ಕಾದ್ರೂ ಅವರು ಬಂದಿದ್ದಾರೆ. ಬಹಿರಂಗವಾಗಿ ಗ್ರಂಥವನ್ನ ತಾರ್ಕಿಕವಾಗಿ ಅವರು ಇತರರಿಗೆ ಬಲ್ಲವರಾಗಿರ್ತಾರೆ. ಮತ್ತೆ ಶ್ರದ್ಧೆಯನ್ನು ಕೂಡ ಇವರು ಹೊಂದಿರ್ತಾರೆ. ಇವರು ಮಧ್ಯಮ ಅಧಿಕಾರಿ ಅಲ್ಲಿ ಇರುವಂತವನು. ಇದನ್ನು ಕೂಡ ಶ್ರದ್ಧಾವಾನ್ ಸತು ಮಧ್ಯಮ ಶ್ರದ್ಧಾವಾನ್ ಸತು ಮಧ್ಯಮ ಯಾಕೆ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಧರ್ಮಗ್ರಂಥಗಳ ಕುರಿತಾಗಿ ಯಾರಾದ್ರೂ ವಾದ ಮಾಡಿದ್ರೆ, ಧರ್ಮಗ್ರಂಥಗಳ ಕುರಿತಾಗಿ ಯಾರಾದ್ರೂ ಆಕ್ಷೇಪ ಮಾಡಿದ್ರೆ ಅದನ್ನ ವಾದಿಸ್ಲಿಕ್ಕೆ ಅಥವಾ ಸಮರ್ಥಿಸ್ಲಿಕ್ಕೆ ಅವ್ರಿಗೆ ಆಗ್ಲಿಕ್ಕಿಲ್ಲ. ಆದ್ರೂ ಕೂಡ ಅವರು ದೃಢವಾದ ನಂಬಿಕೆನ ಹೊಂದಿರ್ತಾರೆ. ಯಾರೋ ನನಗೆ ಈ ಒಂದು ಭಕ್ತಿ ಮಾರ್ಗದ ವಿರುದ್ಧವಾಗಿ ಏನಾದ್ರೂ ಹೇಳಿಬಿಟ್ರೆ, ಕೆಲವೊಂದು ಜನರು ಯಾಕೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನೇ ಯಾಕಿದೆ ಉತ್ತಮ ಪರಮ ಪುರುಷ ಅಂತ ಹೇಳಿ ತಮ್ಮದೇ ರೀತಿಯಾದಂತಹ ಒಂದು ಸಮರ್ಥನೆಯನ್ನ ಅವರು ಕೊಟ್ಟಾಗ ಅಲ್ಲಿ ಭಕ್ತರು ಈ ಮಧ್ಯಮಾಧಿಕಾರಿಯಿಂದ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಆದ್ರೆ ಮಧ್ಯಮಾಧಿಕಾರಿ ಹಾಗಲ್ಲ, ದೃಢವಾದ ನಂಬಿಕೆಯನ್ನ ಹೊಂದಿರ್ತಾರೆ. ತನಗೆ ತರ್ಕವಾಗಿ ತಿಳಿಸ್ಲಿಕ್ಕೆ ಬರ್ದೇ ಇದ್ರು ಕೂಡ ದೃಢವಾದ ನಂಬಿಕೆಯನ್ನ ಭಗವಂತನ ಮೇಲೆ ಅವರು ಹೊಂದಿರ್ತಾರೆ, ಭಕ್ತಿಯ ಮೇಲೆ ಇರುತ್ತೆ. ಸೊ ಇಂಥವ್ರಿಗೆ 2ನೇ ದರ್ಜೆಯ ಭಕ್ತ ಅಂತ ಕರೀತಾರೆ. ಸೊ ಇದು ಒಂದು ವ್ಯಾಖ್ಯಾನ, ಮಧ್ಯಮ ಅಧಿಕಾರಿಯ ವ್ಯಾಖ್ಯಾನ ಏನು? ಧರ್ಮ ಗ್ರಂಥದ ವಾದವನ್ನ ಚೆನ್ನಾಗಿ ತಿಳಿದಿಲ್ಲದಿದ್ದರೂ ಕೂಡ ದೃಢವಾದ ಭಕ್ತಿಯಲ್ಲಿ ದೃಢವಾದ ನಂಬಿಕೆಯನ್ನ ಹೊಂದಿರುವಂತಹ ಮಧ್ಯಮ ವರ್ತಿಯಾದಂತಹ ಭಕ್ತನಿಗೆ 2ನೇ ದರ್ಜೆಯ ಭಕ್ತ ಅಥವಾ ಮಧ್ಯಮ ಅಧಿಕಾರಿ, ಮಧ್ಯಮ ದರ್ಜೆಯನ್ನ ಅಧಿಕರಿಸಿಕೊಂಡಂತಹ ಭಕ್ತ ಅಂತ ಇಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ಇಲ್ಲಿ ಮಧ್ಯಮ ಅಧಿಕಾರಿಗಳ ಲಕ್ಷಣಗಳೇನು? ಮಧ್ಯಮ ಅಧಿಕಾರಿಗಳ ಲಕ್ಷಣಗಳನ್ನ ಇಲ್ಲೇ ನಾವು ಹೇಳಿರೋ ಹಾಗೆ 67ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಯಾವ್ದಿದು? ಶಾಸ್ತ್ರ ದಿಸು ಅನಿಪುಣಃ ಅಂತ ಹೇಳಿ. ಇಲ್ಲಿ 68ನೇ ಶ್ಲೋಕದಲ್ಲಿ ನಾವು ಇದನ್ನ ಕಾಣ್ತೇವೆ. 68 ಶಾಸ್ತ್ರಾದಿ ಶಾಸ್ತ್ರಾದಿಶ್ವ ಅನಿಪುಣಃ ಅಂತ ಹೇಳ್ತಾರೆ.
ನಿಪುಣಃ ಅಂತಂದ್ರೆ ಜ್ಞಾನಿಯಾದವನು, ಇದು ಉತ್ತಮ ಅಧಿಕಾರಿಗೆ ನಿಪುಣಃ ಅಂತ ಹೇಳ್ತಾರೆ. ಇಲ್ಲಿ ಶಾಸ್ತ್ರಾದೀಶು ಅನಿಪುಣಃ, ಅನಿಪುಣಃ ಅಂತಂದ್ರೆ ನಿಪುಣ ಅಲ್ಲದೆ ಇರುವಂತವನು ಅಂತ. ಹಾಗಾದ್ರೆ ಆ ಒಂದು ಲಕ್ಷಣಗಳೇನು? ಉತ್ತಮ ಅಧಿಕಾರಿಯಂತೆ ಧರ್ಮ ಗ್ರಂಥದ ಜೊತೆ ವಾದ ವಿವಾದ ಮಾಡುವವರ ಜೊತೆಗೆ ಅವನಿಗೆ ತರ್ಕಬದ್ಧವಾಗಿ ಸಮರ್ಥನೆಯನ್ನ ಕೊಡುವಷ್ಟು ಜ್ಞಾನ ಅವನಿಗೆ ಇರೋದಿಲ್ಲ, ಆದ್ರೂ ಕೂಡ ಧರ್ಮ ಗ್ರಂಥಗಳ ಕುರಿತಾಗಿ ತಿಳ್ಕೊಂಡಿರ್ತಾನೆ. ಸರಿಯಾದ ತೀರ್ಮಾನವನ್ನ ಅವನಿಗೆ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಮತ್ತೆ ಶ್ರದ್ಧಾವಾನ್, ಆದ್ರೆ ಏನಿರ್ತಾನೆ, ಅವನು ದೃಢವಾದ ಮನಸ್ಸನ್ನ ಹೊಂದಿರ್ತಾನೆ, ದೃಢವಾದ ನಂಬಿಕೆಯನ್ನ ಹೊಂದಿರ್ತಾನೆ. ಭಕ್ತಿಯ ಸೇವೆ ಕಾರ್ಯವಿಧಾನದ ಬಗ್ಗೆ, ನಿರ್ದಿಷ್ಟವಾಗಿ ಶಾಸ್ತ್ರೀಯ ತೀರ್ಮಾನಗಳ ಬಗ್ಗೆ ಅಂದ್ರೆ ಶಾಸ್ತ್ರೀಯ ನಿರ್ಧಾರಗಳ ಬಗ್ಗೆ, ಕೃಷ್ಣನು ಆರಾಧನೆಯ ಪರಮೋಚ್ಚವು, ಕೃಷ್ಣನ ಆರಾಧನೆಯೇ ಉನ್ನತವಾದದ್ದು, ಕೃಷ್ಣನ ಆರಾಧನೆ ಅಂತಿಮ ಗುರಿ ಅನ್ನುವಂತಹ ಉದ್ದೇಶವನ್ನ ಸರಿಯಾಗಿ ತಿಳ್ಕೊಂಡವನಾಗಿರ್ತಾನೆ. ಸೊ ಅವನಿಗೆ ದೃಢವಾದ ನಂಬಿಕೆ ಕೃಷ್ಣನ ಮೇಲೆ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಇಲ್ಲಿ ನಮ್ಗೆ ತಿಳಿಸ್ತಾ ಇರುವಂತದ್ದು ಕನಿಷ್ಠ ಅಧಿಕಾರಿಯ ಕುರಿತು. ಉತ್ತಮ ಅಧಿಕಾರಿ ಆಯ್ತು, ಮಧ್ಯಮ ಅಧಿಕಾರಿ ಆಯ್ತು, ಕನಿಷ್ಠ ಅಧಿಕಾರಿಯ ಲಕ್ಷಣಗಳು ಹೇಗಿರುತ್ತೆ, ಕನಿಷ್ಠ ಅಧಿಕಾರಿಯ ಒಂದು ವ್ಯಾಖ್ಯಾನ ಏನು ಅನ್ನೋದನ್ನ ನಾವು ನೋಡೋಣ. ಇದು ನಿಮಗೆ ಚೈತನ್ಯ ಚರಿತಾಮೃತ ಮಧ್ಯಲೀಲೆ 22ನೇ ಅಧ್ಯಾಯದ 69ನೇ ಶ್ಲೋಕದಲ್ಲಿ ತಿಳ್ಕೊಳ್ಬಹುದು. ಯಾಹಾರ ಕೋಮಲ ಶ್ರದ್ಧಾ ಸಿ ಕನಿಷ್ಠ ಜನ ಕ್ರಮೇತೇಶೋ ಭಕ್ತ ಹಬಿ ಉತ್ತಮ ಅಂತ. ಇಲ್ಲಿ ಅನುವಾದ ಏನ್ ಹೇಳುತ್ತೆ, ಯಾರ ನಂಬಿಕೆಯು ಮೃದು ಮತ್ತು ವಿಧೇಯವಾಗಿದೆಯೋ ಅವರನ್ನು ನಿಯೋಫೈಟ್ ಅಂತಂದ್ರೆ, ಇಲ್ಲಿ ನಿಯೋಫೈಟ್ ಅಂತಂದ್ರೆ ಏನು, ನವಜಾತ ಭಕ್ತ ಅಂತ ಕರೀತಾರೆ, ಅಥವಾ ನವಭಕ್ತ ಅಂತ ಕರಿತೇವೆ. ಯಾವ ನಂಬಿಕೆ ಮೃದುವಾದದ್ದು ಅಂತಂದ್ರೆ ಏನು, ವೀಕ್ ಇರುವಂಥದ್ದು, ಕನಿಷ್ಠವಾಗಿರುವಂಥದ್ದು, ಅಷ್ಟೊಂದು ಉತ್ಕೃಷ್ಟವಾಗಿಲ್ಲ, ಅಷ್ಟೊಂದು ದೃಢವಾಗಿಲ್ಲ, ಏನೋ ನಂಬಿಕೆ ಇದೆ, ಆದ್ರೆ ಯಾವಾಗ ಇವಾಗ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾನು ಡೈಲಿ ದೇವಸ್ಥಾನಕ್ಕೆ ಹೋಗ್ತೇನೆ, ನಿಯಮಿತವಾಗಿ ನಾವು ಒಬ್ಬ ವ್ಯಕ್ತಿ ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋದಾಗ ಅವನಿಗೆ ಭಕ್ತಿ ಜಾಗೃತ ಆಗುತ್ತೆ. ಅದೇ ದೇವಸ್ಥಾನದಿಂದ ಮತ್ತೆ ಹೊರಗಡೆ ಭೌತಿಕ ಜಗತ್ತಿಗೆ ಬಂದು ಅವನಿಗೆ ಆ ಒಂದು ಭಕ್ತಿ, ಆ ಒಂದು ಶುದ್ಧ ಏನಿರುತ್ತೋ ಮತ್ತೆ ಕನಿಷ್ಠ ಆಗೋಗುತ್ತೆ. ಯಾಕೆ ಕನಿಷ್ಠ ಆಗೋಗುತ್ತೆ? ಅವನೇನ್ ತಿಳ್ಕೊಂಡಿರ್ತಾನೆ, ದೇವಸ್ಥಾನದಲ್ಲಿ ಭಗವಂತ ಇರುವಂತವನು, ಹಾಗಾಗಿ ದೇವಸ್ಥಾನದಲ್ಲಿ ಇದ್ದಾಗ ನಾನು ಭಕ್ತಿಯನ್ನ ಮಾಡ್ಬೇಕು, ಮತ್ತೆ ದೇವಸ್ಥಾನದಿಂದ ಹೊರಗಡೆ ಬಂದಾಗ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ನಂಬಿಕೆಯನ್ನ ಹೊಂದಿರ್ತಾನೆ. ಹಾಗಾಗಿ ಆ ನಂಬಿಕೆಯಲ್ಲಿ ಸ್ವಲ್ಪ ಏನಿರುತ್ತೆ, ವ್ಯತ್ಯಾಸ ನಾವು ಕಾಣ್ತೇವೆ. ಅದು ದೃಢವಾಗಿ ಇರೋದಿಲ್ಲ, ಚಂಚಲತೆ ಇರುತ್ತೆ ನಂಬಿಕೆಯಲ್ಲಿ, ಶ್ರದ್ಧೆಯಲ್ಲಿ ಚಾಂಚಲ್ಯತೆ ಅಂತ ಹೇಳ್ತೇವೆ. ಮತ್ತೆ ಯಾರು ಇಂಥ ಒಂದು ಭಕ್ತಿಯಲ್ಲಿ ಇರ್ತಾರೋ ಅವರಿಗೆ ನಾವು ನಿಯೋಫೈಟ್ಸ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ, ಮತ್ತೆ ಇದಕ್ಕೆ ಕನ್ನಡದಲ್ಲಿ ನಾವು ನವಜಾತ ಭಕ್ತರು ಅಂತ ಕರಿತೇವೆ. ಸೊ ಇವರು ಕೂಡ ಕ್ರಮೇಣ ಈ ಒಂದು ವೈದಿಕ ಸಾಧನ ಭಕ್ತಿಯ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ಅವರು ಪ್ರಥಮ ದರ್ಜೆಯ ಭಕ್ತನ ವೇದಿಕೆಗೆ ಏರ್ಬಹುದು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತೆ ಕನಿಷ್ಠ ಅಧಿಕಾರಿಯ ಕುರಿತು ಇನ್ನಷ್ಟು ಇದೆ. ಒಂದು ಚೈತನ್ಯ ಚರಿತಾಮೃತದ ಮಧ್ಯ ಲೀಲೆಯಲ್ಲಿ 70ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಯೋ ಭವೇತ್ ಕೋಮಲ ಶ್ರದ್ಧಾ ಸ ಕನಿಷ್ಠೋ ನಿಗದ್ಯತೆ ಅಂತ ಹೇಳ್ತಾರೆ. ಅದರರ್ಥ, ಯಾರ ನಂಬಿಕೆ ಅಷ್ಟೊಂದು ಗಟ್ಟಿಯಾಗಿರೋದಿಲ್ವೋ, ಯಾರ ನಂಬಿಕೆ ಬಲವಾಗಿರೋದಿಲ್ವೋ, ಯಾರ ನಂಬಿಕೆ ಚಂಚಲವಾಗಿರುತ್ತೋ, ಅಥವಾ ಯಾರು ಈಗಷ್ಟೇ ಭಕ್ತಿಯನ್ನ ಆರಂಭ ಮಾಡಿರ್ತಾರೋ ಅವರು ನವಭಕ್ತ ಅಂತ ಪರಿಗಣಿಸ್ಬೇಕು ಅಂತ ಹೇಳಿ. ಈಗ ನಮ್ಮನ್ನ ನಾವು ವಿಶ್ಲೇಷಿಸ್ಕೊಳ್ಬಹುದು, ಅನಾಲಿಸಿಸ್ ಮಾಡಬಹುದು. ಹೇಗೆ ಅಂತ, ಇಲ್ಲಿ ಎಷ್ಟು 37 ಜನರಿದ್ದೀರಾ, ಇಲ್ಲಿ ಎಷ್ಟು ನಾವು ಈ ಒಂದು ಗುಣಲಕ್ಷಣಗಳನ್ನ ನಾವು ನೋಡಿದಾಗ, ಕನಿಷ್ಠ ಅಧಿಕಾರಿ ಗುಣಲಕ್ಷಣಗಳನ್ನು ಕೂಡ ನಾವು ನೋಡೋಣ. ಅಲ್ಲಿ ನಾವು ತಿಳ್ಕೊಳ್ಬಹುದು ನಾವು ಯಾವ ಗುಣಲಕ್ಷಣಗಳನ್ನ ಹೊಂದಿದ್ದೇವೆ ಅಂತ ಹೇಳಿ, ಮತ್ತೆ ನಾವು ಯಾವ ಭಕ್ತಿಯನ್ನ ಅಧಿಕರಿಸಿಕೊಂಡಿದ್ದೇವೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಎಲ್ಲಿ ಕನಿಷ್ಠದಲ್ಲಿದ್ದೀವಾ, ಮಧ್ಯಮದಲ್ಲಿದ್ದೀವಾ, ಉತ್ತಮದಲ್ಲಿದ್ದೀವಾ ಅಂತ ಹೇಳಿ. ಉತ್ತಮ ಭಕ್ತಿಯಲ್ಲಿ ನಾವು ಇನ್ನೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಹೇಳಲಿಕ್ಕೆ ಬರಲ್ಲ ಯಾವ ಭಕ್ತ ಯಾವಾಗ, ಯಾಕಂದ್ರೆ ಭಕ್ತಿಗೆ ಯಾವುದೇ ವಯಸ್ಸು ಇಲ್ಲ. ಈಗ ನಾವು ಉದಾಹರಣೆಗೆ ಪ್ರಹ್ಲಾದ ಮಹಾರಾಜರನ್ನ ನೋಡ್ತೇವೆ, ಧ್ರುವ ಮಹಾರಾಜರನ್ನ ನೋಡ್ತೇವೆ. ಹೇಗೆ ಭಕ್ತಿಯಲ್ಲಿ ಅವರು
ಉನ್ನತ ಸ್ಥಾನದಲ್ಲಿ ಇದ್ರು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಹಾಗಾಗಿ ಇಲ್ಲಿ ಅಷ್ಟೊಂದು ನಂಬಿಕೆ ಗಟ್ಟಿ ಗಟ್ಟಿ ಇಲ್ಲದೆ ಇರುವಂತವರೇ ನವಭಕ್ತರು ಅಂತ ಈ ಒಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ. ಮತ್ತೆ ಈ ಒಂದು ಕನಿಷ್ಠ ಅಧಿಕಾರಿಯ ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಕನಿಷ್ಠ ಅಧಿಕಾರಿಯ ಗುಣಲಕ್ಷಣಗಳೇನು, ಹೇಗಿರ್ತಾನೆ ಅವನು, ಹೇಗೆ ಅವನು ಸಾಧನೆಯನ್ನ ಮಾಡ್ತಾನೆ, ಯಾವ ತರ ಅವನು ಭಕ್ತಿ ಆಚರಣೆಯನ್ನ ಮಾಡ್ತಾ ಇರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮಧ್ಯಮ ಅಧಿಕಾರಿಗಿಂತ ಗ್ರಂಥದ ಬಗ್ಗೆ ಕಡಿಮೆ ಜ್ಞಾನ ಇರುತ್ತೆ. ಇಲ್ಲಿ ಏನ್ ಹೇಳಿದ್ದಾರೆ, ಗ್ರಂಥದ ಜ್ಞಾನದ ವಿಷಯ ಕುರಿತು ಉತ್ತಮ ಅಧಿಕಾರಿ ಗಟ್ಟಿಯಾದಂತಹ ಜ್ಞಾನ, ತುಂಬಾ ಬಲವಾದಂತಹ ಜ್ಞಾನವನ್ನ ಹೊಂದಿರ್ತಾನೆ. ಮಧ್ಯಮ ಅಧಿಕಾರಿ ಮಧ್ಯಮವಾದಂತಹ ಜ್ಞಾನವನ್ನ ಹೊಂದಿರ್ತಾನೆ. ಕನಿಷ್ಠ ಅಧಿಕಾರಿ ಕನಿಷ್ಠವಾದಂತಹ ಗ್ರಂಥದ ಜ್ಞಾನವನ್ನ ಹೊಂದಿರ್ತಾನೆ. ಅಂದ್ರೆ ಇಲ್ಲಿ ತಿಳಿಸಿಲ್ಲ ಏನಂತ, ಗ್ರಂಥದ ಜ್ಞಾನನೇ ಇಲ್ಲ ಅಂತ ಹೇಳಿಲ್ಲ ಕನಿಷ್ಠ ಅಧಿಕಾರಿಗೆ. ಹಾಗಾಗಿ ಇಲ್ಲಿ ಮಧ್ಯಮ ಅಧಿಕಾರಿಗಿಂತ ಸ್ವಲ್ಪ ಕಡಿಮೆ ಗ್ರಂಥದ ಬಗ್ಗೆ ಜ್ಞಾನವನ್ನ ಇವರು ಹೊಂದಿರ್ತಾರೆ. ಅದರಿಂದ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಅವರು ನಂಬಿಕೆ ಕೂಡ ದುರ್ಬಲವಾಗಿರುತ್ತೆ. ನಾವು ಎಷ್ಟು ಗ್ರಂಥಗಳಲ್ಲಿ ಜ್ಞಾನವಿರುತ್ತೋ ಅಷ್ಟು ನಮಗೆ ನಂಬಿಕೆಯು ಕೂಡ ಬಲವಾಗುತ್ತೆ, ಶ್ರದ್ಧೆಯು ಕೂಡ ಬಲವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತು ವಿರೋಧದ ನಡುವೆಯೂ ತಾತ್ಕಾಲಿಕವಾಗಿ ಅಲುಗಾಡಬಹುದು. ವಿರೋಧದ ನಡುವೆ ಅಂದ್ರೆ, ವಿರೋಧ ಅಂತಂದ್ರೆ ಈಗ ಮಾಯಾವಾದಿಗಳು ಮತ್ತೆ ನಿರಾಕಾರವಾದಿಗಳು ಬಂದು ಏನಾದ್ರೂ ನಿಮ್ಗೆ ಅದು ಹಾಗಲ್ಲ ಇದು ಹೀಗೆ ಅಂತ ಹೇಳಿ ಏನಾದ್ರೂ ನಿಮ್ಗೆ ತಾರ್ಕಿಕವಾಗಿ ತಾತ್ವಿಕ ಊಹಾಪೋಹದಿಂದ ಅವರು ನಿಮ್ಗೆ ತಿಳಿಸ್ಬಿಟ್ರೆ ನೀವು ಆವಾಗ ಚಂಚಲ ಆಗ್ಬಿಡ್ತೀರಾ. ನೀವು ಆವಾಗ ಮತ್ತೆ ಅಲುಗಾಡಬಹುದು ಅಂತ ಹೇಳ್ತಾರೆ. ಭಕ್ತಿಯ ಸ್ಥಾನದಿಂದ ನೀವು ಮತ್ತೆ ಕೆಳಗಿಳಿಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಆದ್ರೆ ಅವರು ಗುರುವಿನ ಮಾತಿನಲ್ಲಿ ನಂಬಿಕೆಯನ್ನು ಮರಳಿ ಪಡೆಯುತ್ತಾನೆ. ಹಾಗಾದ್ರೆ ಹೀಗೆ ಈಗ ಯಾರೋ ತಾತ್ವಿಕ ಊಹಾಪೋಹಗಾರರು, ಮಾಯಾವಾದಿಗಳು, ನಿರಾಕಾರವಾದಿಗಳು ಬಂದು ತಿಳಿಸಿದ್ರು ಅಂತಂದ್ರೆ, ನನ್ನ ಭಕ್ತಿಯಿಂದ ನಾನು ಕೆಳಗಡೆ ಬಿದ್ರು ಕೂಡ, ನಾನು ಎಷ್ಟನ್ನ ಕೃಷ್ಣನನ್ನ ನಂಬಿದ್ನೋ ಸೊ ಒಂದೇ ಕ್ಷಣಾರ್ಧದಲ್ಲಿ ನನಗೆ ಅವ್ರಿಗೆ ಕೆಳಗೆ ಇಳಿಸ್ಬಿಟ್ರು. ಯಾಕಂದ್ರೆ ನನಗೆ ನಂಬಿಕೆ ಕಡಿಮೆ ಆಗೋಯ್ತು. ಸೊ ಹಾಗಾದ್ರೆ ಅದನ್ನ ಮರಳಿ ಪಡೆಯೋದು ಹೇಗೆ? ಅದು ಕೇವಲ ಗುರುವಿನ ಮಾತಿನಲ್ಲಿ ನಾವು ಶ್ರದ್ಧೆಯನ್ನ ಇಡುವಂಥದ್ದು. ಕೇವಲ ಅದರಿಂದ ಮಾತ್ರ ನಾವು ಈ ಒಂದು ಏನು ವಿರೋಧದ ನಡುವೆಯೂ ಕೂಡ ನಾವು ನಮ್ಮ ಭಕ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬಹುದು. ಮತ್ತೆ ಇವರ ಒಂದು ಉದ್ದೇಶದಲ್ಲಿ ದೃಢವಾದ ನಂಬಿಕೆ ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಅದಾಗೂ ಅವನಿಗೆ ಸ್ವಲ್ಪ ನಂಬಿಕೆ ಇದೆ. ಇಲ್ಲಿ ಪೂರ್ಣವಾಗಿ ನಿಮ್ಗೆ ಶಾಸ್ತ್ರದ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳಿಲ್ಲ, ಭಗವಂತನ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಹೇಳಿಲ್ಲ, ಕನಿಷ್ಠವಾಗಿದೆ, ಅದಕ್ಕಾಗಿ ಕನಿಷ್ಠ ಅಂತ ಹೇಳ್ತಾರೆ. ಇಲ್ಲಿ ಶೂನ್ಯ ಭಕ್ತಿ ಅಂತ ಹೇಳ್ತಾ ಇಲ್ಲ, ಶೂನ್ಯ ಅಧಿಕಾರಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ರೆ ಕನಿಷ್ಠ ಅಧಿಕಾರಿ. ಕನಿಷ್ಠ ಅಂದ್ರೆ ಕನಿಷ್ಠ ಮಟ್ಟದಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ಕನಿಷ್ಠ ಗರಿಷ್ಠ ಅಂತ ನಾವ್ ಹೇಗೆ ಹೇಳ್ತೀವೋ, ಕನಿಷ್ಠ ಅಂತಂದ್ರೆ ಅತ್ಯಂತ ಕೆಳಗಡೆ ಇರುವಂತಹ ಭಕ್ತಿಯನ್ನ ಅಧಿಕರಿಸಿಕೊಂಡಿರುವಂತಹ ವ್ಯಕ್ತಿ, ಉನ್ನತದಲ್ಲಿರುವಂತಹ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಉನ್ನತ ಭಕ್ತಿಯಲ್ಲಿ ಇರುವಂತಹ ವ್ಯಕ್ತಿ ಅನ್ನೋದನ್ನ ಇಲ್ಲಿ ಹೇಳ್ತೇವೆ. ಹೀಗೆ ಇವನಿಗೆ ಸ್ವಲ್ಪವಾದ್ರೂ ನಂಬಿಕೆ ಇರುತ್ತೆ, ಮತ್ತೆ ಸ್ವಲ್ಪನೂ ಕೂಡ ಅವನಿಗೆ ನಂಬಿಕೆ ಇಲ್ಲದೆ ಇದ್ರೆ ಅವನ್ನ ಭಕ್ತ ಅಂತ ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಇಲ್ಲಿ ಕನಿಷ್ಠ ಅಧಿಕಾರಿ, ಭಕ್ತರಲ್ಲಿ ಮೂರನೆಯವನು ಭಕ್ತ, ಕನಿಷ್ಠ ಭಕ್ತಿಯನ್ನು ಅಧಿಕರಿಸಿಕೊಂಡಿರುವವ ಅಂತ ಯಾಕೆ ಹೇಳಲಿಕ್ಕೆ ಕಾರಣನೇ, ಅವನು ಕನಿಷ್ಠವಾಗಿ ಆದ್ರೂ ಭಕ್ತಿಯಲ್ಲಿ ಇದ್ದಾನೆ, ಅವನಿಗೆ ಭಕ್ತನಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಭಕ್ತ ಅಂತಾನೆ ಪರಿಗಣಿಸ್ಬೇಕು ಅಂತ ಹೇಳ್ತಾರೆ. ಯಾರು? ಶ್ರೀಲ ಜೀವ ಗೋಸ್ವಾಮಿ ಅವರು. ಈ ಮೂರು ಅಧಿಕಾರಿಗಳಲ್ಲಿ ಕನಿಷ್ಠ ಅರ್ಹತೆ ಇವನೇ ಹೊಂದಿರುವಂತವನು ಅನ್ನೋದನ್ನ ಹೇಳ್ತಾರೆ. ಓಕೆ, ಸೊ ಈಗ ನಾವು ಉತ್ತಮ ಅಧಿಕಾರಿ ಮತ್ತೆ ಈ ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿಯ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈಗ ಇಲ್ಲಿ 4 ವಿಧಂತ ವ್ಯಕ್ತಿಗಳು, ಈಗ ನಾವು ಭಕ್ತಿ ಮಾಡುವವರಲ್ಲಿ 4 ರೀತಿಯಾದಂತಹ ಭಕ್ತರುಗಳನ್ನ ನಾವು ಕಾಣ್ತೇವೆ. ನಿಯೋಫೈಟ್ಸ್ ಅಂತ ಹೇಳ್ತೇವೆ ಅವರಿಗೆ. ಇವರಿಗೆ ಈ ಒಂದು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿಯೂ ಕೂಡ ನಾವು ಇದ್ರ ಕುರಿತಾಗಿ ಕಾಣ್ತೇವೆ.
ಈ ಭಗವದ್ಗೀತೆ 7ನೇ ಅಧ್ಯಾಯದ 16ನೇ ಶ್ಲೋಕ. ಇದು ಚತುರ್ವಿಧ ಭಜಂತೆ ಮಾಂ. ಎಸ್, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಅರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಚತುರ್ವಿಧ ಭಜಂತೆ ಮಾಂ ಅಂದ್ರೆ 4 ವಿಧದ ಆ ಭಕ್ತರಿದ್ದಾರೆ. ಭಜಂತೆ ಮಾಂ ಅಂದ್ರೆ ಭಕ್ತಿಯ ಸೇವೆಯನ್ನ ಸಲ್ಲಿಸುವಂತವರು ಅಂತ ಹೇಳಿ. ಭಕ್ತಿಯ ಸೇವೆಯನ್ನ ಸಲ್ಲಿಸುವವರಲ್ಲಿ 4 ವಿಧಗಳು ಅಥವಾ 4 ವ್ಯಕ್ತಿಗಳು ಇರ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವರು ಭಕ್ತಿನ ಸಲ್ಲಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಹಾಗಾದ್ರೆ ಅವ್ರು ಯಾರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮೊದ್ಲೇದು ಅವ್ರಿಗೆ ಏನಂತ ಕರೀತಾರೆ? ಸುಕೃತಿನ ಅರ್ಜುನ ಅಂತ ಕರೀತಾರೆ. ಸುಕೃತಿನಃ ಅಂತ ಹೇಳಿ ಅಂದ್ರೆ ಅವರು ಅಟ್ಲೀಸ್ಟ್ ಭಕ್ತಿನ ಪ್ರಾರಂಭ ಮಾಡಿದಾರಲ್ಲ, ಹಾಗಾಗಿ ಅವರು ಪುಣ್ಯವಂತರು ಅನ್ನೋದನ್ನ ಸುಕೃತಿನಃ ಸುಕೃತಿನಃ ಅಂತ ಹೇಳ್ತಾರೆ. ಪುಣ್ಯವಂತರು ಅನ್ನೋಕ್ಕಿಂತ ಇಲ್ಲಿ ಸು ಕೃತಿ. ಕೃತಿ ಅಂತಂದ್ರೆ ಕೆಲಸ, ಕಾರ್ಯ ಅಥವಾ ಧರ್ಮ. ಸುಕೃತಿ ಅಂತಂದ್ರೆ ಧರ್ಮಯುಕ್ತವಾದಂತಹ ಕಾರ್ಯವನ್ನ ಮಾಡುವಂತವ್ರು. ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತದ್ದು ಭಕ್ತಿಯ ವಿಷಯ. ಹಾಗಾಗಿ ಇವರು ಒಳ್ಳೆಯ ಭಕ್ತಿಯನ್ನ ಉಳ್ಳವರು ಆಗಿರ್ತಾರೆ ಅಂತ ಹೇಳ್ತಾರೆ. ಸೊ ಅಂತವ್ರು ಯಾರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾರು? ಮೊದಲನೆಯವರು ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಆರ್ಥೋ ಬಗ್ಗೆ ಹೇಳ್ತಾರೆ. ಅರ್ಥ ಅಂತಂದ್ರೆ ಇಲ್ಲಿ ಯಾರು? ದುಃಖಿತನಾಗಿರುವಂತವನು. ಉದಾಹರಣೆಗಳನ್ನ ನಾವಲ್ಲಿ ಮುಂದೆ ಕಾಣ್ತೇವೆ. ಆರ್ಥಃ ಅಂತ ಕರೀತಾರೆ. ಆರ್ಥೋ ಅಂತಂದ್ರೆ ಆರ್ಥಃ ಅಂತಂದ್ರೆ ಸಂಕಷ್ಟದಲ್ಲಿ ಇರುವವರನ್ನ ನಾವು ತಿಳ್ಕೊಳ್ತೀವಿ. ಮತ್ತೆ ಆರ್ಥಃ ಅಂತಂದ್ರೆ ಸಂಕಷ್ಟದಲ್ಲಿ ಇರುವಂತವರು. ಸಂಕಷ್ಟದಲ್ಲಿ ಇರುವಂತವರು ಯಾರು? ಉದಾಹರಣೆ ನಿಮ್ಗೆ ಈಗಾಗಲೇ ಗೊತ್ತು. ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರನ ಒಂದು ನದಿಯಲ್ಲಿ ಸ್ನಾನ ಮಾಡುವಾಗ ಆನೆ ಮೊಸಳೆಯ ಬಾಯಿಯಲ್ಲಿ ಅದರ ಒಂದು ಕಾಲು ಸಿಕ್ಕೊಂಡಾಗ, ಹಾಸಿಗೆ ಹಾಕಿಕೊಂಡಾಗ ಅದ್ರ ಪೂರ್ವ ಜನ್ಮದ ಒಂದು ಭಕ್ತಿ ಅದಕ್ಕೆ ನೆನಪಾಗಿ ಅದು ಭಗವಂತನಿಗೆ ಅಲ್ಲಿ ಇರುವಂತಹ ಕಮಲದ ಹೂವನ್ನ ಅರ್ಪಿಸುತ್ತೆ. ಸೊ ಆವಾಗ ಅಂದ್ರೆ ಆ ಸಂಕಟದಲ್ಲಿ ಇರುವಾಗ ಭಗವಂತನನ್ನ ಸ್ಮರಿಸಿದಂತವನು ಗಜೇಂದ್ರ. ಮತ್ತೆ ಇನ್ನೊಂದು ಉದಾಹರಣೆಯನ್ನ ಕೊಡ್ಬೋದು ನಾವು, ದ್ರೌಪದಿ ಅಂತ. ದ್ರೌಪದಿಯೂ ಕೂಡ ಈ ವಸ್ತ್ರಾಪರಣದ ವೇಳೆಯಲ್ಲಿ ಭಗವಂತನನ್ನ ಸಂಕಟದಲ್ಲಿ ಇದ್ದಾಗ ಅವಳು ಶರಣಾಗತಳಾದ್ಲು ಅಂತ ಹೇಳಿ. ಹಾಗಾದ್ರೆ ಆಮೇಲೆ ಅವಳು ಭಕ್ತಳಾಗ್ಲಿಲ್ವಾ? ಭಕ್ತಳಾದ್ಲು. ಅಂದ್ರೆ ಈ 4 ವಿಧದ ಭಕ್ತರು ಹೇಗೆ ತಮ್ಮ ಭಕ್ತಿ ಸೇವೆಯನ್ನ ಸಲ್ಲಿಸಿ ಮತ್ತೆ ಮುಂದೆ ಅವರು ಉತ್ತಮ ಭಕ್ತರಾಗ್ಬಹುದು ಅನ್ನೋದಕ್ಕಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಇವ್ರಿಗೆ ಆರ್ಥೋದಲ್ಲಿ ಬರುತ್ತೆ. ಮತ್ತೆ ಆರ್ಥೋ ಜಿಜ್ಞಾಸು ಅರ್ಥಾತ್ ಜಿಜ್ಞಾಸು ಅಂತಂದ್ರೆ ಇಲ್ಲಿ ಕುತೂಹಲಕಾರಿ ಅಂತ ಹೇಳ್ಬೋದು. ಆಸೆ ಉಳ್ಳವನು ಅಂತ, ಜಿಜ್ಞಾಸೆ ಇರುವಂತವನು. ಎದಕ್ಕೆ ಜಿಜ್ಞಾಸೆ? ಭಗವಂತನ ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಇರುವಂತಹ ಜಿಜ್ಞಾಸೆ. ಅಂದ್ರೆ ಉದಾಹರಣೆಗೆ ನೈಮಿಷಾರಣ್ಯದಲ್ಲಿ ಇರುವಂತಹ ಋಷಿ ಮುನಿಗಳನ್ನ ನಾವು ಇಲ್ಲಿ ಉದಾಹರಣೆಯಾಗಿ ತಗೊಳ್ಬಹುದು. ಓಕೆ. ಮತ್ತೆ ಅರ್ಥಾರ್ಥಿ ಅಂತ ಕರಿತೇವೆ. ಅರ್ಥಾರ್ಥಿ ಅಂತಂದ್ರೆ ಇಲ್ಲಿ ಅರ್ಥಿ ಭೌತಿಕ ಲಾಭಗಳನ್ನ ಬಯಸಿ ಬಂದಂಥವನು. ಇಲ್ಲಿ ಉದಾಹರಣೆಗೆ ಧ್ರುವ ಮಹಾರಾಜನನ್ನ ತಗೊಳ್ತೀವಿ, ವಿಭೀಷಣನನ್ನ ತಗೊಳ್ತೀವಿ. ಹೀಗೆ ಇವರು ಭೌತಿಕ ಲಾಭದ ಆಸೆಯಿಂದ ಬಂದಿರುವಂತವರು. ಹರೇ ಕೃಷ್ಣ. ಒಂದೇ ನಿಮಿಷ.
ಹರೇ ಕೃಷ್ಣ, ಕ್ಷಮಿಸಿ. ಓಕೆ. ಅರ್ಥಾರ್ಥಿ. ಅರ್ಥಾರ್ಥಿ ಅಂದ್ರೆ ಇಲ್ಲಿ ಭೌತಿಕ ಲಾಭದ ಆಸೆಯನ್ನ ಬಯಸಿ ಭಕ್ತಿಯನ್ನ ಮಾಡಿರುವಂಥವನು, ಭಗವಂತನನ್ನ ಸಮೀಪಿಸಿರುವಂಥವನು ಅಂತ. ಮತ್ತೆ ಜ್ಞಾನಿ ಅಂತ ಹೇಳ್ತೇವೆ. ಕೊನೆಯದಾಗಿ ಜ್ಞಾನಿ ಚ ಭರತರ್ಷಭ. ಜ್ಞಾನಿ ಅಂತಂದ್ರೆ ಯಾರು ಇಲ್ಲಿ ವಿಷಯಗಳನ್ನ ಅಂದ್ರೆ ಈ ಧರ್ಮ ಗ್ರಂಥಗಳಲ್ಲಿ ಇರುವುದನ್ನ ಇರುವಂತೆಯೇ ತಿಳಿದುಕೊಂಡಿರುವಂಥದ್ದು. ಅಂದ್ರೆ ಈ ಧರ್ಮ ಗ್ರಂಥಗಳಲ್ಲಿ ಬಹಳಷ್ಟು ಇದೆ, ಬಹಳಷ್ಟು ಕಾಂಡಗಳನ್ನ ನಾವು ನೋಡ್ತೇವೆ. ಕರ್ಮಕಾಂಡ, ಉಪಾಸನ ಕಾಂಡ, ಸೊ ಹೀಗೆ ಬೇರೆ ಬೇರೆ ಕಾಂಡಗಳನ್ನ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಇವನು ಈ ವಿಷಯಗಳ ಜ್ಞಾನಿ ಹೇಗಿರ್ತಾನೆ ಅಂತಂದ್ರೆ ಈ ಉಪಾಸನಾ ಕಾಂಡದಲ್ಲಿ ಇರುವಂತಹ ವಿಷಯಗಳನ್ನ ಅದೇ ರೀತಿಯಾಗಿ ಅವನು ಅರ್ಥಕೊಂಡಿರುವಂಥವನು ಅನ್ನೋದನ್ನ ಈ ಒಂದು ಭಗವದ್ಗೀತೆ 7ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಸೊ ಇವರು ಕೂಡ ಅದರಿಂದ ಅವರು ಇನ್ನೂ ವೈದಿ ಸಾಧನೆಗೆ ಅರ್ಹರಾಗಿಲ್ಲ ಅಂತ ಹೇಳಿ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾಕೆ ಈ 4 ರೀತಿಯ ಸುಕೃತಿನಗಳು ವೈದಿ ಸಾಧನಾ ಭಕ್ತಿಗೆ ಅರ್ಹರಾಗಿಲ್ಲ ಅಂತ ತಿಳಿಸ್ತಾ ಇರುವಂತದ್ದು ಈ ಸ್ಲೈಡ್ ಅಲ್ಲಿ. ಅಂದ್ರೆ ಇವರು ಭೌತಿಕ ಆಸೆಯನ್ನ ಇಟ್ಕೊಂಡು ಬಂದಿರುವಂತವ್ರು. ಸಂಕಟದಲ್ಲಿರುವಂದು ಕೂಡ ಒಂದು ಆಸೆನೆ, ಜಿಜ್ಞಾಸೆ ತಿಳ್ಕೊಳ್ಬೇಕು ಅನ್ನೋದು ಒಂದು ಆಸೆನೆ, ಭೌತಿಕ ಲಾಭ ಇದು ಅರ್ಥಾರ್ಥಿ ಅದು ಕೂಡ ಒಂದು ಆಸೆನೆ, ಜ್ಞಾನವನ್ನ ಪಡೆಯಲಿಕ್ಕೆ ಇರುವಂತದ್ದು ಕೂಡ ಅದು ಕೂಡ ಆಸೆನೆ. ಹೀಗೆ ಇವು ಭೌತಿಕ ವಾಗಿ ಇರುವಂತಹ ಸ್ವಾರ್ಥ ಪ್ರೇರಣೆಗಳು ಅಂತ ಹೇಳ್ತೇವೆ. ಹಾಗಾಗಿ ಸ್ವಾರ್ಥ ಪ್ರೇರಣೆಯಿಂದ ಯಾವಾಗ ಮುಕ್ತವಾಗಿರುತ್ತೋ ಅದು ಅವರು ಮಾತ್ರ ಈ ವೈದಿ ಸಾಧನೆಗೆ ಅರ್ಹರಾಗಿರ್ತಾರೆ. ಆದ್ರೆ ಇವರು ವೈದಿ ಸಾಧನೆಗೆ ಅರ್ಹರಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅರ್ಹರಾಗಿಲ್ಲ ಅನ್ನೋದನ್ನ ನೋಡೋಣ, ಮತ್ತೆ ಯಾವಾಗ ಅರ್ಹರಾಗಬಹುದು ಅವರು ಅನ್ನೋದನ್ನ ನೋಡೋಣ. ಉತ್ತಮ ಭಕ್ತಿಯಲ್ಲಿ ವಸ್ತುನಿಷ್ಠ ನಂಬಿಕೆ ತುಂಬಾ ಅತ್ಯಗತ್ಯ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಉತ್ತಮ ಭಕ್ತಿಗೆ ಅರ್ಹನಾಗ್ಬೇಕು ಅಂತಂದ್ರೆ ಆರಂಭ ಹಂತದಲ್ಲಿ ಅವನು ವೈದಿ ಸಾಧನಾ ಭಕ್ತಿಯನ್ನು ಅನುಸರಿಸಬೇಕು. ಮತ್ತೆ ಅವನ ಗುರಿ ಹೇಗಿರ್ಬೇಕು ಅಂತ ಹೇಳ್ತಾರೆ. ಕೃಷ್ಣನಿಗೆ ಶುದ್ಧವಾದ ಭಕ್ತಿ ಸೇವೆಯನ್ನ ಕೊಡ್ಬೇಕು ಅನ್ನುವಂತ ಸ್ಪಷ್ಟ ಜ್ಞಾನ ಅವನ ಹತ್ರ ಇರ್ಬೇಕು. ಮತ್ತೆ ಅವನು ಮಾಡುವಂತಹ ಭಕ್ತಿಯ ಮತ್ತೆ ಅದರ ಆ ಗುರಿಯ ಮೇಲೆ ನಂಬಿಕೆ ಅವನಿಗೆ ಇರ್ಬೇಕು. ಮತ್ತೆ ನಾನು ಈ ಭಕ್ತಿಯ ಗುರಿಯನ್ನು ಸಾಧಿಸ್ತೀನಿ ಅನ್ನುವಂತಹ ದೃಢವಾದ ಸಂಕಲ್ಪ ಇರಬೇಕು ಅಂತ ಇದೇ ಒಂದು ಭಗವದ್ಗೀತೆಯ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಹೀಗೆ ಈ 4 ವಿಧದ ಧಾರ್ಮಿಕ ಆತ್ಮಗಳು ಅಂದ್ರೆ ಈ 4 ವಿಧದ ಸುಕೃತಿನರು ಇದನ್ನು ಹೊಂದಿಲ್ಲ, ಆದ್ದರಿಂದ ವೈದಿ ಸಾಧನಾ ಭಕ್ತಿಗೆ ಅರ್ಹರಾಗಿಲ್ಲ ಅಂತ. ಯಾಕೆ ಇಲ್ಲಿ ಹೇಳ್ತಾ ಇರುವಂತದ್ದು, ಅವ್ರು ಯಾಕೆ ಅರ್ಹರಾಗಿಲ್ಲ ಅಂತ ಕಾರಣ ಕೊಡ್ತಾ ಇದ್ದಾರೆ. ಯಾಕೆ ಕಾರಣ ಕೊಡ್ತಾ ಏನು ಅದು ಕಾರಣ? ಶುದ್ಧ ಭಕ್ತಿ ಸೇವೆ ಇಲ್ಲ, ಸ್ಪಷ್ಟವಾದ ಜ್ಞಾನ ಇಲ್ಲ, ಯಾಕಂದ್ರೆ ಅವ್ರ ಗುರಿ ಭೌತಿಕವಾದದ್ದು. ಮತ್ತೆ ನಂಬಿಕೆ, ಯಾಕೆ ಕೂಗ್ತಾ ಇದ್ದಾರೆ, ಯಾಕೆ ಭಗವಂತನನ್ನ ಕರೀತಾ ಇದ್ದಾರೆ, ಯಾಕೆ ಅಂತಂದ್ರೆ ನನ್ನ ಗುರಿ ಭೌತಿಕ ಆಸೆಯನ್ನ ಒಳಗೊಂಡಿದೆ. ಕಟ್ಟ ಕಡೆಗೆ ಭಗವಂತ ಧಾಮನೆ ಕಟ್ಟ ಕಡೆಯ ಗುರಿ ಅನ್ನೋದನ್ನ ಅವರು ತಿಳ್ಕೊಂಡಿದ್ರು ಕೂಡ ಆ ಕ್ಷಣದಲ್ಲಿ ಅವರು ಭೌತಿಕ ಆಸೆಯನ್ನು ಹೊಂದಿರುವಂತವ್ರು. ಮತ್ತೆ ಅವರು ಸಾಧಿಸಲು ಪ್ರಾಮಾಣಿಕವಾದಂತಹ ಸಂಕಲ್ಪ ಇಲ್ಲದೆ ಇರುವಂತವ್ರು. ಮತ್ತೆ ಹೇಗೆ ಇವರು ವೈದಿ ಸಾಧನಾ ಭಕ್ತಿಗೆ ಸೂಕ್ತರಾಗಬಹುದು? ಹಾಗಾದ್ರೆ ಇವ್ರು ಯಾರನ್ನು ಕೂಡ ಭಕ್ತಿ ಮಾಡೇ ಇಲ್ವಾ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಾವಿಲ್ಲಿ ಉದಾಹರಣೆನ ಕೊಟ್ವಿ, ದ್ರೌಪದಿ ಅವಳು ಕೂಡ ಭಕ್ತಳು. ಮತ್ತೆ ನಾವು ಧ್ರುವ ಮಹಾರಾಜನ್ ತಗೊಂಡ್ವಿ, ಮತ್ತೆ ಅವರು ಕೂಡ ಭಕ್ತರು. ಹಾಗಾದ್ರೆ ಹೇಗೆ ಅವರು ಭಕ್ತಿ ಮಾರ್ಗಕ್ಕೆ ಬಂದಿರುವಂತವ್ರು ಅಂದ್ರೆ ಅವರು ವೈದಿ ಸಾಧನೆಗೆ ಯಾವಾಗ ಅರ್ಹರಾದ್ರು ಅಂತಂದ್ರೆ ಈ ಒಂದು ಕೃಪೆಯಿಂದ ಅಂತ ಹೇಳ್ತೇವೆ. ಕೃಪೆಯಿಂದ ಈ ವೈದಿ ಸಾಧನೆಗೆ ಅವರು ಅರ್ಹತೆಯನ್ನ ಪಡೆದುಕೊಂಡಿರುವಂತದ್ದು ಅಂತ. ಇಲ್ಲಿ ಉದಾಹರಣೆಗೆ ಈ ಒಂದು ಆರ್ತಿಗೆ ಇಲ್ಲಿ ಈಗಾಗಲೇ ಹೇಳಿದ್ದೀವಿ. ಹಾಗಾಗಿ ಯಾರ ಕರುಣೆ ಬೇಕಿಲ್ಲಿ? ಭಗವಂತನ ಕರುಣೆಯನ್ನ ಪಡೆಯುತ್ತಾರೆ ಅಥವಾ ಶುದ್ಧ ಭಕ್ತರ ಒಂದು ಕೃಪೆಯನ್ನ ಅವರು ಪಡೆದು ಶುದ್ಧ ಭಕ್ತಿ ಸೇವೆಯ ನೆಲೆಗೆ ಅವರು ಏರ್ಬಹುದು ಅಂತ ಹೇಳ್ತಾರೆ.
ಹೇಗೆ ಈ 4 ಸುಕೃತಿನರು ವೈದಿ ಸಾಧನಾ ಭಕ್ತಿಗೆ ಅರ್ಹರಲ್ಲ. ಆದ್ರೆ ಅವರು ಯಾವಾಗ ಅರ್ಹರಾಗ್ತಾರೆ? ಯಾವಾಗ ಭಗವಂತನ ಕರುಣೆ ಮತ್ತೆ ಶುದ್ಧ ಭಕ್ತರ ಕರುಣೆಯನ್ನ ಪಡೆದಾಗ. ಮೊದಲು ಶುದ್ಧ ಭಕ್ತನ ಕರುಣೆ ಸಿಕ್ಕಾಗಲೇ ನಮ್ಗೆ ಭಗವಂತನ ಕರುಣೆ ಒಲಿಲಿಕ್ಕೆ ಸಾಧ್ಯ. ಹಾಗಾಗಿ ಆ ಕರುಣೆಯಿಂದ ನಾವು ಈ ವೈದಿ ಸಾಧನಾ ಭಕ್ತಿಗೆ ಮಾಡಲು ಅರ್ಹರಾಗ್ತೀವಿ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಚಾಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಲಿಂಕ್ ಪೋಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಅಟೆಂಡೆನ್ಸ್ ಅನ್ನ ಕೊಡಿ. ಸೊ ಏನೋ ಪೇಸ್ಟ್ ಮಾಡಿದ್ದೀನಿ, ಅಟೆಂಡೆನ್ಸ್ ಅನ್ನ ಕೊಡಿ ಅಂತ. ಓಕೆ. ಸೊ ಇಲ್ಲಿ ಭಕ್ತಿಯ ಒಂದು ಅಭಿವೃದ್ಧಿ ಅಥವಾ ಪ್ರಗತಿಯನ್ನ ಪಡೆಯೋದು ಹೇಗೆ? ಆ ಭಕ್ತಿಯ ಪ್ರಗತಿಯನ್ನ ಪಡಿಬೇಕು ಅಂತಂದ್ರೆ ನಾವು ಧರ್ಮನಿಷ್ಠರಾಗಿರ್ಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ಆ ಧರ್ಮನಿಷ್ಠೆಯ ಒಂದು ಪ್ರಾಮುಖ್ಯತೆಯನ್ನ ಇಲ್ಲಿ ತಿಳಿಸಲಾಗಿದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ಧರ್ಮನಿಷ್ಠರಾಗದೆ, ಧರ್ಮದಲ್ಲಿ ನಿಷ್ಠೆ ಇಲ್ಲದೆ ಯಾರು ಕೂಡ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಭಗವದ್ಗೀತೆ 7ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ 4 ವಿಧದ ಏನು ಇವರು ಧರ್ಮನಿಷ್ಠೆ ಉಳ್ಳವರು ಅಂತ ಹೇಳ್ತೀವಿ. ಈಗ ಧರ್ಮದಲ್ಲಿ ನಂಬಿಕೆ ಇದೆ, ಭಗವಂತನ ಇದ್ದಾನೆ ಅಂತ ತಾನೇ ಅವ್ರು ಕೂಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಏನೋ ಅವ್ರಿಗೂ ನಿಷ್ಠೆ ಇದೆ. ಆ ಧಾರ್ಮಿಕ ಚಟುವಟಿಕೆಗಳ ಶ್ರೇಣಿಯ ಪ್ರಕಾರ ಅವರವರ ಒಂದು ಧಾರ್ಮಿಕ ಆಚರಣೆ, ಧಾರ್ಮಿಕ ನಿಷ್ಠೆಗೆ ಅನುಗುಣವಾಗಿ ಈ ಅವರ ಚಟುವಟಿಕೆಗಳನ್ನ ಶ್ರೇಣಿಯನ್ನಾಗಿ ಮಾಡಲಾಗಿದೆ. ಮತ್ತೆ ಅವರನ್ನ ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ ಅಂತ. ಸೊ ಇಲ್ಲಿ ಕೇವಲ ನಾವು ಉದಾಹರಣೆ ತಗೊಂಡಾಗ ಗಜೇಂದ್ರ ಅಂತ ಹೇಳಿದಾಗ, ಆರ್ಥ ಅಂತ ಹೇಳಿದಾಗ ಸಂಕಟದಲ್ಲಿರುವವರು ಎಲ್ಲರೂ ಇದ್ದೇವೆ ಈ ಭೌತಿಕ ಜಗತ್ತಿನಲ್ಲಿ. ಕೇವಲ ಸಂಕಟದಲ್ಲಿದ್ದಾಗ ಮಾತ್ರ ನಾವು ಭಗವಂತನನ್ನ ಕೂಗ್ತೇವೆ, ಕರಿತೇವೆ. ಆದ್ರೆ ಕರಿತೇವೆ, ಭಗವಂತನ ನಾವು ಧ್ಯಾನಿಸ್ತೇವೆ. ಮತ್ತೆ ಕೆಲವೊಂದು ಜಿಜ್ಞಾಸೆ ಇರುತ್ತೆ, ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಅವಾಗ ನಾವು ಭಗವಂತನನ್ನ ಬಳಿ ಹೋಗ್ತೇವೆ. ಭೌತಿಕ ಲಾಭಕ್ಕಾಗಿ ಎಷ್ಟೋ ಜನರು ಹೋಗ್ತಾರೆ. ನನಗೆ ಮನೆ ಬೇಕು, ನನಗೆ ಐಶ್ವರ್ಯ ಬೇಕು, ಸಂಪತ್ತು ಬೇಕು, ನಾನು ಅದನ್ನ ತಗೊಳ್ಬೇಕು, ಇದನ್ನ ತಗೊಳ್ಬೇಕು, ಹಣ ಬೇಕು ಅಂತ ಹೇಳೋರು ಇರ್ತಾರೆ. ಸೊ ಇಂಥವ್ರೆಲ್ಲಾನು ಕೂಡ ನಾವು ಈ 4 ಗುಂಪುಗಳಾಗಿ ನಾವು ಇಲ್ಲಿ ಧರ್ಮಗ್ರಂಥಗಳಿಗೆ ವರ್ಗೀಕರಿಸಲಾಗಿದೆ. ಅವುಗಳನ್ನ ಕೂಡ ನಾವು ಕಾಣ್ತೇವೆ. ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದ ಅವ್ರು ಹೇಳ್ತಾರೆ, ಇವರು ಕೂಡ ಧಾರ್ಮಿಕ ನಿಷ್ಠೆ ಇದೆ. ಆದ್ರೆ ಆ ನಿಷ್ಠೆ ಧಾರ್ಮಿಕ ಚಟುವಟಿಕೆಗಳು ಹೇಗಿದೆ ಅಂತಂದ್ರೆ ಆ ಕರ್ಮಕಾಂಡದ ಆಧಾರದ ಮೇಲಿದೆ. ಅಂದ್ರೆ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. ಅಂದ್ರೆ ಕರ್ಮಕಾಂಡದಿಂದ ಅವರು ಪುಣ್ಯ ಕರ್ಮದ ನೆಲೆಯಲ್ಲಿದ್ದಾರೆ, ಮತ್ತೆ ಧಾರ್ಮಿಕ ಕ್ರಿಯೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಸುಕೃತಿನರು ಅಂತ ಹೇಳ್ತಾರೆ. ಒಳ್ಳೆ ಕೃತಿಯೇನೋ ಮಾಡ್ತಾ ಇದ್ದಾರೆ, ಕಾರ್ಯಗಳನ್ನೇನೋ ಮಾಡ್ತಾ ಇದ್ದಾರೆ, ಧರ್ಮ ನಿಷ್ಠೆ ಇದೆ. ಆದ್ರೆ ಅದು ಭೌತಿಕ ವಾದಂತಹ ಈ ಧರ್ಮ ಗ್ರಂಥಗಳಲ್ಲಿರುವಂತಹ ಕರ್ಮಕಾಂಡದ ಆಧಾರದ ಮೇಲೆ ಅವರ ಭಕ್ತಿ ಇದೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇಲ್ಲಿ ಶ್ರೀಲ ಪ್ರಭುಪಾದರಿಂದ ನಮ್ಗೆ ತಿಳಿಸೋದೇನು ಅಂತಂದ್ರೆ, ಭಕ್ತಿಯಿಂದ ಮಾತ್ರ ಭಕ್ತಿ ಹುಟ್ಟಿಕೊಳ್ಳಿಕ್ಕೆ ಸಾಧ್ಯ. ಈಗ ಹೇಗೆ ಒಂದು ಬೀಜದಿಂದ ಮಾತ್ರ ಮರ ಬರ್ಲಿಕ್ಕೆ ಸಾಧ್ಯ, ಹಾಗೇನೆ ಉದ್ಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾವಿನ ಮರ ಬೆಳಿಬೇಕು ಅಂತಂದ್ರೆ ಆ ಮಾವಿನ ಮರದ ಬೀಜ ಮುಖ್ಯವಾಗಿದೆ. ಆ ಬೀಜದಿಂದಾನೇ ಆ ಒಂದು ಮರ ಬೆಳೆಯುವಂಥದ್ದು. ಹಾಗೆ ಈ ಭಕ್ತಿ ಅನ್ನುವಂಥದ್ದು ನಮ್ಮಲ್ಲಿ ಸೂಕ್ತವಾದಂತಹ ಪ್ರಜ್ಞೆ ಇದ್ರೂ ಕೂಡ ಇದನ್ನ ನಾವು ಜಾಗೃತಗೊಳಿಸ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಇತರ ಭಕ್ತಿ ಅವಶ್ಯಕತೆ ಇದೆ. ಹೀಗಾಗಿ ಒಂದು ದೀಪದಿಂದ ಇನ್ನೊಂದು ದೀಪವನ್ನ ನಾವು ಬೆಳಗಿಸ್ತೇವೆ, ಅಥವಾ ದೀಪದಿಂದ ಬೆಳಗಿಸ್ತಾ ಇದ್ರು ಕೂಡ ನಾವು ಬೆಂಕಿ ಪಟ್ಟಣದಿಂದ ಅದನ್ನ ಬೆಳಗಿಸ್ತೇವೆ. ಆದ್ರೆ ಅಲ್ಲಿ ಬೆಂಕಿ ಬೇಕಲ್ಲ ನಮ್ಗೆ ಅದನ್ನ ಬೆಳಗಿಸ್ಲಿಕ್ಕೆ. ಹಾಗೆ ಭಕ್ತಿಯಿಂದಾನೇ ಭಕ್ತಿಯನ್ನ ನಾವು ಜಾಗೃತಗೊಳಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ತಿಳಿಸ್ತಾರೆ. ಇದರಿಂದ ನಾವು ಏನಾಗುತ್ತೆ, ಈ ಧಾರ್ಮಿಕ ಚಟುವಟಿಕೆಗಳಿಂದ ಆಕ್ಚುಲಿ ಧಾರ್ಮಿಕ ಚಟುವಟಿಕೆಗಳು ನಾವೀಗ ಮಾಡ್ತಾ ಇದ್ದೇವೆ, ಭಗವಂತನನ್ನ ಭಜಿಸ್ತಾ ಇದ್ದೇವೆ. ಕಾರಣ ಏನು? ನಮ್ಮ ಹಿಂದಿನ ಒಂದು ಜನ್ಮದಿಂದ ಬಂದಂತಹ ಒಂದು ಚಟುವಟಿಕೆ ಅಥವಾ ಭಕ್ತಿಯ ಚಟುವಟಿಕೆ ಅಂತ ಹೇಳ್ತೀವಿ. ಸೊ ಹೀಗೆ ಆ ಹಿಂದಿನ ಜನ್ಮದಿಂದ ಬಂದಂತಹ ಭಕ್ತಿಯ ಚಟುವಟಿಕೆ ಕ್ರಮೇಣವಾಗಿ ಕೃಷ್ಣನ ಆಕರ್ಷಣೆಯನ್ನ ಜಾಗೃತ ನಮ್ಮಲ್ಲಿ ಗೊಳಿಸ್ಲಿಕ್ಕೆ ಕಾರಣ ಆಗತ್ತೆ.
ಸೊ ಅದು ಜಾಗೃತಗೊಳ್ಬೇಕು ಅಂತಂದ್ರೆ ಅದು ಇನ್ನೊಂದು ಭಕ್ತಿಯಿಂದಾನೇ ಸಾಧ್ಯ ಆಗುತ್ತೆ. ಈ ಸುಕೃತಿನರು ಈಗಾಗ್ಲೇ ತಿಳ್ಕೊಂಡ್ವಿ ನಾವು 4 ಸುಕೃತಿನರು, 4 ವಿಧಗಳಿದೆ. ಇವರಲ್ಲಿ ಯಾರು ಅತ್ಯುತ್ತಮರು, ಯಾರು ಉತ್ತಮ ಭಕ್ತಿಯಲ್ಲಿ ಅಂದ್ರೆ ಉನ್ನತವಾದ ಭಕ್ತಿಯಲ್ಲಿ ಇರುವಂತಹವರು ಅಂತ ಕೇಳಿದ್ರೆ ಇಲ್ಲಿ ಜ್ಞಾನಿಯು ಶ್ರೇಷ್ಠನಾಗಿದ್ದಾನೆ ಅನ್ನೋದನ್ನ ತಿಳಿಸ್ತಾರೆ. ಯಾಕೆಂದ್ರೆ ಅವನು ಭೌತಿಕ ಪ್ರಯೋಜನಗಳನ್ನ ಹುಡುಕೋದಿಲ್ಲ. ಭೌತಿಕ ಪ್ರಯೋಜನಕ್ಕಾಗಿ ಅವನು ಬಂದಿಲ್ಲ. ಯಾತಕ್ಕಾಗಿ ಬಂದಿದ್ದಾನೆ? ಕೃಷ್ಣನ ಮೇಲೆ ಇರುವಂತಹ ಬಾಂಧವ್ಯ, ಕೃಷ್ಣನ ಮೇಲೆ ಇರುವಂತಹ ಪ್ರೀತಿಯಿಂದ ಇನ್ನಷ್ಟು ಅವನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ, ಸೊ ಆ ಪ್ರೀತಿಯ ಮೂಲ ತತ್ವವನ್ನ ಅರಿಲಿಕ್ಕೆ ಅವನು ಬಂದಿರುವಂತದ್ದು. ಮತ್ತೆ ಪರಮಾತ್ಮ ಮತ್ತೆ ಪರಮ ವ್ಯಕ್ತಿ ಅಂತ ಹೇಳಿ ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅವರು ಬಂದಂತವ್ರು. ಹೀಗೆ ಇವರು ಜ್ಞಾನಿ ಏನ್ ಮಾಡ್ತಾರೆ, ಕೃಷ್ಣನನ್ನ ತಿಳ್ಕೊಳ್ಳಿಕ್ಕೆ ಕೃಷ್ಣನ ಸಮೀಪೀಕರಿಸ್ತಾರೆ ಅಂತ ಹೇಳಿ, ಅದಕ್ಕಾಗಿ ಕೃಷ್ಣನಿಗೆ ಇಂಥವ್ರು ತುಂಬಾ ಪ್ರಿಯರು ಅನ್ನೋದನ್ನ ತಿಳಿಸ್ತಾರೆ. ಅನೇಕ ಜನನದ ನಂತರ ಒಬ್ಬ ವ್ಯಕ್ತಿ ನಿಜವಾಗಿಯೂ ಬುದ್ಧಿವಂತನಾದಾಗ ಒಬ್ಬನು ವಾಸುದೇವನಿಗೆ ಶರಣಾಗ್ತಾನೆ. ಸೊ ಹೀಗೆ ನಮ್ಮ ಭಕ್ತಿ ಅನ್ನೋದು ಜನ್ಮಾಂತರಗಳಿಂದ ಬಂದಿರುವಂಥದ್ದು, ಕ್ಯಾರಿ ಫಾರ್ವರ್ಡ್ ಆಗಿ ಬರ್ತಾ ಇರುವಂತದ್ದು. ಹೀಗೆ ಒಬ್ಬ ವ್ಯಕ್ತಿ ನಿಜವಾಗಿಯೂ ಬುದ್ಧಿವಂತನ ಯಾವಾಗ ಆಗ್ತಾನೆ ಅಂತಂದ್ರೆ ಅವನು ಜನ್ಮಾಂತರದ ಭಕ್ತಿಗೆ ಅವನಿಗೆ ಕಾರಣ ಅಂದಾಗ ಮಾತ್ರ ಅವನು ಕೃಷ್ಣನಿಗೆ ವಾಸುದೇವನಿಗೆ ಶರಣಾಗ್ತಾನೆ. ಮತ್ತೆ ಅವನೇ ಎಲ್ಲದರ ಕಾರಣ ಅನ್ನೋದನ್ನ ಅವನು ಅರ್ಥಕೊಳ್ತಾನೆ. ಮತ್ತೆ ಈ 4 ಸುಕೃತಿನರು ಅಂತ ಹೇಳ್ತೀವಿ. 4 ಸುಕೃತಿನರು ನಾವು ಹೋಲಿಕೆ ಮಾಡಿದಾಗ, ಒಬ್ಬರನ್ನ ಹೋಲಿಸಿದಾಗ ಇಲ್ಲಿ ಜ್ಞಾನಿ ಏನೋ ಬೆಸ್ಟ್ ಅನ್ನೋದು ಗೊತ್ತಾಯ್ತು ನಮ್ಗೆ. ಯಾಕಂದ್ರೆ ಭೌತಿಕ ಅಭಿಲಾಷೆಗಳೆಲ್ಲ ಕೇವಲ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಅವನು ಅಲ್ಲಿ ಬಂದಿರುವಂತವನಾದ್ರೆ, ಈ 4 ಸುಕೃತಿನನ್ನ ಹೋಲಿಸಿದಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಮಿಶ್ರಣ ಅಂತ ಹೇಳ್ತೇವೆ. 2 ಭಾಗವನ್ನ ಮಾಡಿದಾಗ ಒಂದು ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ ಅಂತ ಹೇಳ್ತೀವಿ. ಈ 4 ಸುಕೃತಿನರನ್ನ ಕರ್ಮ ಮಿಶ್ರಿತ ಭಕ್ತಿ ಮತ್ತೆ ಜ್ಞಾನ ಮಿಶ್ರಿತ ಭಕ್ತಿಗೆ ಹೋಲಿಸಿದಾಗ ಯಾರು ಕರ್ಮ ಮಿಶ್ರಿತ ಭಕ್ತರು, ಯಾರು ಜ್ಞಾನ ಮಿಶ್ರಿತ ಭಕ್ತರು ಅಂತ ಹೇಳಿದಾಗ ಇಲ್ಲಿ ಈ ತರ 3 ರೀತಿಯ ಸುಕೃತಿನರು. ಜ್ಞಾನ ಮಿಶ್ರಿತ ಭಕ್ತಿಯಲ್ಲಿ ಬರುವಂತವ್ರು ಜ್ಞಾನಿಗಳು. ಅವನು ನಿಷ್ಕಾಮ ಭಕ್ತ ಅಥವಾ ನೈಷ್ಕರ್ಮಿ ಅಂತ ಹೇಳ್ತಾನೆ. ನಿಷ್ಕಾಮ ಯಾಕೆ ಅಂತಂದ್ರೆ ಅವನ್ಗೆ ಯಾವುದೇ ಫಲಾಪೇಕ್ಷಿತ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲ. ಹಾಗಾಗಿ ಅವನು ನಿಷ್ಫಲ ಅಂತ ಹೇಳ್ತೇವೆ. ಅಂದ್ರೆ ನಿಷ್ಫಲದಿಂದ ಅವನು ಕರ್ಮವನ್ನ ಮಾಡ್ತಾ ಇರುವಂತವನು, ಫಲದ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನ ಮಾಡ್ತಾ ಇರುವಂತವನು, ಕಾರ್ಯಗಳನ್ನ ಮಾಡ್ತಾ ಇರುವಂತವನು, ಅವನು ಜ್ಞಾನಿಯ ನೆಲೆಯಲ್ಲಿದ್ದಾನೆ. ಹಾಗಾಗಿ ಅವನ ಒಂದು ಭಕ್ತಿಯನ್ನ ಜ್ಞಾನ ಮಿಶ್ರಿತ ಭಕ್ತಿ ಅಂತ ಕರೀತಾರೆ. ಅವನು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವಂತವನು, ಆಧ್ಯಾತ್ಮಿಕ ವೇದಿಕೆಯಲ್ಲಿ ಇರುವಂತವನು. ಮತ್ತೆ ಈ ಜ್ಞಾನಿಯನ್ನ ಹೊರತುಪಡಿಸಿ ಏನು 3 ಇದ್ದಾರೋ, ಆರ್ಥಿ, ಅರ್ಥಾರ್ಥು, ಜಿಜ್ಞಾಸು, ಇವರು 3 ಜನರು ಕೂಡ ಸಕಾಮ ಭಕ್ತರು ಅಂತ ಕರಿತೇವೆ. ಸಕಾಮ ಭಕ್ತರು ಯಾಕೆ ಅಂತಂದ್ರೆ, ಇವರಿಗೆ ಸಕಾಮ ಭಕ್ತರು ಅಂತಂದ್ರೆ ಏನು, ಸಕಾಮ ಭಕ್ತರಿಗೆ ಕರ್ಮವನ್ನ ಮಾಡ್ತಾರೆ, ಆದ್ರೆ ಅವ್ರಿಗೆ ಅದ್ರ ಫಲದಲ್ಲಿ ಅಪೇಕ್ಷೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಸೊ ಅಂತ ಭಕ್ತರು ಕರ್ಮ ಮಿಶ್ರಿತ ಭಕ್ತರ ಒಂದು ಪಟ್ಟಿಯಲ್ಲಿ ಬರ್ತಾರೆ. ಮತ್ತೆ ಅವರು ಯಾವಾಗ್ಲೂ ದೈಹಿಕ ವೇದಿಕೆಯಲ್ಲಿ ಇರ್ತಾರೆ. ಭೌತಿಕ ನೆಲೆಯಲ್ಲಿ ಅವರು ಇರ್ತಾರೆ. ಓಕೆ, ಈ ಹೋಲಿಕೆಯನ್ನ ನೋಡಿದಾಗ ಈ 4 ಸುಕೃತಿನರನ್ನ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ಕರ್ಮ ಮಿಶ್ರಿತ ಭಕ್ತರು ಮತ್ತೆ ಜ್ಞಾನ ಮಿಶ್ರಿತ ಭಕ್ತರು. ಕರ್ಮ ಮಿಶ್ರಿತ ಭಕ್ತರನ್ನು ಭೌತಿಕ ನೆಲೆಯಲ್ಲಿರುವಂತವ್ರು ಅಂತ ಹೇಳ್ತೀವಿ. ಉದಾಹರಣೆಗೆ ಇವರೇ ಆರ್ಥಿ, ಅರ್ಥಾರ್ಥು, ಜಿಜ್ಞಾಸಿ. ಮತ್ತೆ ಜ್ಞಾನ ಮಿಶ್ರಿತ ಭಕ್ತರು ಇವರು ಆಧ್ಯಾತ್ಮಿಕ ನೆಲೆಯಲ್ಲಿರುವಂತವ್ರು. ಇವರು ನಿಷ್ಕಾಮ ಕರ್ಮದ ಅಡಿಯಲ್ಲಿ ಕಾರ್ಯವನ್ನ ಮಾಡ್ತಾರೆ. ಶುದ್ಧ ಭಕ್ತಿ ಸೇವೆ ಮತ್ತು ವಸ್ತು ವೇದಿಕೆಯಲ್ಲಿರುವವರಿಗೆ ಅಲ್ಲ. ಇಲ್ಲಿ ಒಬ್ಬ ಶುದ್ಧ ಭಕ್ತನ ಭಕ್ತಿ ಮತ್ತು ಮುಕ್ತಿ
ಅಂತ ಹೇಳ್ತೀವಿ. ಇದು ಭಕ್ತಿ ಮತ್ತೆ ಮುಕ್ತಿ ನಿಶ್ಚಯವಾಗಿ ತಿರಸ್ಕರಿಸ್ತಾನೆ ಅಂತ. ಒಬ್ಬ ಶುದ್ಧ ಭಕ್ತ, ಈಗಾಗ್ಲೇ ನಾವು ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ಹೇಗೆ ಒಬ್ಬ ಶುದ್ಧ ಭಕ್ತ ಮುಕ್ತಿಯನ್ನು ಕೂಡ ಬಯಸೋದಿಲ್ಲ. ಈಗ ಉದಾಹರಣೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಇದ್ರಲ್ಲಿ ಶಿಕ್ಷಾಷ್ಟಕಮನಲ್ಲಿ ಬರೆದಿರುವಂತದ್ದು ಏನು, ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾತ್ ಭಕ್ತಿರ ಹೇತುಕಿ ತ್ವಯಿ ಅಂತ ಹೇಳಿ. ಇದು ನಮ್ಗೆ 4ನೇ ಶಿಕ್ಷೆಯನ್ನ ಅಂದ್ರೆ ಶಿಕ್ಷಾಷ್ಟಕಮಲ್ಲಿ ಬರುವಂತ 4ನೇ ಶ್ಲೋಕ. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾ ಇರುವಂತದ್ದೇ ಅಂದ್ರೆ, ಹೋ ಭಗವಂತನೇ, ನನಗೆ ಸಂಪತ್ತನ್ನ ಗಳಿಸುವ ಬಯಕೆ ಇಲ್ಲ, ಸುಂದರವಾದ ಸ್ತ್ರೀಯರ ಬಯಕೆ ನನಗಿಲ್ಲ, ನನಗೆ ಯಾವುದೇ ಅನುಯಾಯಿಗಳ ಅವಶ್ಯಕತೆ ಇಲ್ಲ. ನ ಧನಂ ನ ಜನಂ ನ ಸುಂದರಿ, ನ ಧನಂ ನನಗೆ ಹಣ ಬೇಡ, ಸಂಪತ್ತು ಬೇಡ. ನ ಜನಂ ನನಗೆ ತುಂಬಾ ಜನರು ನನ್ನ ಫಾಲೋವರ್ಸ್ ಆಗಿರ್ಬೇಕು, ನನ್ನ ಅನುಯಾಯಿಗಳಾಗಿರ್ಬೇಕು ಅನ್ನೋದನ್ನ ನಾನು ಬಯಸೋದಿಲ್ಲ. ನ ಸುಂದರಿ, ನನಗೆ ಯಾವುದೇ ಸುಂದರ ಮಹಿಳೆಯ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗನೂ ಇಲ್ಲ. ಮತ್ತೆ ಹೀಗೆ ನಾನು ನಿನ್ನ ಕಾರಣವಿಲ್ಲದ ಭಕ್ತಿಯ ಸೇವೆಯನ್ನ ಮಾತ್ರ ನಾನು ಬಯಸ್ತೇನೆ ಅಂತ ಹೇಳ್ತಾರೆ. ಭವತಾದ್ ಭಕ್ತಿರ ಹೇತುಕಿ ತ್ವಯಿ ಅಹೈತುಕಿ ಅಂದ್ರೆ ಕಾರಣವಿಲ್ಲದ ಭಕ್ತಿ ಮಾತ್ರ ನನಗೆ ಕರುಣಿಸು ಅನ್ನೋದನ್ನ. ಹೇಗೆ, ಮಮ ಜನ್ಮನೀಶ್ವರಿ ಅಂತ ಹೇಳಿ ಹೀಗೆ ಜನ್ಮಕ್ಕನೂ ಕೂಡ ನಿನ್ನ ಕಾರಣವಿಲ್ಲದ ಕರುಣೆಯ ಭಕ್ತಿ ಸೇವೆಯನ್ನ ಮಾತ್ರ ನನಗೆ ಕೊಡು ಅನ್ನೋದನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಮತ್ತೆ ಕಪಿಲ ದೇವಹೂತಿಗೆ ತಮ್ಮ ತಾಯಿಗೆ ಹೇಳುವಾಗ ಕೂಡ ಅಲ್ಲಿಯೂ ಈ ಒಂದು ಮುಕ್ತಿಯನ್ನ ಅವರು ಬಯಸೋದಿಲ್ಲ ಅನ್ನೋದನ್ನ ಅಲ್ಲಿ ನಮ್ಗೆ ತಿಳಿಸ್ತಾರೆ. ಇದು ನಾವು 36ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಈ ಭಗವಂತನ ಮೋಹಕವಾದ ನಗುವನ್ನ ನೋಡಿದ್ರೆ, ಆಕರ್ಷಣೆಯ ರೂಪಗಳನ್ನ ನೋಡಿದಾಗ, ಅತ್ಯಂತ ಆಹ್ಲಾದಕರವಾದ ಮಾತುಗಳನ್ನ ಕೇಳಿದಾಗ ಒಬ್ಬ ಶುದ್ಧ ಭಕ್ತ ತನ್ನ ಎಲ್ಲ ಪ್ರಜ್ಞೆಯನ್ನ ಕಳೆದುಕೊಳ್ತಾನೆ. ಸೋನ ಇಂದ್ರಿಯಗಳು ಇತರ ಎಲ್ಲಾ ತೊಡುವಿಕೆಯಿಂದ ಮುಕ್ತವಾಗುತ್ತೆ, ನಿರ್ಲಿಪ್ತವಾಗುತ್ತೆ. ಮತ್ತೆ ಅವನು ಭಕ್ತಿಯಲ್ಲಿ ಮಗ್ನನಾಗ್ತಾನೆ. ಸೊ ಹೀಗೆ ತನ್ನ ಇಷ್ಟವಿಲ್ಲದಿದ್ರೂ ಪ್ರತ್ಯೇಕ ಪ್ರಯತ್ನವಿಲ್ಲದೆ ಮುಕ್ತಿಯನ್ನ ಪಡಿತಾನೆ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಈ ಮುಕ್ತಿಯನ್ನ ಪಡಿಲಿಕ್ಕೆ ಮುಂದಾಗ್ತಾರೆ. ಆದ್ರೆ ನೀನ್ ಯಾವಾಗ ಭಗವಂತನ ರೂಪವನ್ನ ನೋಡಿದಾಗ ನಿನ್ಗೆ ಮುಕ್ತಿಯೂ ಕೂಡ ಬೇಡ ಅನ್ಸುತ್ತೆ. ಅಷ್ಟೊಂದು ಆನಂದ ಭಗವಂತನ ಲೀಲೆಗಳಿಂದ ಕೇಳೋದ್ರಿಂದ ಮತ್ತೆ ಭಗವಂತನ ಭಕ್ತಿಯಿಂದ ನಮಗೆ ಒದಗುತ್ತೆ ಅನ್ನೋದನ್ನ ದೇವಹೂತಿಗೆ ಕಪಿಲ ಮುನಿಗಳು ತಿಳಿಸ್ತಾರೆ. ಹೀಗೆ ಈ ಅಧ್ಯಾಯ 3ರ ಒಂದು ಅವಲೋಕನವನ್ನ ನಾವು ತಿಳ್ಕೊಂಡು ಬಂದಾಗ ಆರಂಭಿಕ ಭಕ್ತರ ಅರ್ಹತೆ ಹೇಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅರ್ಹತೆ ಏನಿರ್ಬೇಕು, ಒಂದು ಶ್ರದ್ಧೆ, ಅದೇ ರುಚಿ ಇರ್ಬೇಕು ಭಕ್ತಿಯಲ್ಲಿ, ಮತ್ತೆ ಭಕ್ತರ ಕರುಣೆ ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತು. ಮತ್ತೆ ವೈದಿ ಭಕ್ತಿಯಲ್ಲಿ ಮುನ್ನಡೆಯಲು ಅರ್ಹತೆ, ಒಬ್ಬರ ಜ್ಞಾನದ ಪರಿಪಕ್ವತೆ ಏನು, ವೈದಿ ಭಕ್ತಿಯಲ್ಲಿ ಇರುವಂತಹ ಅರ್ಹತೆಗಳು ಯಾವ್ಯಾವ್ದು, ಜ್ಞಾನದಲ್ಲಿ ಪರಿಪಕ್ವವಾಗಿರುವಂತದ್ದು, ಧರ್ಮ ಗ್ರಂಥದ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿರುವಂತದ್ದು, ಶುದ್ಧ ಭಕ್ತಿ ಸೇವೆಯ ಅಭ್ಯಾಸ ಮಾಡಲು ಇರುವಂತಹ ಅರ್ಹತೆ ಏನು, ಅದು ಅಂದ್ರೆ ಈ ಒಂದು ದೈಹಿಕ ಪರಿಕಲ್ಪನೆ ಇಲ್ದೆ, ಅಂದ್ರೆ ಅದೇ ಭುಕ್ತಿ ಅಂತ ಹೇಳ್ತೇವೆ. ಭುಕ್ತಿ ಮತ್ತೆ ಮುಕ್ತಿ, ದೈಹಿಕ ಪರಿಕಲ್ಪನೆ ಇಲ್ದೆ, ಭುಕ್ತಿ ಇಲ್ದೆ, ಮತ್ತೆ ಈ ಮುಕ್ತಿ ಇಲ್ಲದೆ ಇರುವಂತಹ ಭಕ್ತಿ ಸೇವೆಯೇ ಶುದ್ಧ ಭಕ್ತಿ ಸೇವೆ ಅನ್ನೋದನ್ನ ಹೇಳ್ತಾರೆ. ಈಗ ಈ ಕೊನೆಯದಾಗಿ ಸ್ವಲ್ಪ 3ನೇ ಅಧ್ಯಾಯಕ್ಕೂ 4ನೇ ಅಧ್ಯಾಯಕ್ಕೂ ಸ್ವಲ್ಪ ಒಂದು ಸಾಮ್ಯತೆಯನ್ನ ಕಲ್ಪಿಸೋದಾದ್ರೆ, ಹೋಲಿಕೆಯನ್ನ ನಾವು ನೋಡೋದಾದ್ರೆ, ಇಲ್ಲಿ ಏನು ಭುಕ್ತಿ ಮುಕ್ತಿ ಅಂತ ಹೇಳಲಾಗಿದೆಯೋ ಆ ಮುಕ್ತಿಯ ಬಯಕೆಯೂ ಕೂಡ ಬಯಸೋದಿಲ್ಲ ಅಂತ ಹೇಳೋದಕ್ಕೆ ಈ 4ನೇ ಶ್ಲೋಕದಲ್ಲಿ ಅದರ ಕುರಿತಾಗಿ 4ನೇ ಅಧ್ಯಾಯದಲ್ಲಿ ಈ ಒಂದು ಮುಕ್ತಿಯ ಕುರಿತಾಗಿ ನಮ್ಗೆ ತಿಳಿಸಲಾಗಿದೆ. ಇವತ್ತು 4-5 ಅಧ್ಯಾಯ ಕೂಡ ನಾವು ಮುಗಿಸೋಣ. ಇದು ಕೂಡ ಚಿಕ್ಕದಿದೆ, ನಾವು ಇದನ್ನ ಮುಗಿಸೋಣ. 4ನೇ ಅಧ್ಯಾಯವನ್ನ ಭಕ್ತಿ ಸೇವೆಯ ಎಲ್ಲ ವಿಮೋಚನೆಯನ್ನು ಕೂಡ ಮೀರಿಸುತ್ತೆ. ಅಂದ್ರೆ ಒಬ್ಬ ಭಕ್ತ, ಶುದ್ಧ ಭಕ್ತ ಭಕ್ತಿಯನ್ನು ಕೂಡ ಬಯಸೋದಿಲ್ಲ ಅನ್ನೋದಕ್ಕೆ ಇಲ್ಲಿ ತಿಳಿಸಲಾಗಿದೆ. ಪೃಥು ಮಹಾರಾಜರ ಪ್ರಾರ್ಥನೆಯಲ್ಲಿ ತಿಳಿಸಲಾಗಿದೆ ಒಬ್ಬ ಭಕ್ತ ವಿಮೋಚನೆಯನ್ನು ಕೂಡ ಬಯಸೋದಿಲ್ಲ ಅಂತ. ಹಾಗಾದ್ರೆ ವಿಮೋಚನೆಗಳು ಯಾವ್ಯಾವ್ದು? ಭರತ ಮಹಾರಾಜರನ್ನು ಕೂಡ ಏನು ಎಲ್ಲ ಭೌತಿಕ ಸೌಕರ್ಯಗಳನ್ನ ತ್ಯಜಿಸಿದ್ರು. ಭರತ ಮಹಾರಾಜ ಯಾರು ಅಂತ ನಿಮ್ಗೆ ಗೊತ್ತು. ಭರತ ಅನ್ನುವಂತಹ ಒಂದು ನಮ್ಮ ಭಾರತ ದೇಶಕ್ಕೆ ಹೆಸರು ಬಿದ್ದಿರುವಂತದ್ದೇ ಭರತ ಮಹಾರಾಜರಿಂದ. ಅವರು ಹೇಗೆ ಈ ಭರತ ಮಹಾರಾಜರೊಂದಿಗೆ ಸ್ವತಃ ಲಕ್ಷ್ಮಿಯೇ ವಾಸವಾಗಿದ್ಲಂತೆ ಆ ಒಂದು ರಾಜ್ಯದಲ್ಲಿ. ಆದ್ರೆ ಏನ್ ಬೇಕು ಅದನ್ನ ಕೊಡುವಂತಹವಳು ಆಗಿದ್ಲು ಲಕ್ಷ್ಮಿ.
ಭರತ ಮಹಾರಾಜರಿಗೆ. ಆದ್ರೂ ಕೂಡ ಅವರು ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸತ್ವನ ಪಡೆದು ಹೇಗೆ ಅವರು ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಜಡ ಭರತ ಮಹಾರಾಜ ಆದ್ರು. ಆಮೇಲೆ ಮುಂದೆ ಅವರು ಜಿಂಕೆ ಆಗಿ ಜನ್ಮವನ್ನ ತಾಳಿ ಮತ್ತೆ ಅವರು ಹೇಗೆ ಭಕ್ತಿಯಲ್ಲಿ ಉನ್ನತೀಕರಿಸಿದ್ರು ಅಂತ ಹೇಳಿ. ಅಂದ್ರೆ ಆ ಲಕ್ಷ್ಮಿ ಕೊಡುವಂತಹ ಏನು ಅದೃಷ್ಟವನ್ನು ಕೂಡ ಅವರು ಬೇಡ ಅಂತ ಹೇಳಿರುವಂತವ್ರು ಭರತ ಮಹಾರಾಜರು. ಹೀಗೆ ಇಲ್ಲಿ ಉಲ್ಲೇಖಗಳಿದೆ. ಇದನ್ನ ನೀವು ಈ 4ನೇ ಅಧ್ಯಾಯದಲ್ಲಿ ನೀವು ಎಲ್ರೂ ಕೂಡ ಪುಸ್ತಕ ತರಿಸ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾರು ಆರ್ಡರ್ ಹಾಕ್ಸಿದಿರೋ ಅದು ಬಂದಿಲ್ದಿದ್ರೆ ಬರಬಹುದು, ಬರುತ್ತೆ. ಸೊ ಬಂದ್ಮೇಲೆ ಎಲ್ರು ಕೂಡ ಈ 3, 4 ಮತ್ತೆ 5ನೇ ಅಧ್ಯಾಯದಲ್ಲಿರುವಂತಹ ಭಾವಾರ್ಥವನ್ನ ನೀವು ಓದ್ಕೊಳ್ಳಿ. ಯಾಕಂದ್ರೆ ಎಲ್ಲವನ್ನೂ ಕೂಡ ಈ ಒಂದು ತರಗತಿಯಲ್ಲಿ ಕವರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮತ್ತೆ ಇವೆಲ್ಲ ಉಲ್ಲೇಖಗಳನ್ನ ಅಲ್ಲಿ ತಿಳಿಸಲಾಗಿದೆ. ಈಗ ಚಿತ್ರಕೇತುವನ್ನ ನೋಡಿದಾಗ ಹೇಗೆ ಶಿವನ ತೊಡೆಯ ಮೇಲೆ ಪಾರ್ವತಿ ಕುಳಿತಾಗ ಒಂದು ಚರ್ಚೆಯ ವೇಳೆಯಲ್ಲಿ ಆ ಶಿವನ ತೊಡೆಯ ಮೇಲೆ ಪಾರ್ವತಿಯ ಕುಳಿತದ್ದನ್ನ ವ್ಯಂಗ್ಯವಾಗಿ ಅವನು ನೋಡಿ ನಕ್ಕ. ಸೊ ಆದ್ರೆ ಆ ವ್ಯಂಗ್ಯತೆಯ ಅರ್ಥ ಬೇರೆ ಆಗಿತ್ತು. ಅದು ಒಂದು ಉದ್ದೇಶಪೂರ್ವಕವಾಗಿರ್ಲಿಲ್ಲ ಚಿತ್ರಕೇತುವಿನದ್ದು. ಆದ್ರೂ ಕೂಡ ನಗ್ತಾ ಇರೋದನ್ನ ನೋಡಿ ಪಾರ್ವತಿ ಮಾತೆ ಏನ್ ಮಾಡ್ತಾಳೆ, ಚಿತ್ರಕೇತುವಿಗೆ ಶಾಪವನ್ನ ಕೊಡ್ತಾರೆ. ಆ ಶಾಪವನ್ನ ಕೊಡುವಾಗ ಒಬ್ಬ ಶುದ್ಧ ಭಕ್ತ ಆ ಶಾಪಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾನೆ? ಅವನು ಹೆದರೋದಿಲ್ಲ. ಅವರ ಪಾದಕಮಲಗಳಿಗೆ ಭಗವಂತನ ಪಾದಕಮಲವನ್ನ ಅವರು ಆಶ್ರಯಿಸ್ತಾರೆ. ಮತ್ತೆ ಈ ಐಹಿಕ ಜಗತ್ತಿನಿಂದ ವಿಮೋಚನೆಯನ್ನ ಕೂಡ ಅವರು ಬಯಸೋದಿಲ್ಲ ಅನ್ನೋದನ್ನ ಈ ಚಿತ್ರಕೇತು ಮಹಾರಾಜನಿಂದ ನಾವು ತಿಳ್ಕೊಳ್ಬಹುದು. ಮತ್ತೆ ಪ್ರಹ್ಲಾದ ಮಹಾರಾಜ ನರಸಿಂಹ ಭಗವಂತನ ದರ್ಶನ ಆದ್ಮೇಲೆ ಮತ್ತೆ ಹಿರಣ್ಯಕಶಿಪನ ವಧೆ ಆದ್ಮೇಲೆ ನಿನಗೇನ್ ಬೇಕು ಕೇಳು ಅಂತ ಹೇಳಿದಾಗ ಅವರು ನಾನು ಇಲ್ಲಿ ವ್ಯವಹಾರವನ್ನ ಮಾಡ್ತಾ ಇಲ್ಲ, ನನಗೆ ಕರುಣಿಸೋದೇ ಆದ್ರೆ ನಿನ್ನ ಒಂದು ನಿರಂತರವಾದಂತಹ ಭಕ್ತಿಯನ್ನ ನನಗೆ ಕರುಣಿಸು ಅಂತ ಹೇಳಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ. ಮತ್ತೆ ಜೊತೆಗೆ ತನ್ನ ಸ್ನೇಹಿತರಿಗೂ ಕೂಡ ಅದನ್ನೇ ಅವನು ಬೋಧಿಸ್ತಾ ಇರ್ತಾನೆ. ಭಗವಂತನ ಕುರಿತಾಗಿ ಕೇಳೋದು, ಪಠಿಸೋದು, ಆನಂದಿಸುವುದರಲ್ಲೇ ಅವನು ಆನಂದವನ್ನ ಕಾಣ್ತಾ ಇರ್ತಾನೆ. ಹಾಗಾದ್ರೆ ಈ ವಿಮೋಚನೆ ಅಂತ ಹೇಳಿದ್ವಿ. ಈ ವಿಮೋಚನೆಗಳು ಯಾವ್ಯಾವ್ದು? ಈಗಾಗಲೇ ಈ ವಿಮೋಚನೆಗಳು ಎಷ್ಟು ಮುಕ್ತಿ ಅಂತ ಹೇಳ್ತೇವೆ. 5 ತರನಾದಂತಹ ಮುಕ್ತಿ: ಸಾಷ್ಟಿ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇದು ಸಾಯುಜ್ಯ ಅನ್ನುವಂಥದ್ದು ಭಗವಂತನಲ್ಲಿ ಒಂದಾಗುವಂಥದ್ದು, ಏಕತ್ವ ಅಂತೂ ಕೂಡ ಕರಿತೇವೆ. ಈಗಾಗಲೇ ನಾವು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ. ಸಾಷ್ಟಿ ಅಂತೆ ಭಗವಂತನಂತೆ ಷಡ್ ಐಶ್ವರ್ಯಗಳನ್ನ ನಾವು ಹೊಂದುವಂಥದ್ದು. ಮತ್ತೆ ಸಾಲೋಕ್ಯ ಅಂತಂದ್ರೆ ಭಗವಂತನ ಜೊತೆಗೆ ಒಂದೇ ಲೋಕದಲ್ಲಿ ವಾಸ ಮಾಡುವಂಥದ್ದು. ಸಾಮೀಪ್ಯ ಅಂದ್ರೆ ಭಗವಂತನ ಸಾಮೀಪ್ಯದಲ್ಲಿ ಇರುವಂಥದ್ದು, ಜೊತೆಗೆ ಒಡನಾಡಿಯಾಗಿ ನಾವು ಇರುವಂಥದ್ದು. ಸಾರೂಪ್ಯ ಭಗವಂತನ ರೂಪ ಗುಣಗಳನ್ನ ನಾವು ಅವರು ಪಡೆದುಕೊಳ್ಳುವಂಥದ್ದು. ಸಾಯುಜ್ಯ ಅಂತ ಭಗವಂತನ ಜೊತೆಗೆ ಒಂದಾಗುವಂಥದ್ದು. ಇವುಗಳನ್ನು ಕೂಡ ಒಬ್ಬ ಶುದ್ಧ ಭಕ್ತ ಬಯಸೋದಿಲ್ಲ ಅನ್ನೋದನ್ನ ಈ ದಾಮೋದರ ಅಷ್ಟಕಮದಲ್ಲಿ ಪದ್ಮ ಪುರಾಣದಲ್ಲಿ ಇದನ್ನ ತಿಳಿಸಲಾಗಿದೆ. ಈ ಪದ್ಮ ಪುರಾಣದಲ್ಲಿ ಇಲ್ಲಿ ವರಂ ದೇವ ಮೋಕ್ಷಂ ನ ಮೋಕ್ಷಾವಧಿಂ ವಾ ನ ಕಾನ್ಯಂ ವೃಣೇಹಂ ವರೇಷಾದಪಿಹ ಇದಂ ದೇವ ಪೂರ್ಣಾಥ ಗೋಪಾಲ ಬಾಲಂ ಸದಾ ಮೇ ಮನಸ್ಯಾವಿಸ್ತಾರ ಕಿಮನ್ನೇ. ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ನಾನು ನಿನ್ನಿಂದ ವಿಮೋಚನೆಯನ್ನು ಕೂಡ ಬಯಸೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ 4ನೇ ಇದರಲ್ಲಿ ನೀನು ಎಲ್ಲಾ ವಿಧವಾದಂತಹ ಆಶೀರ್ವಾದವನ್ನ ನೀಡಲು ಸಮರ್ಥನಾಗಿದ್ದೀಯಾ. ಮತ್ತೆ ನೀ ಸಮರ್ಥನಾದ್ರೂ ಕೂಡ ನೀ ನನಗೇನು ಕೊಟ್ಟು ಕೂಡ ನನಗೇನು ಬೇಡ, ನನಗೆ ಮುಕ್ತಿಯೂ ಕೂಡ ನಾ ವರಂ ಅಂತ ಹೇಳ್ತಾರೆ. ವರಂ ದೇವ ಮೋಕ್ಷಂ ನ ಮೋಕ್ಷಂ ವದಿಂ ವಾ, ನನಗೆ ಮೋಕ್ಷವೂ ಕೂಡ ಬೇಡ ಅಂತ ಹೇಳ್ತಾರೆ. ವೈಕುಂಠದಲ್ಲಿ ಶಾಶ್ವತ ಜೀವನದ ಅತ್ಯುನ್ನತ ಆನಂದವೂ ಕೂಡ ನನಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ನಚಾನ್ಯಂ ವೃಣೇಹಂ ವರೇಷಾದಪಿಹ ಅಂತ ಹೇಳಿ. ಆಮೇಲೆ ಯಾವುದೇ ವರಕ್ಕಾಗಿಯೂ ಕೂಡ ನಾನು ನಿನ್ಗೆ ಬೇಡೋದಿಲ್ಲ. ವರೇಷಾದಪಿಹ, ನನಗೆ ವರವೂ ಕೂಡ ಬೇಡ.
ಸೊ ಭಕ್ತಿ 9 ಪ್ರಕ್ರಿಯೆಗಳನ್ನ ಕಾರ್ಯಗತಗೊಳಿಸು ಅಂತ ಹೇಳಿ. ಇದಂ ತೇವ ಪೂರ್ಣಾತ ಗೋಪಾಲ ಬಾಲ ಸದಾಮೇ ಮನಸ್ಯ ವಿರಾಸ್ತಾಂ ಕಿಮನ್ಹೆ. ಸೊ ನಿನ್ನಲ್ಲೇ ನನ್ನ ಹೃದಯ ನೆಲೆಸಿ ಇರೋ ಹಾಗೆ ಮಾಡು ಅಂತ ಹೇಳಿ. ಇದರಿಂದ ನನಗೆ ಬೇರೆ ಯಾವುದೂ ಕೂಡ ವರ ಬೇಡ, ಅದರಿಂದ ಏನ್ ಪ್ರಯೋಜನ? ಸದಾಮೇ ಮನಸ್ಯ ವಿರಾಸ್ತಾಂ ಕಿಮನ್ನೈ, ನನಗೆ ಏನ್ ಪ್ರಯೋಜನ ಇದೆ ಇದರಿಂದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಅದ್ರೆ ಒಂದು ಇದರಲ್ಲಿ ಇನ್ನೊಂದು ಶ್ಲೋಕವನ್ನ ಕಾಣ್ತೇವೆ ದಾಮೋದರಾಷ್ಟಕಂನಲ್ಲಿ. ಕುವೈರಾತ್ಮಜಾಬದ್ಧ ಮೂರ್ತೈವ ಯದ್ವತ್ ತ್ವಯಾ ಮೋಚಿತೌ ಭಕ್ತಿ ಭಾಜಾಕೃತೌ ಚ ತಥಾ ಪ್ರೇಮ ಭಕ್ತಿಂ ಸ್ವಕಾಮೇ ಪ್ರಯಚ್ಛ ನ ಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇಹ. ಇದು ನಾವು 7ನೇ ಶ್ಲೋಕ. ಇದು ಅಂದ್ರೆ ಕುಬೇರನ್ ಅಂದ್ರೆ ಇಬ್ರು, ಕುಬೇರನ್ ಅಂದ್ರೆ ಇವ್ರು ಮಣಿಗ್ರೀವ ಮತ್ತು ನಲಕುಬೇರ ಅಂತ ಹೇಳ್ತೇವೆ. ಇವರು ನಾರದ ಮುನಿಗಳ ಶಾಪದಿಂದ ವಿಮೋಚನೆಗೊಂಡಂತೆ. ಸೊ ಆ ಮರ ಅಂದ್ರೆ ಇಲ್ಲಿ ಹೇಗೆ ಈ ದಾಮೋದರಾಷ್ಟಕ, ಧಾಮ ಮತ್ತೆ ಉದರ ಅಂತ ಹೇಳ್ತೇವೆ. ಸೊ ಈ ಒಂದು ಉದರಕ್ಕೆ ಹಗ್ಗವನ್ನ ಕಟ್ಟಲಾಗಿತ್ತು, ಅದನ್ನ ಎಳ್ಕೊಂಡು ಅವರು ಹೋಗ್ತಾ ಇರುವಾಗ ಕೃಷ್ಣ ಅಲ್ಲಿ ಇರುವಂತಹ 2 ಮರ, ಅದು ಮಣಿಗ್ರೀವ ಮತ್ತೆ ನಲಕುಬೇರ, ಅವರು ಕೂಡ ಮೋಕ್ಷವನ್ನ ಅಲ್ಲಿ ಪಡೆದ್ರು ನೀನ ರೂಪದಲ್ಲಿ. ಹೀಗೆ ಒಬ್ಬ ಮಹಾನ್ ಭಕ್ತ ಏನು ಭಗವಂತನ ಪ್ರೇಮ ಭಕ್ತಿಯನ್ನ ಬಿಟ್ಟು ತಥಾ ಭಕ್ತಿ ಅಂತ ಹೇಳ್ತಾರೆ. ತಥಾ ಪ್ರೇಮ ಭಕ್ತಿಂ ಸ್ವಕಾಮೇ ಪ್ರಯಚ್ಛ ಅಂದ್ರೆ ಪ್ರೇಮ ಭಕ್ತಿಯನ್ನ ಬಿಟ್ಟು, ಪ್ರೇಮ ಭಕ್ತಿಗಾಗಿ ಹಂಬಲಿಸ್ತಾನೆ ವಿನಃ ವಿಮೋಚನೆಗಾಗಿ ಹಂಬಲಿಸೋದಿಲ್ಲ ಅಂತ ಹೇಳಿ. ತಥಾ ಪ್ರೇಮ ಭಕ್ತಿಂ ಸ್ವಕಾಮೇ ಪ್ರಯಚ್ಛ ನ ಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇಹ ಅಂತ ಹೇಳಿ. ಮೋಕ್ಷವನ್ನ ಬಯಸೋದಿಲ್ಲ, ಆದ್ರೆ ಪ್ರೇಮ ಭಕ್ತಿಯನ್ನ ಮಾತ್ರ ಬಯಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಇಲ್ಲಿ 5 ರೀತಿಯ ಸಾಯುಜ್ಯವನ್ನು ಕೂಡ ಅವರು ಇದು 5 ವಿಧವಾದಂತಹ ವಿಮೋಚನೆ, ಅದರಲ್ಲಿ ಮುಖ್ಯವಾಗಿ ಸಾಯುಜ್ಯ, ಭಗವಂತನ ಜೊತೆಗೆ ಒಂದಾಗೋದನ್ನು ಕೂಡ ಬಯಸೋದಿಲ್ಲ ಅಂತ ಹೇಳ್ತಾರೆ. ಇನ್ನು 5ನೇ ಅಧ್ಯಾಯ ಇಲ್ಲಿ ಇರುವಂತದ್ದು ಭಕ್ತಿ ಸೇವೆಯ ಪವಿತ್ರತೆ ಅಥವಾ ಭಕ್ತಿ ಸೇವೆಯ ಶುದ್ಧತೆ. ಹೇಗೆ ಈ ಭಕ್ತಿ ಸೇವೆ ಅನ್ನುವಂಥದ್ದು ಶುದ್ಧವಾಗಿರುವಂಥದ್ದು ಅನ್ನೋದನ್ನ ಇಲ್ಲಿ ನಾವು ನೋಡ್ತೇವೆ. ಈಗ ಯಾರು ಶ್ರದ್ಧೆಯನ್ನ ಹೊಂದಿರುವಂತವ್ರು ಭಕ್ತಿ ಸೇವೆಗೆ ಬರ್ತಾರೋ, ಮತ್ತೆ ಯಾರು ಮುಕ್ತಿಯ ಆಸೆಯನ್ನು ಕೂಡ ಹೊಂದಿರೋದಿಲ್ವೋ ಅವರು ಶುದ್ಧ ಭಕ್ತಿಗೆ ಅರ್ಹರು, ಮತ್ತೆ ಅವರು ಶುದ್ಧ ಭಕ್ತಿ ಮಾಡ್ಲಿಕ್ಕೆ ಪವಿತ್ರರು ಅಂತ ಇಲ್ಲಿ ಶ್ರೀಲರೂಪ ಗೋಸ್ವಾಮಿಯವರು ತಿಳಿಸ್ತಾರೆ. ಮತ್ತೆ ಯಾರಾದ್ರೂ ಮೇಲಿನ ಅರ್ಹತೆಗಳನ್ನ ಹೊಂದಿದ್ದಾರೆ, ಜಾತಿ, ಮತ, ರಾಷ್ಟ್ರ ಇತ್ಯಾದಿ ಭೌತಿಕ ಪರಿಗಣನೆಗಳನ್ನ ಭೌತಿಕ ಪರಿಗಣನೆಗಳು ಎಲ್ಲವೂ ಕೂಡ ಅಪ್ರಸ್ತುತವಾದವು ಅಂತ ಹೇಳಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಲ್ಲಾ ವರ್ಣಗಳು ಕೃಷ್ಣ ಪ್ರಜ್ಞೆಯನ್ನೇ ಅಭ್ಯಾಸ ಮಾಡ್ಲಿಕ್ಕೆ ಹೇಳುವಂಥದ್ದು ಅಂತ ಹೇಳಿ. ಹಾಗೆ ಇತರ ಮಾರ್ಗಗಳು, ಈಗ ಕರ್ಮ ಯೋಗ ಜ್ಞಾನ, ಈ ಕರ್ಮದ ಒಂದು ಅಂತಿಮ ಗುರಿ, ಯೋಗದ ಅಂತಿಮ ಗುರಿ, ಅಷ್ಟಾಂಗ ಯೋಗದ ಅಂತಿಮ ಗುರಿ, ಜ್ಞಾನದ ಅಂತಿಮ ಗುರಿ ಎಲ್ಲವೂ ಕೂಡ ಭಕ್ತಿ ಸೇವೆನೇ ಆಗಿದೆ. ಈಗ ಹೇಗೆ ಎಲ್ಲ ನದಿಗಳು ಕೂಡ ಸಮುದ್ರನ್ನೇ ಸೇರುತ್ತೋ, ಇವು ಎಲ್ಲ ಯೋಗಗಳು ಕೂಡ ಭಗವಂತನನ್ನೇ ಸೇರುತ್ತೆ. ಹೀಗೆ ಇವೆಲ್ಲವೂ ಕೂಡ ಆದ್ರೆ ಬಾಹ್ಯ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿದೆ. ಆದ್ರೆ ಇವೆಲ್ಲವಕ್ಕಿಂತ ಭಕ್ತಿ ಯೋಗ ಸಂಪೂರ್ಣವಾದದ್ದು ಮತ್ತೆ ಶುದ್ಧವಾದದ್ದು, ಅತೀಂದ್ರಿಯವಾದದ್ದು ಅನ್ನೋದನ್ನ ಶ್ರೀಲ ಪ್ರಭುಪಾದವರು ತಿಳಿಸ್ತಾರೆ. ಹೀಗೆ ನಮ್ಗೆ ಇಲ್ಲಿ ಈ ಒಂದು ಭಗವದ್ಗೀತೆ ಅಧ್ಯಾಯ 5 ಇದರಲ್ಲಿ, ಇದು ಭಕ್ತಿ ರಸಾಮೃತ ಸಿಂಧುವಿನ ಅಧ್ಯಾಯ 5ರಲ್ಲಿ ನಮ್ಗೆ ಮೊದಲನೇ ಪ್ಯಾರಾಗ್ರಾಫ್ ನಲ್ಲಿ ಉತ್ತಮ ಜನ್ಮ, ಹೇಗೆ ಶುದ್ಧ ಭಕ್ತಿ ಅನ್ನೋದು ಉತ್ತಮ ಜನ್ಮ ಅವಲಂಬಿಸಿದೆ ಅನ್ನೋದನ್ನ 1ರಿಂದ 6ನೇ ಪ್ಯಾರಾಗ್ರಾಫ್ ಗಳಲ್ಲಿ ತಿಳಿಸಲಾಗಿದೆ. ಅದನ್ನ ನೀವು ತೆಗೆದು ನೋಡ್ಬಹುದು. 7ರಿಂದ 9ನೇ ಪ್ಯಾರಾಗ್ರಾಫ್ ಅಲ್ಲಿ ಅದರ ಒಂದು ಧೋರಣೆಯನ್ನ ತಿಳಿಸಲಾಗಿದೆ, ಅಂದ್ರೆ ಅಟಾನ್ಮೆಂಟ್. ಮತ್ತೆ ಈ 10ನೇ ಪ್ಯಾರಾಗ್ರಾಫ್ ಅಲ್ಲಿ ವರ್ಣಾಶ್ರಮ ಧರ್ಮದ ಕುರಿತು ತಿಳಿಸಲಾಗಿದೆ. ಮತ್ತೆ ಈ ಶುದ್ಧ ಭಕ್ತಿ ಸೇವೆ ಅನ್ನೋದು ವರ್ಣಾಶ್ರಮ ಧರ್ಮದ ಅನುಷ್ಠಾನದ ಮೇಲೂ ಕೂಡ ಇಲ್ಲ ಅಂತ ಹೇಳಲಾಗಿದೆ. ಈಗ ಇದು ಉತ್ತಮ ಜನ್ಮ ಅನ್ನೋದೇ ಆದ್ರೆ ಈಗ ಹೇಗೆ ಒಂದು ಭಕ್ತಿ ಹಿಂದಿನ ಜನ್ಮವನ್ನ ಅವಲಂಬಿಸಿರುತ್ತೆ.
ಸೊ ಅದು ನಮ್ಗೆ ಮುಂದಿನ ಜನ್ಮದವರೆಗೂ ಕೂಡ ಆ ಒಂದು ಭಕ್ತಿ ಅನ್ನುವಂಥದ್ದು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಹೀಗೆ ಒಬ್ಬ ವ್ಯಕ್ತಿ ಎಷ್ಟು ಭಕ್ತಿ ಮಾಡ್ತಾನೋ ಹಾಗೆ ಅವನು ಹಂತ ಹಂತವಾಗಿ ತನ್ನನ್ನ ಭಕ್ತಿಯಲ್ಲಿ ಶುದ್ಧೀಕರಿಸಿಕೊಳ್ಬಹುದು. ಮತ್ತೆ ಧೋರಣೆಯ ವಿಧಾನ ಅಂತ ಹೇಳ್ತೇವೆ. ಸೊ ಇದು ಅವಲಂಬಿತವಾಗಿಲ್ಲ. ಮತ್ತು ಶುದ್ಧೀಕರಣಕ್ಕಾಗಿ ಧಾರ್ಮಿಕ ಆಚರಣೆಗಳು ಅಂತ. ಹೀಗೆ ನಾವು ಈಗ ಧಾರ್ಮಿಕ ಆಚರಣೆಗಳನ್ನ ಮಾಡ್ತೇವೆ. ಈಗ ಉಪನಯನ ಆಗಿರಬಹುದು, ಮದುವೆ ಆಗಿರಬಹುದು, ಮುಂಜುವೆ ಆಗಿರಬಹುದು, ನಾಮಕರಣಗಳಾಗಿರಬಹುದು. ಇವೆಲ್ಲವೂ ಕೂಡ ಶುದ್ಧೀಕರಣಗೊಳ್ಳಿಕ್ಕೆ ಇರುವಂತಹ ಧಾರ್ಮಿಕ ಆಚರಣೆಗಳನ್ನ ಅಂತ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಇದು ಶುದ್ಧ ಭಕ್ತಿಗೆ ಇದು ಒಂದೇ ಅಗತ್ಯನಾ? ಇಲ್ಲ. ಈ ವಿಧಾನಗಳ ಮೇಲೆ ಅದು ಅವಲಂಬಿತವಾಗಿಲ್ಲ. ಒಬ್ಬ ಶುದ್ಧ ಭಕ್ತನಾದ್ರೆ ಈ ಆಚರಣೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳುತ್ತೆ. ಹಾಗಾಗಿ ಒಬ್ಬ ಶುದ್ಧ ಭಕ್ತನಾದ್ರೂ ಕೂಡ ಇವುಗಳನ್ನ ಅನುಸರಿಸಬೇಕಾ? ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಇದು ಶುದ್ಧೀಕರಣ ಕೇವಲ ನಮ್ಮನ್ನ, ಅವನು ಆಲ್ರೆಡಿ ಶುದ್ಧ ಭಕ್ತ ಶುದ್ಧೀಕರಣಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ಇವು ಧಾರ್ಮಿಕ ಚಟುವಟಿಕೆಗಳ ಪಾಲನೆ ಮಾಡುವಂತ ಅವಶ್ಯಕತೆ ಅವನಿಗಿರೋದಿಲ್ಲ. ಮತ್ತೆ ವರ್ಣಾಶ್ರಮ ಧರ್ಮ ಸರಿಯಾದ ಅನುಷ್ಠಾನದಿಂದ ಅದು ಅವಲಂಬಿತವಾಗಿದೆಯಾ ಅಂತ ಹೇಳಿದಾಗ, ಇಲ್ಲಿ ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಇದು ಕೂಡ ಒಂದು ಶುದ್ಧ ಭಕ್ತಿ ಅನ್ನೋದು ವರ್ಣಾಶ್ರಮ ಧರ್ಮದ ಮೇಲೆ ನಿಂತಿಲ್ಲ. ಯಾಕಂದ್ರೆ ಉನ್ನತ ಹಂತದಲ್ಲಿ ಇರೋದ್ರಿಂದ ಕೇವಲ ಶುದ್ಧೀಕರಣಕ್ಕಾಗಿ ನಮ್ಗೆ ಈ ವರ್ಣಾಶ್ರಮ ಧರ್ಮವನ್ನ ಕೊಟ್ಟಿರುವಂತದ್ದು. ಆದ್ರೆ ಒಬ್ಬ ವ್ಯಕ್ತಿ ಈ ಕರ್ಮದಿಂದ ಬಂಧನದಿಂದ ಮುಕ್ತಿಯನ್ನ ಪಡೆದು ಅವನು ಶುದ್ಧ ಭಕ್ತಿಯ ಹಂತದಲ್ಲಿ ಬಂದಾಗ ಅವನಿಗೆ ಈ ವರ್ಣಾಶ್ರಮದ ಧರ್ಮದ ಪಾಲನೆಯ ಅವಶ್ಯಕತೆಯು ಕೂಡ ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಮತ್ತೆ ಯಾವುದೇ ಜಾತಿ ಆಗ್ಲಿ, ಜಾತಿ ಪದ್ಧತಿ ಆಗ್ಲಿ, ಇವೆಲ್ಲವೂ ಕೂಡ ಸುಳ್ಳು ಇದ್ದಂತೆ. ಸೊ ಇವೆಲ್ಲವೂ ಕೂಡ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಿರಾಕರಣೆಯನ್ನ ಮಾಡ್ತಾರೆ. ಒಂದು ಭಕ್ತಿಗೆ ಇದೇ ವರ್ಣದವರು ಬರಬೇಕು ಅಂತ ಏನಾದ್ರೂ ಇದ್ರೆ ಸೊ ಅದು ಇಲ್ಲ. ಯಾವುದೇ ವ್ಯಕ್ತಿ, ಯಾವುದೇ ವರ್ಣದವನು ಯಾವುದೇ ಸ್ಥಿತಿಯಲ್ಲಿ ಅವನು ಶುದ್ಧ ಭಕ್ತಿ ಹಂತಕ್ಕೆ ನೆಲೆಗೆ ಅವನು ಬರಬಹುದು. ಮತ್ತೆ ಯಾವುದೇ ವರ್ಗ, ರಾಷ್ಟ್ರ, ಯಾರಾದ್ರೂ ಗೌಡಿ ವೈಷ್ಣವರಾಗಬಹುದು. ಕೃಷ್ಣ ಪ್ರಜ್ಞೆ ಆಂದೋಲನದ ತತ್ವವನ್ನ ಅವ್ರು ಪಾಲಿಸಬಹುದು. ಪ್ರತಿಯೊಬ್ಬ ಮನುಷ್ಯನಿಗೆ ಭಕ್ತಿ ಸೇವೆಯನ್ನ ಸ್ವೀಕರಿಸಲು ಮತ್ತು ಕೃಷ್ಣ ಪ್ರಜ್ಞೆ ಹೊಂದಲು ಜನ್ಮ ಸಿದ್ಧ ಹಕ್ಕು ಇದೆ. ಯಾಕೆಂದ್ರೆ ಆ ಸುಪ್ತ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಲಿಕ್ಕೆ ಇರುವಂತಹ ಒಂದು ಮಾರ್ಗ. ಸ್ಕಂದ ಪದ್ಮಪುರಾಣದಲ್ಲಿ ಇಲ್ಲಿ ತಿಳಿಸಲಾಗಿದೆ, ಪ್ರತಿಯೊಬ್ಬರಿಗೂ ಭಕ್ತಿ ಸೇವೆ ಮಾಡುವ ಹಕ್ಕಿದೆ ಅಂತ ಹೇಳ್ತಾರೆ. ಮತ್ತೆ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಕೆಳವರ್ಗದ ಜನರು ಎಷ್ಟೇ ಶೂದ್ರ, ನೀಚ ಕುಲದವರಾಗಿದ್ರು ಕೂಡ ಅವರು ವೈಷ್ಣವರಾಗಬಹುದು. ಮತ್ತೆ ಅವರು ಬ್ರಾಹ್ಮಣರಿಗಿಂತ ಶ್ರೇಷ್ಠರು ಅಂತ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಹರಿಭಕ್ತ ವಿಲಾಸದಲ್ಲಿ ವೈಷ್ಣವನಾಗಿ ಸರಿಯಾಗಿ ಆರಂಭಿಸಿದ ಯಾವುದೇ ವ್ಯಕ್ತಿಯು ಬ್ರಾಹ್ಮಣನಾಗುತ್ತಾನೆ ಅಂತ ಹೇಳಿ, ಅಂದ್ರೆ ಒಬ್ಬ ವ್ಯಕ್ತಿ ಭಕ್ತನಾಗಿ ವೈಷ್ಣವನಾಗಿ ಏನಾದ್ರೂ ಭಕ್ತಿನ ಪ್ರಾರಂಭ ಮಾಡಿದ್ರೆ ಅವನು ಆ ವ್ಯಕ್ತಿ ಬ್ರಾಹ್ಮಣನ ನೆಲೆಗೆ ಬರ್ತಾನೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇಲ್ಲಿ ಒಂದು ವಾರ್ನಿಂಗ್ ಕೊಡಲಾಗಿದೆ, ಕಾಷನ್, ಏನು ಎಚ್ಚರಿಕೆ ಏನು ಅಂತಂದ್ರೆ, ಸರಳವಾಗಿ ಆರಂಭವಾಗುವುದು ಒಬ್ಬರನ್ನು ಉನ್ನತ ವರ್ಗದ ಬ್ರಾಹ್ಮಣ ಸ್ಥಾನಕ್ಕೆ ಏರಿಸಬಹುದು. ಒಬ್ಬರು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ನಿಯಂತ್ರಕ ತತ್ವಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅಂತ ಹೇಳಿ, ಇಲ್ಲಿ ವರ್ಣಾಶ್ರಮ ಧರ್ಮ ಒಬ್ಬ ಶುದ್ಧ ಭಕ್ತನಿಗೆ ಅನುಸರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಅಥವಾ ಕೆಳವರ್ಗದವರು ಕೂಡ ಒಂದು ಭಕ್ತಿ ಸೇವೆ ಉನ್ನತ ನೆಲೆಗೆ ಬರಬಹುದು ಅಂತ ಹೇಳಿದಾಗ, ಇಲ್ಲಿ ಯಾವುದೇ ಸರಳವಾಗಿ ನಾವು ಆರಂಭ ಮಾಡಿದ್ರು ಕೂಡ ನಾವು ಇಲ್ಲಿ ಕಟ್ಟುನಿಟ್ಟಾಗಿ ಎಲ್ಲ ತತ್ವಗಳನ್ನ ಕಟ್ಟುನಿಟ್ಟಾಗಿ ನಿಯಂತ್ರಕ ತತ್ವಗಳನ್ನ ಮತ್ತೆ ನಮ್ಮ ಕರ್ತವ್ಯಗಳನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತಾರೆ. ಒಬ್ಬರು ಅದನ್ನ ಮಾಡದಿದ್ರೆ ಮತ್ತೆ ಅವ್ರ ಕೆಳಗೆ ಬೀಳೋ ಸಾಧ್ಯತೆ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಅಭ್ಯಾಸ ಮಾಡುವಂತವ್ರು. ಅಭ್ಯಾಸ ಸರಿಯಾಗಿ ಮಾಡಿದ್ರೆ ಮಾತ್ರ ನಾವು ಉನ್ನತ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯ, ಭಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನೇನಾದ್ರೂ ನಾವು ಬಿಟ್ಬಿಟ್ವಿ ಅಂತಂದ್ರೆ ಮತ್ತೆ ನಾವು ಭಕ್ತಿಯಿಂದ ಕೆಳ ಹಂತಕ್ಕೆ ಬರ್ಬೋದು, ಮತ್ತೆ ಕೆಳಕ್ಕೆ ಬೀಳ್ಬಹುದು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾದ್ರೆ ಆಕಸ್ಮಿಕವಾಗಿ ಈಗ ಕುಸಿತ ಉಂಟಾದ್ರೆ, ಈಗ ಉದಾಹರಣೆಗೆ ನಾವು ಅಜಾಮಿಳನನ್ನ ತಗೊಳ್ಬಹುದು. ಅವನು ಒಬ್ಬ ಉನ್ನತ ಬ್ರಾಹ್ಮಣನ ಒಂದು ವರ್ಣದಲ್ಲಿ ಜನಿಸಿರುವಂತವನು, ಎಷ್ಟೊಂದು ಎಲ್ಲ ಆಚರಣೆಯನ್ನ ಮಾಡ್ತಾ ಇರುವಂತವನು, ಕೇವಲ ಒಂದು ಸನ್ನಿವೇಶದಿಂದ ಅವನು ಭಕ್ತಿಯಿಂದ ಕೆಳ ಹಂತಕ್ಕೆ ಬಂದ. ಹಾಗಾದ್ರೆ ಆ ಭಕ್ತಿಯಿಂದ ಕೆಳ ಹಂತಕ್ಕೆ ಬಂದ ಆದ್ರೆ ಅಲ್ಲಿ ಮತ್ತೆ ಪ್ರಗತಿಯನ್ನ ಅವನು ಕಾಣ್ಲಿಲ್ವಾ ಅಂದಾಗ ಅವನು ಖಂಡಿತವಾಗಿ ಅವನು ಭಕ್ತಿಯಲ್ಲಿ ಪ್ರಗತಿಯನ್ನ
ಕಂಡ. ಭಕ್ತಿ ಸೇವೆಯಿಂದ ಕುಸಿತ ಅವನಿಗೆ ಉಂಟಾಯ್ತು. ಆದ್ರೆ ಅವನು ಮತ್ತೆ ಮರುಸ್ಥಾಪನೆಯನ್ನ ಮಾಡ್ಕೊಂಡ. ಅವನ ಮಕ್ಕಳಲ್ಲಿ ಕೊನೆಯ ಮಗನಾದಂತಹ ಈ ಅಜಾಮಿಳನ ಮಗ, ಅವನಿಗೆ ನಾರಾಯಣನ್ ಅಂತ ಹೆಸರಿಡಲಾಗಿತ್ತು. ಆ ನಾರಾಯಣ ಅಂತ ಹೆಸರಿಡ್ಲಿಕ್ಕೂ ಕೂಡ ಕಾರಣ ಇದೆ. ಕೊನೆಗೆ ಅವನಿಗೆ ಗೊತ್ತಾಯ್ತು ಭಗವಂತನೇ ಅಲ್ಲ ಅಂತ ಹೇಳಿ. ಅದಕ್ಕಾಗಿ ಎಲ್ಲೋ ಒಂದ್ ಕಡೆ ಭಗವಂತನ ಸೂಕ್ತ ಪ್ರಜ್ಞೆ ಅವನಲ್ಲಿ ಇತ್ತು, ಜಾಗೃತ ಆಗಿ ಅವನಿಗೆ ನಾರಾಯಣ ಅಂತ ಹೆಸರಿಡ್ಬೇಕು ಅಂತ ಅವನಿಗೆ ಮನಸ್ಸಿಗೆ ಬಂದಿರೋದ್ರಿಂದ ಅವನ ಕೊನೆಯ ತನ್ನ ಹಂತದಲ್ಲಿ, ಕೊನೆಯ ಕ್ಷಣಗಳಲ್ಲಿ ಅವನು ತನ್ನ ಮಗನನ್ನ ಕೂಗ್ತಾನೆ ನಾರಾಯಣ ಅಂತ ಹೇಳಿ. ಹೀಗೆ ಅವನು ತನ್ನ ಕೊನೆಗಾಲದಲ್ಲಿ ಏನ್ ಮಾಡ್ತಾನೆ, ಅವನು ಭಗವಂತನ ನಾಮ ಸ್ಮರಣೆಯನ್ನ ಮಾಡಿರೋ ಕಾರಣ ಅವನು ಮತ್ತೆ ತನ್ನಲ್ಲಿ ಇರುವಂತಹ ಸುಪ್ತ ಭಕ್ತಿ ಏನು ಜಾಗರಣೆ ಆಗುತ್ತೆ. ಮತ್ತೆ ಅವನು ಭಕ್ತಿಯಲ್ಲಿ ಅವನು ಉನ್ನತೀಕರಿಸ್ಕೊಳ್ತಾನೆ ಅವನು ತನ್ನ ಮುಂದಿನ ಜನ್ಮದಲ್ಲಿ ಅನ್ನೋದು ನಮಗೆ ನಾವು ತಿಳ್ಕೊಂಡ್ವಿ. ಹೀಗೆ ಕೃಷ್ಣ ಕೂಡ ಉದ್ಧವನಿಗೆ ತಿಳಿಸ್ತಾರೆ. ಹೇಗೆ ಏನು ಅಂತಂದ್ರೆ, ಭಕ್ತಿ ಸೇವೆಯನ್ನು ಆರಂಭಿಸಲು ಇರುವಂತಹ ಏಕೈಕ ಅರ್ಹತೆ ಯಾವುದು ಅಂತಂದ್ರೆ ಆಚಾರ್ಯರು ನೀಡಿರುವಂತಹ ತತ್ವಗಳ ಪಾಲನೆ ಮಾಡೋದೇ ಒಂದು ಏಕೈಕ ಅರ್ಹತೆ. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಆಗುವಂತ ಪ್ರಯೋಜನ, ನಾವು ಶುದ್ಧೀಕರಣಕ್ಕೆ ಒಳಗಾಗ್ತೇವೆ. ಶುದ್ಧೀಕರಣಕ್ಕೆ ಇರುವಂತಹ ಏಕೈಕ ವಿಧಾನ ಯಾವುದು ಅಂತಂದ್ರೆ ನಾವು ಆಚಾರ್ಯರು ಹೇಳಿರುವಂತಹ ಮಾರ್ಗದಲ್ಲಿ ನಡೆಯುವುದು, ಮತ್ತೆ ಕೊಟ್ಟಿರುವಂತಹ ತತ್ವಗಳನ್ನ ಪಾಲನೆ ಮಾಡೋದು. ಉದಾಹರಣೆಗೆ ಶ್ರೀಲ ಪ್ರಭುಪಾದವರು ನಮ್ಗೆ ಕೊಟ್ಟಿರುವಂತಹ ತತ್ವಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದೇವೆ, ಮತ್ತೆ ಇದರ ಶುದ್ಧೀಕರಣ ಹಂತಕ್ಕೆ ನಾವು ಒಳಗಾಗ್ತಾ ಇದ್ದೇವೆ. ಸೊ ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಮಾತ್ರ ನಾವು ಶುದ್ಧೀಕರಣ ಹಂತಕ್ಕೆ ಬರ್ತೀವಿ ಅನ್ನೋದನ್ನ ತಿಳಿಸ್ತಾರೆ. ಈ ಭಕ್ತಿ ವರ್ಣಾಶ್ರಮ ಧರ್ಮ ಅಂತ ಹೇಳ್ತೇವೆ. ಇದ್ರ ಮೇಲೆ ಯಾಕೆ ಅವಲಂಬಿತವಾಗಿಲ್ಲ, ವರ್ಣಾಶ್ರಮ ಧರ್ಮದ ಮೇಲೂ ಕೂಡ ಈ ಶುದ್ಧ ಭಕ್ತಿ ಯಾಕೆ ಅವಲಂಬಿತರಾಗಿಲ್ಲ ಅಂತಂದ್ರೆ, ಇಲ್ಲಿ ಇದರಲ್ಲಿ ಈ ಶ್ರೀಮದ್ ಭಾಗವತಂ 11ನೇ ಸ್ಕಂದದ 5ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ದೇವರ್ಷಿ ಇದು ದೇವರ್ನಿ ಆಗಿದೆ, ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂನ ಕಿಂಕರೋ ನಾಯಂ ನೃಣಿ ಚರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುತ್ತಂ ಪರಿಹೃತ್ಯ ಕರ್ತಂ. ಇಲ್ಲಿ ಏನ್ ಹೇಳ್ತಾ ಇರೋದಂತಂದ್ರೆ, ಈ ಎಲ್ಲಾ ಭೌತಿಕ ಕರ್ತವ್ಯಗಳನ್ನ ತ್ಯಜಿಸಿ ಎಲ್ಲರಿಗೂ ಆಶ್ರಯ ನೀಡುವ ಮುಕುಂದನ ಪಾದಕಮಲಗಳ ಆಶ್ರಯವನ್ನ ಪಡೆದವನು ಏನ್ ಮಾಡಬಹುದು, ಎಲ್ಲವನ್ನ ತ್ಯಜಿಸಿದಾನೆ, ಕೇವಲ ಕೃಷ್ಣನ ಪಾದಕಮಲಗಳ ಆಶ್ರಯವನ್ನ ಬಯಸ್ತಾ ಇದ್ದಾನೆ. ಅಂತವನಿಗೆ ಇರುವಂತಹ ಒಂದು ರಿಲ್ಯಾಕ್ಸೇಷನ್ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ, ಮಹಾನ್ ಋಷಿಗಳಿಗೆ, ಸಾಮಾನ್ಯ ಜೀವಿಗಳಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ, ಮನುಕುಲಕ್ಕೆ ಅವನು ಋಣಿಯಾಗೋ ಅವಶ್ಯಕತೆ ಇಲ್ಲ. ಮತ್ತೆ ತಮ್ಮ ಪೂರ್ವಜರಿಗೂ ಕೂಡ ಋಣಿಯಾಗೋ ಅವಶ್ಯಕತೆ ಇಲ್ಲ. ಯಾವುದೇ ಆರಾಧನೆ ಕಟ್ಟುನಿಟ್ಟಾದಂತಹ ಕ್ರಮ ಆಚರಿಸುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರು ಎಲ್ಲರೂ ಕೂಡ ಜೀವಿಗಳು ಪರಮಾತ್ಮನ ಭಾಗವಾಗಿರೋದ್ರಿಂದ ಭಗವಂತನ ಸೇವೆಗೆ ಶರಣಾದವನು ಅಂತ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಸೇವೆ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಯಾರಿಗೆ? ದೇವತೆಗಳಿಗೆ, ಋಷಿಗಳಿಗೆ, ಜೀವಿಗಳಿಗೆ, ಇತರ ಜೀವಿಗಳಿಗೆ, ಸಂಬಂಧಿಕರಿಗೆ, ಮನುಷ್ಯ ಸಮಾಜಕ್ಕೆ, ಪೂರ್ವಜರಿಗೆ ಸಪರೇಟ್ ಆಗಿ ನಾವು ಯಾವುದೇ ಭಗವಂತನ ಸೇವೆ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಈಗ ನಾವು ಏಕಾದಶಿ ವ್ರತವನ್ನ ಓದುವಾಗ ನಾವು ಅಲ್ಲಿ ಪ್ರಯೋಜನಗಳನ್ನ ಕಾಣ್ತೇವೆ. ನಾವು ಪೂರ್ವಜರಿಗೆ ಮುಕ್ತಿಯನ್ನ ಕೊಡ್ಬಹುದು, ಪೂಜೆಯನ್ನ ಮಾಡ್ಬೇಕು, ದೇವತೆಗಳಿಗೆ ಆರಾಧನೆಯನ್ನ ಮಾಡ್ಬೇಕು. ಸೊ ಸೆಪರೇಟ್ ಆಗಿ ನಾವು ಸೇವೆ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಹಾಗಂತ ಹೇಳಿ ಇದು ಕೇವಲ ಶುದ್ಧ ಭಕ್ತರಿಗೆ ಮಾತ್ರ ಇರುವಂತದ್ದು. ನಾವಿನ್ನ ಶುದ್ಧ ಭಕ್ತರಾಗಿಲ್ಲ, ಹಾಗಾಗಿ ಅವರ ಕೃಪೆನೂ ನಮ್ಗೆ ಬೇಕು. ಅವರ ಆರಾಧನೆಯಿಂದ ನಾವು ನಮ್ಮನ್ನ ಉನ್ನತೀಕರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಕೇವಲ ಹೇಳಿರುವಂತದ್ದು ಶುದ್ಧ ಭಕ್ತರಿಗೆ. ಮತ್ತೆ ವರ್ಣಾಶ್ರಮ ಧರ್ಮದಲ್ಲಿ ಇರುವಂತಹವರು ಈ ಎಲ್ಲಾ ಈ ಕರ್ಮಕಾಂಡದಲ್ಲಿ ಹೇಳಿರುವಂತದ್ದು ಅಥವಾ ಈ ಧಾರ್ಮಿಕ ಆಚರಣೆಗಳನ್ನ ಏನು ತಿಳಿಸಿದ್ದಾರೋ ಆ ಧಾರ್ಮಿಕ ಆಚರಣೆಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿರುವಂತದ್ದು ಶುದ್ಧೀಕರಣ, ನಮ್ಮನ್ನ ಶುದ್ಧಗೊಳಿಸ್ಕೊಳ್ಬೇಕಾಗಿರುವಂತದ್ದು.
ಯಾವುದು ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ ಶುದ್ಧರಾದಾಗ ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ. ಈಗಾಗಲೇ ಶುದ್ಧ ಭಕ್ತ ಈ ಎಲ್ಲ ಶುದ್ಧೀಕರಣಕ್ಕೆ ಒಳಗಾಗಿರೋದ್ರಿಂದ ಅವನಿಗೆ ಮತ್ತೆ ಸೆಪರೇಟ್ ಆಗಿ ಈ ವರ್ಣಾಶ್ರಮ ಧರ್ಮದ ಆಚರಣೆ ಮೇಲೆ ಅವಲಂಬಿತವಾಗಿರೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುವಂತಹ ವ್ಯಕ್ತಿ ಇವು ವೇದಗಳಲ್ಲಿ ನೀಡಲಾದ ಧಾರ್ಮಿಕ ಚಟುವಟಿಕೆಗಳನ್ನು ಕೂಡ ಮಾಡಬೇಕಾಗಿಲ್ಲ ಅಂತ. ಹೀಗೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುವ ವ್ಯಕ್ತಿಯು ಯಾವುದೇ ಶುದ್ಧೀಕರಣ ಸಮಾರಂಭಗಳನ್ನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಹೀಗೆ ಭಗವಂತನ ಸೇವೆಯಲ್ಲಿ ತೊಡಗಿರುವಂತವನು ಅಂತ ತಿಳಿಸ್ತಾರೆ. ಸೊ ಇವತ್ತಿನ ತರಗತಿಗೆ ನಾವು ಅಲ್ಪ ವಿರಾಮವನ್ನ ಕೊಡೋಣ. ಸೊ ಒಂದ್ ಸ್ವಲ್ಪ ನಾವು ಓವರ್ವ್ಯೂ ಅವಲೋಕನವನ್ನ ಮಾಡ್ಕೊಂಡು ಬರೋಣ. ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿರುವಂತಹ ವಿಷಯಗಳು ಯಾವುದು? ಮೊದಲನೇದು, ಈ 3ನೇ ಅಧ್ಯಾಯದಲ್ಲಿ ಇರುವಂತಹ ಒಂದು ಭಕ್ತಿ ಹೇಗಿರ್ಬೇಕು? ಅಚಲವಾಗಿರ್ಬೇಕು, ಶ್ರದ್ಧೆ ಇರ್ಬೇಕು. ಇದು ಒಂದು ಅರ್ಹತೆಯನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಈ 4 ಪ್ರಾರಂಭಿಕ ಭಕ್ತರು ಯಾರ್ಯಾರು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆರ್ತಿ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ. ಮತ್ತೆ ಈ ಭಕ್ತರ ಶ್ರೇಣಿಗಳನ್ನ ನಾವು ತಿಳ್ಕೊಂಡ್ವಿ, ವರ್ಗೀಕರಣವನ್ನ ನಾವು ತಿಳ್ಕೊಂಡ್ವಿ. ಉತ್ತಮ ಅಧಿಕಾರಿ, ಮತ್ತೆ ಯಾರು ಮಧ್ಯಮ ಅಧಿಕಾರಿ ಮತ್ತು ಕನಿಷ್ಠ ಅಧಿಕಾರಿ. ಉತ್ತಮ ಅಧಿಕಾರಿ ಉತ್ತಮ ಅಧಿಕಾರಿಗೆ ಇನ್ನೊಂದು ನಾವಿಲ್ಲಿ ವ್ಯಾಖ್ಯಾನವನ್ನ ಕೊಡ್ಬೋದು. ಏನು ಅಂತಂದ್ರೆ, ಉತ್ತಮ ಅಧಿಕಾರಿಯನ್ನ ನಾವು ಉತ್ ಮತ್ತೆ ತಮ ಅಂತ ಹೇಳ್ತೇವೆ. ಉತ್ ಅಂತಂದ್ರೆ ಇಲ್ಲಿ ಅತೀಂದ್ರಿಯವಾದದ್ದು ಅಂತ ಹೇಳಿ, ಆಧ್ಯಾತ್ಮಿಕವಾದದ್ದು ಉತ್ ಅಂತ ಹೇಳ್ತೇವೆ. ತಮ ಅಂತಂದ್ರೆ ಅಜ್ಞಾನ, ಅಂಧಕಾರ ಅಂತ ಹೇಳ್ತೇವೆ. ಯಾರು ಅತೀಂದ್ರಿಯವಾದಂತಹ ಜ್ಞಾನದಿಂದ ಅಂಧಕಾರವನ್ನ ಹೋಗಲಾಡಿಸಿರ್ತಾನೋ ಅವನಿಗೆ ಉತ್ತಮ ಅಂತ ಕರೀತಾರೆ. ಹಾಗಾಗಿ ಉತ್ತಮದ ಹಾದಿಯನ್ನ ಅಧಿಕರಿಸಿದವನು ಉತ್ತಮ ಅಧಿಕಾರಿ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಮಧ್ಯಮ ಅಧಿಕಾರಿಯ ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ, ಕನಿಷ್ಠ ಅಧಿಕಾರಿಯ ಗುಣಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಒಂದು 4ನೇ ಅಧ್ಯಾಯದಲ್ಲಿ ನಾವು ಹೇಗೆ ಒಬ್ಬ ಭಕ್ತ ಭಕ್ತಿ ಸೇವೆಯ ಈ ಮೋಕ್ಷವನ್ನು ಕೂಡ, ಭಕ್ತಿ ಸೇವೆಗಾಗಿ ಅವನಿಗೆ ಮೋಕ್ಷ ಒದಗಿದ್ರೂ ಕೂಡ ಅವನು ಅದನ್ನ ಬಯಸೋದಿಲ್ಲ ಅಂತ. ವಿಮೋಚನೆ ಭಗವಂತನೇ ಸ್ವತಃ ಬಂದು ವಿಮೋಚನೆ ಕೊಟ್ಟು ಕೂಡ ಅದನ್ನ ಅವನು ಬಯಸೋದಿಲ್ಲ, ಕೇವಲ ಭಕ್ತಿ ಸೇವೆಯನ್ನ ಮಾತ್ರ ಬಯಸ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಭಕ್ತಿ ಸೇವೆಯ ಒಂದು ಶುದ್ಧತೆ, ಪವಿತ್ರತೆ ಹೇಗೆ ಶುದ್ಧೀಕರಣಕ್ಕೆ ಒಳಗಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇಷ್ಟು 3, 4, 5 ಅಧ್ಯಾಯಗಳನ್ನ ನೀವು ಮನೆಯಲ್ಲಿ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಅಲ್ಪ ವಿರಾಮವನ್ನ ಕೊಡೋಣ. ಯಾರಿಗೆಲ್ಲ ಇವತ್ತಿನ ತರಗತಿಯ ಕುರಿತಾಗಿ ಪ್ರಶ್ನೆಗಳಿದೆಯೋ ಹ್ಯಾಂಡ್ ರೈಸ್ ಮಾಡಿ. ಯಾರು ಕೂಡ ಲೀವ್ ಆಗ್ಬೇಡಿ. ಸ್ವಲ್ಪ ಮುಖ್ಯವಾದಂತಹ ವಿಷಯಗಳನ್ನ ತಿಳಿಸೋದಿದೆ ಈ ತರಗತಿಯ ಕುರಿತು, ಮತ್ತೆ ನಿಮ್ಮ ಸ್ಟಡಿ ಗ್ರೂಪ್ ಅನ್ನ ಕುರಿತು. ಹಾಗಾಗಿ ಎಲ್ಲರೂ ಕೂಡ ಅಟೆಂಡೆನ್ಸ್ ಅನ್ನ ಹಾಕಿ. ಚಾಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಅನ್ನು ಶೇರ್ ಮಾಡಲಾಗಿದೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.